ಚೆನ್ನಾಗಿ ಮಾಡಲಿಕ್ಕೆ ತಿಳಿಸ್ಬೇಕು. ಮತ್ತು ಇನ್ನೊಂದ್ರೆ ಓಕೆ ಆಯ್ತು ಸರ್, ಒಂದು ನಿಮಿಷ ಸರ್. ಆಮೇಲೆ ನಾನು ಮೊನ್ನೆ ತಿಳಿಸಿದ್ದೆ, ನಮ್ಮ ಕಂದಾಯ ಸಚಿವರಿಗೆ ತಮ್ಮ ಮೂಲಕ ಹೇಳೋದೇನೆಂದ್ರೆ ಅವತ್ತು ಅವ್ರು ಇದ್ದಿದ್ದಿಲ್ಲ. ಅದಕ್ಕೆ ನಾವು ಮತ್ತೆ ರಿಪೀಟ್ ಮಾಡೋಕ್ಕಾಗ್ತದೆ. ನಮ್ಮ ಜಿಲ್ಲೆಯಲ್ಲಿ ಸನ್ಮಾನ್ಯ ಕಂದಾಯ ಸಚಿವರು ಸರ್, ಕಂದಾಯ ಸಚಿವರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ನಾನು ಹೇಳೋದಿಷ್ಟೇ, ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ವಡಗೇರಿ ತಾಲೂಕಕ್ಕೆ ಬರೀ ಕೇವಲ 2 ಆಫೀಸ್ ಇವೆ. ಈಗ ನಮ್ಮ ಸರ್ಕಾರ ಬಂದ ಮೇಲಾಗಲಿ ಅಥವಾ ಮೊದಲು ವಡಗೇರಿ ತಾಲೂಕು ಮಾಡೋದಕ್ಕೆ ಮೊದಲಾಗಲಿ ಸುಮಾರು 5.5 ವರ್ಷ ಆಗಿ ತಾಲೂಕಾದ್ರೂ ಇನ್ನೂ ಕೆಲವೊಂದು 10-12 ಆಫೀಸ್ ಆಗಿರೋದಿಲ್ಲ. ಮುಖ್ಯವಾಗಿ ಸಬ್ ರಿಜಿಸ್ಟ್ರಿ ಆಫೀಸ್ ಅಂತ ಆಗೋದು ಜರೂರಿ ಇರ್ತದೆ. ಯಾಕಂದರೆ ಜನರೆಲ್ಲ ಸಬ್ ರಿಜಿಸ್ಟ್ರಿ ಸಲುವಾಗಿ ಒಂದು 60 ಕಿಲೋಮೀಟ್ರ್ ದೂರ ಶಾಪುರಕ್ಕೆ ಹೋಗ್ಬೇಕಾಗ್ತದೆ. ಅದಕ್ಕೆ ದಯಮಾಡಿ ಕಂದಾಯ ಸಚಿವರಿಗೆ ಕೇಳ್ಕೊಳ್ಳೋದಿಷ್ಟೇ, ಪೂರ್ತಿ ಎಲ್ಲ ಆಫೀಸ್ ಒಂದೇ ಸರಿ ಮಾಡೋದಾಗಲಿಕ್ಕೂ ಕೆಲವು ಈ ಸಲನಾದ್ರೂ ದಯಮಾಡಿ ನಮಗೆ ಸಬ್ ರಿಜಿಸ್ಟ್ರಿ ಆಫೀಸು ಈ ವರ್ಷದಲ್ಲಿ ಮಾಡಿಸ್ಕೊಟ್ರೆ ಭಾಳ ಚೆನ್ನಾಗಿ ಆಗ್ತದೆ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಮತ್ತು ಇನ್ನೊಂದಂದರೆ ನಮ್ಮ KSRTC ಸಾರಿಗೆ ಸಚಿವರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಎಲ್ಲ ಊರುಗಳಲ್ಲಿ ಶಾಲೆ ಹುಡುಗರಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತಿದೆ. ಪ್ರತಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಶಾಲೆ ಹುಡುಗರಿಗೆ ಮುಂಜಾನೆ ಸ್ಕೂಲಿಗೆ ಹೋಗೋದಕ್ಕೆ ಯಾವ ಬಸ್ಸು ನಿಲ್ಲೋದೇ ಇಲ್ಲ. ಹೀಗಾಗಿ ಅವರು ಶಾಲೆ ತಪ್ಪಿಸ್ಕೊಂಡು ಅವಿದ್ಯಾವಂತರಾಗೋ ಪ್ರಶ್ನೆ ಬರ್ತಾಯಿದೆ. ಅದಕ್ಕೆ ಸಾರಿಗೆ ಸಚಿವರಲ್ಲಿ ಕೇಳೋದೇನೆಂದ್ರೆ ಹೆಚ್ಚಿಗೆ ಬಸ್ಸಿನ ವ್ಯವಸ್ಥೆ ಮಾಡಿ ತಾಲೂಕಲ್ಲಿಂದ ತಾಲೂಕಕ್ಕೆ ಎಲ್ಲ ಹಳ್ಳಿಗಳಿಂದ ಮುಂಜಾನೆ ಸ್ಕೂಲಿಗೆ ಹೋಗೋದಕ್ಕೆ ಮತ್ತು ಸಾಯಂಕಾಲ ಹುಡುಗರು ವಾಪಸ್ ಬರೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೇನೆ. ನಮಸ್ಕಾರ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವಕಾಶಕ್ಕಾಗಿ ನಾನು ಧನ್ಯತೆಯನ್ನು ಸಲ್ಲಿಸ್ತೇನೆ. ಭಾರತ ಎನ್ನುವಂಥ ಒಂದು ಮಹಾನ್ ರಾಷ್ಟ್ರ, ಪ್ರಜಾಪ್ರಭುತ್ವ ಎನ್ನುವಂಥ ಒಂದು ದಿವ್ಯ ಮಂತ್ರ, ಅದಕ್ಕೆ ಟೈಮ್ ಕಡಿಮೆ ಇದೆ, ಸಂವಿಧಾನದ ಒಂದು ಸುವರ್ಣ ಚೌಕಟ್ಟು, ಅದರ ನಡುವೆ ಒಂದು ಕಡೆ ಸೋಮವಾರ ದೀರ್ಘ ಬಜೆಟಲ್ಲಿ ಮಾತಾಡ್ಬೋದು. ಇವತ್ತು ವಿಶೇಷವಾಗಿ ತಾವು ಕೂಡ ಕರಾವಳಿ ಸಂಬಂಧಪಟ್ಟಂಥವರು, ವಿಪರೀತ ಮಳೆ ಆಗಿದೆ. ನಾವೆಲ್ಲ ಕರಾವಳಿ ಪ್ರದೇಶ ಜನ. ಒಂದು ಕಡೆ ಸಮುದ್ರ ಕೊರೆತ, ಬಲ ಮೀನುಗಾರರಿಗೆ ಹೇಳಲಾರ್ದಂಥ ತೀರದಂಥ ಒಂದು ಸಂಕಷ್ಟ. ಅವರ ಮನೆ ಮಠಗಳು ಕೊಚ್ಚಿ ಹೋಗಿದ್ದಾವೆ, ಅವರ ತೆಂಗಿನ ಮರಗಳು ಕಂಗಿನ ಮರಗಳು ಎಲ್ಲ ಸಮುದ್ರ ಪಾಲಾಗಿದ್ದಾವೆ. ನಾನು ಅಲ್ಲಿ ಅಧಿಕಾರಿಗಳ ಜೊತೆ ಮಾತಾಡಿದಾಗ ನಮ್ಮ ಹತ್ರ ಒಂದು ನಯ ಪೈಸೆ ಕೂಡ ಇಲ್ಲ, ನಾವು ಅಂತ ಕೈ ಚೆಲ್ಲುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಸಂಬಂಧಪಟ್ಟಂಥ ಮಂತ್ರಿಗಳು ಇದಕ್ಕೆ ವಿಶೇಷ ರೀತಿಯಲ್ಲಿ, ಇವತ್ತು ನಾನು ಪೇಪರ್ಲಿ ಓದ್ತಾ ಇದ್ದೆ, ಒಂದಷ್ಟು 324 ಕೋಟಿಗಳ ಅನುದಾನವನ್ನು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿದೆ. ಅದನ್ನು ತಾವು ತಮ್ಮ ಅಧಿಕಾರವನ್ನು ಬಳಸಿಕೊಂಡು ಒಂದು ಸೂಚನೆ ಕೊಟ್ಟರೆ ಅಲ್ಲಿ ಒಂದಷ್ಟು ರಸ್ತೆಗಳು ಕೂಡ ಮತ್ತು ಒಂದಷ್ಟು ಶಾಲೆ ಕೂಡ ಬಿದ್ದಿದೆ, ಒಂದಷ್ಟು ಮನೆ ಮಠ ಕಳ್ಕೊಂಡಿದ್ದಾರೆ ಜನ. ದಿನನಿತ್ಯ ಬೆಳಿಗ್ಗೆ ಫೋನ್ ಬರ್ತಾ ಇದೆ. ಅಧಿಕಾರಿಗಳ ಪ್ರತಿಕ್ರಿಯೆ ಈ ರೀತಿ ಇದೆ. ಆ ನಿಟ್ಟಿನಲ್ಲಿ ತಾವು ವಿಶೇಷ ಸೂಚನೆಯನ್ನು ಕೊಟ್ಟಾಗ ಖಂಡಿತ ಒಂದಷ್ಟು ಅಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಮಾತನ್ನು ಹೇಳ್ತಾನೆ. ಈಗ ಕರಿಯಮ್ಮ ಅವರು ಹೇಳಿದರು, ಹಸ್ತಕ್ಷೇಪ ತುಂಬ ತುಂಬ ವಿಪರೀತ ಆಗ್ತಾಯಿದೆ. ನಮ್ಮ ಕ್ಷೇತ್ರದಲ್ಲಿ ಕೂಡ ಇದು ನಮಗೆ ಅನುಭವ ಬರ್ತದೆ. ಹಾಗಾಗಿ ನಾವೆಲ್ಲ ಪ್ರಥಮ ಬಾರಿ ಬಂದಂಥವರು 100 ಕನಸುಗಳನ್ನ ಇಟ್ಕೊಂಡು ನಾವು ಇಲ್ಲಿ ಜನರಿಂದ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು. ಹಾಗಾಗಿ ಖಂಡಿತವಾಗಿ ಆ ರೀತಿ ಹಸ್ತಕ್ಷೇಪ ಆಗಬಾರ್ದು. ಇಲ್ಲಿ ಎಲ್ಲ 4 ಸಲ 5 ಸಲ ಆದಂಥ ಮಂತ್ರಿಗಳಿದ್ದಾರೆ, ಎಲ್ಲ ನಮ್ಮ ಹಿರಿಯರಿದ್ದಾರೆ. ಪ್ರತಿ ಕ್ಷೇತ್ರದಲ್ಲಿ ಕೂಡ ಈ ಅಧಿಕಾರಿ ಮಟ್ಟದಲ್ಲೂ ಹಸ್ತಕ್ಷೇಪ ಆಗ್ತಾಯಿದೆ, ಸ್ಟೇಷನ್ ಮಟ್ಟದಲ್ಲೂ ಹಸ್ತಕ್ಷೇಪ ಆಗ್ತಾಯಿದೆ, ಹಾಗೆ ಧಾರ್ಮಿಕದಲ್ಲಿ ಕೂಡ ಹಸ್ತಕ್ಷೇಪ ಆಗ್ತಾಯಿದೆ. ಮೊನ್ನೆ ಇದರಲ್ಲಿ ನಮ್ಮ ತುಳುನಾಡು ಅಂತ ಹೇಳಿದರೆ ಅಲ್ಲಿ ದೇವಸ್ಥಾನಗಳು ಮೂಲಸ್ಥಾನಗಳು ನಾಗಸ್ಥಾನಗಳು ಇರ್ತಕ್ಕಂಥದ್ದು. ಇದ್ರ ಯಾವುದ್ರ ಬಗ್ಗೆ ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಿಲ್ಲ. ಎಷ್ಟೋ ಕಡೆ ಅರ್ಧದಷ್ಟು ನಿಂತಹ ದೇವಸ್ಥಾನಗಳಿವೆ. ಅವುಗಳ ಮುಂದಿನ ಗತಿ ಅನ್ನೋದು ನಮ್ಗೆ ಗೊತ್ತೇ ಆಗ್ತಾಯಿಲ್ಲ. ಇವತ್ತು ತುಂಬ ಜನ ಸಂಪರ್ಕ ಮಾಡ್ತಾರೆ, ವಿಧಾನಸಭೆಯಲ್ಲಿ ಇದ್ದೀರಿ, ದಯವಿಟ್ಟು ಸ್ವಲ್ಪ ಮಾತಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಇದೆಲ್ಲ ಬರ್ನಿಂಗ್ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಹಾಗೆ ಮೊನ್ನೆ ಕೃಷಿ ಸಮ್ಮಾನ ಅಂತಕ್ಕಂಥ ಒಂದು ಅದ್ಭುತ ಯೋಜನೆ ಇತ್ತು. 6,000ವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, 4,000ವನ್ನು ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಈಗ ಅದ್ರ ಬಗ್ಗೆ ಯಾವುದೇ ಇಲ್ಲಿ ಪ್ರಸ್ತಾಪ ಇಲ್ಲ. ತುಂಬ ಜನ ಇವತ್ತು ಕೃಷಿಕರು, ನಮ್ಮ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಅವರು ಪ್ರಶ್ನೆಯನ್ನು ಮಾಡ್ತಾರೆ, ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ತಾವು ಏನು ಮಾಡಿದ್ದೀರಿ ಅನ್ನುವಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಇದು ಮೂಡ್ತಾ ಇದೆ. ಹಾಗೆ ಇವತ್ತು ಒಂದು ಶಾಲೆಯಲ್ಲಿ ಕೂಡ ಅಷ್ಟೇ ತುಂಬ ಜನ ಶಿಕ್ಷಕರ ಕೊರತೆ ಇದೆ. ಈಗಾಗಲೇ ನಾನು ಚಿಕ್ಕಗುರುತಿನ ಪ್ರಶ್ನೆಯನ್ನು ನಿಮ್ಗೆ ಕಳಿಸ್ಕೊಟ್ಟಿದ್ದೇನೆ. ಇವತ್ತು ಮುಖ್ಯವಾಗಿ ಜಪಾನ್ ದೇಶ ಯಾಕೆ ಇವತ್ತು ಇಷ್ಟು ಮುಂದುವರಿ ಅಂತ ಹೇಳಿದರೆ, ಅಲ್ಲಿ
ನಮ್ಮ IAS IPS ಆಫೀಸರ್ಗೆ ಒಂದು ದೊಡ್ಡಂತಹ ಒಂದು ಮಹತ್ವ ಇರತಕ್ಕಂಥದ್ದು ಅಲ್ಲಿ ಶಿಕ್ಷಕರಿಗೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಶಿಕ್ಷಕರ ಕೊರತೆ ಆಗದ ರೀತಿಯಲ್ಲಿ ಇದು ರಾಜ್ಯದ ಸಮಸ್ಯೆ ಅಂತ ಭಾವಿಸ್ತೇನೆ. ನನ್ನ ಕ್ಷೇತ್ರದ ಅಲ್ಲ, ನನ್ನ ಜಿಲ್ಲೆ ಅಲ್ಲ, ಇಡೀ ರಾಜ್ಯದ ಸಮಸ್ಯೆ. ಆ ನಿಟ್ಟಿನಲ್ಲಿ ತಾವು ಗಮನ ಹರಿಸಬೇಕು ಅನ್ನೋಂಥ ಮಾತನ್ನು ಹೇಳ್ತೇನೆ. ಹಾಗೆ ನಾಡ್ದು ನೀವು ಹೇಳಿದ್ದೀರಿ ಸೋಮವಾರ ದಿವಸ ನೀವು ಮಾತಾಡ್ಬೋದು ಅಂತೇಳಿ. ಖಂಡಿತ ಒಂದು ಉಳಿದ ವಿಷಯನ ನಾಡು ವಿಚಾರ ಮಾಡ್ತಾ ಮತ್ತೊಮ್ಮೆ ಅವಕಾಶಕ್ಕೆ ಹೊಂದಿಸ್ತೇನೆ. ನಮಸ್ಕಾರ. ದೇವೇಂದ್ರಪ್ಪ. ಅಧ್ಯಕ್ಷರೇ, ನಾನಿವತ್ತು ರಾಜ್ಯಪಾಲರ ಭಾಷಣದ ಮೇಲೆ ಮಾತನಾಡೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಒಬ್ಬ ಕಟ್ಟಕಡೆ ವ್ಯಕ್ತಿ ಆಯ್ಕೆ ಆಗಿದ್ದಾನೆ ಅಂತ ಹೇಳಿದರೆ ನಾನು ಈ ಸಭೆಯ ಮುಂದೆ ನಾನು ಮಂಡನೆ ಮಾಡೋಕ್ಕೆ ತುಂಬ ಸಂತೋಷವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಒಬ್ಬ ಜವಾನನಾದಂಥ ನನ್ನನ್ನು ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರ ಆಯ್ಕೆ ಮಾಡಿ ಕಳಿಸಿದೆ ಸನ್ಮಾನ್ಯ ಅಧ್ಯಕ್ಷರೇ. ಇಲ್ಲಿ ನಾನು ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಪ್ರಚಾರ ಮಾಡೋಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಕಾಂಗ್ರೆಸ್ಸು ಒಬ್ಬ ಜವಾನನಿಗೆ, ಒಬ್ಬ ಡಿಗ್ರಿಕೋ ದರ್ಜೆಯನಿಗೆ ಟಿಕೆಟನ್ನು ಕೊಟ್ಟಿದೆ. ಒಂದು ವೇಳೆ ಈ ಕ್ಷೇತ್ರದ ಜನ ಆ ವ್ಯಕ್ತಿಯನ್ನು ಆಯ್ಕೆ ಮಾಡಿದರೆ ಆ ವ್ಯಕ್ತಿಯಿಂದ ಕ್ಷೇತ್ರಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ನಾವು ನಿರೀಕ್ಷಣೆ ಮಾಡ್ಬೋದು ಅನ್ನೋಂಥದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನನಗೆ ಈ ಒಂದು ರಾಜ್ಯಪಾಲರ ಭಾಷಣದ ಮೇಲೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಮೊಟ್ಟ ಮೊದಲ ಬಾರಿಗೆ ತಮಗೆ ಮತ್ತು ತಮ್ಮೆಲ್ಲರಿಗೂ ಅಭಿನಂದನೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಕಳೆದ 2018ರಲ್ಲಿ ಅವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಸಿರಿಗೆರೆ ಜಗದ್ಗುರುಗಳ ಕನಸಿನ ಕೂಸಾಗಿರ್ತಕ್ಕಂಥ 57 ಕೆರೆಗಳಿಗೆ ನೀರನ್ನು ತುಂಬಿಸುವಂಥ ಒಂದು ಯೋಜನೆಯನ್ನು ಅವತ್ತು 650 ಕೋಟಿಗಿಂತ ಹೆಚ್ಚಿನ ಒಂದು ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ. ಇದುವರೆಗೂ ಸಹ 19ಕ್ಕೆ ಅದು ಮುಕ್ತಾಯ ಆಗಿ 57 ಕೆರೆಗೆ ನೀರು ತುಂಬಿಸೋಂಥ ಕೆಲಸ ಆಗಬೇಕಾಗಿತ್ತು. ಆದರೆ ಇದುವರೆಗೂ ಸಹ 23 ಆದರೂ ಸಹ ಇನ್ನೂ ಕೆಲಸ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಈಗ 2 ಶಾಸಕರನ್ನ ಕಂಡಿದೆ ನಮ್ಮ ಕ್ಷೇತ್ರ, 57 ಕೆರೆಗೆ ನೀರು ಬರುತ್ತೆ ಅಂಥೇಳಿ. ಆದರೆ ಇದುವರೆಗೂ ಸಹ ಆಗಿಲ್ಲ. ಈ ಒಂದು ಸಭೆಯ ಮುಖಾಂತರ ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೀನಿ. ದಯಮಾಡಿ ನಂಜುಂಡಪ್ಪ ವರದಿ ಪ್ರಕಾರ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರ ಅತಿ ಹಿಂದುಳಿದ ತಾಲೂಕಿನಲ್ಲಿ ಒಂದಾಗಿರುತ್ತೆ. ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನೀರಾವರಿ ಸೌಕರ್ಯ ಇಲ್ಲ. ಏನೇ ಇದ್ದರೂ ಇವತ್ತು ತುಂಗಭದ್ರಾ ನದಿಯ ದೀಟೂರು, ಒಂದು ಹರಿಹರದಲ್ಲಿ ಬರ್ತಕ್ಕಂಥ ದೀಟೂರು ಏತ ನೀರಾವರಿಯಿಂದ ಮಾತ್ರ ಸಾಧ್ಯ ಇದೆ. ಹಾಗಾಗಿ ಇನ್ನು ಅಲ್ಪ ಸ್ವಲ್ಪ 7 ಕಿಲೋಮೀಟ್ರು ಅಲ್ಲಿ ಪೈಪ್ಲೈನ್ ಆದರೆ 37 ಕೆರೆಗೆ ನೀರು ಬರ್ತದೆ ಅಂತಕ್ಕಂಥದ್ದು ಈಗ ನೀರಾವರಿ ನಿಗಮದವರು ಹೇಳಕ್ಕೆ ಬಯಸ್ತಾ ಇದ್ದಾರೆ. ಇದುವರೆಗೆ ಅವರು ನೀರು ತರಿ ಅಂತ ಹೇಳಿದರೆ ನೀರು ತರೋ ಕೆಲಸವನ್ನು ಬಿಟ್ಟು ನೀರು ಬಿಡಿ ಅಂತ ಹೇಳಿದರೆ ಬರೀ ರೈಲು ಬಿಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ದಯಮಾಡಿ ತಾವು ಈಗಲಾದ್ರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳನ್ನು ಅವರಿಗೆ ಗಮನಕ್ಕೆ ತಂದು ನೀರು ಬಿಡೋಂಥ ಕೆಲಸವನ್ನು ನೀವು ಮಾಡ್ತೀರಿ. ನನ್ನಂಥ ಒಬ್ಬ ಸಾಮಾನ್ಯ ಡಿ ದರ್ಜೆಯ ನೌಕರನ್ನು ಆಯ್ಕೆ ಮಾಡಿದಂಥ ಜನಕ್ಕೆ ನನ್ನ ಮುಖಾಂತರ ನ್ಯಾಯವನ್ನು ಒದಗಿಸ್ಕೊಡೋಂಥ ಕೆಲಸ ಮಾಡ್ತೀರಿ ಅಂತ ಹೇಳಿ ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತು ತಮಗೂ ನನ್ನ ಅಭಿನಂದನೆಗಳೇನು. ನನ್ನ ಮಾತನ್ನು ಮುಗಿಸ್ತೇನೆ ಸಭಾಧ್ಯಕ್ಷರೇ. ನಮಸ್ಕಾರ. ಶಿವಲಿಂಗ ಅವರು. ನನ್ನ ಅಧ್ಯಕ್ಷರೇ, ಸ್ವಲ್ಪ ನಿಮ್ಮ ಬಗ್ಗೆ ಬೇಜಾರಾಗಿ ಮಾತಾಡಿದ್ದೀನಿ. ಯಾಕೆಂದರೆ ಹಿಂದೆ ಇಲ್ಲಿ ವಿಧಾನಸಭೆಯಲ್ಲಿ ತಡ್ರಿ, ಆಯ್ತು ಕೂತ್ಕೊಳ್ಳಿಲ್ಲ. ಸ್ವಲ್ಪ ತಡಿಯಪ್ಪ, ನಾನೇನಾರ ಮತ್ತೆ ನಿಮ್ಗೆ ನೋಡ್ದಾ ಕೂತವ್ರ ಮಾತಾಡೋದ ಶಿವನೇ, ಅಯ್ಯೋ ಶಿವನೇ, ಕೋಪ ಮಾಡ್ಕೊಂಡ್ರೆ ವರ ಸಿಗುತ್ತಲ್ಲಪ್ಪ. ಅಶೋಕ್ ನಾರಾಯಣ್ ಕೂತ್ಕೊಳ್ಳಿ ಇವ್ರೆ. ನೀವು ಪಾಯಿಂಟ್ಗೆ ಬನ್ನಿ ಶಿವಲಿಂಗ ಅವರ, ಡೈರೆಕ್ಟ್ ಸಬ್ಜೆಕ್ಟ್ ಮಾತಾಡಿ. ಅಲ್ಲ, ನಾವು ಮಾತಾಡ್ತಾ ಇದ್ದೀವಿ. ನಾನೇನು ನಿಮ್ಗೆ ಹೇಳಿದ್ದು ಅಂದರೆ, ನಾನು 3 ದಿವಸದಿಂದ ವಂದನಾ ನಿರ್ಣಯದ ಮೇಲೆ ಮಾತಾಡ್ಬೇಕು. ಹಿಂದೆಲ್ಲ ಏನಿತ್ತು ಸಂಪ್ರದಾಯ,
ಕಾನೂನೇನಿತ್ತು, ವಿಪ್ಗಳು ಹೆಸರುಗಳನ್ನ ಅವ್ರಿಗೆ ಕೊಡೋರು, ನಿಮಗೆ ಸ್ಪೀಕರಿಗೆ ಕೊಡೋರು, ನೀವು ಮಾತಾಡಿಸ್ತಿದ್ರಿ ಎಲ್ಲರ ಹತ್ರಲ್ಲೂ. ವಿಪ್ ಯಾರು ಹೆಸರು ಬರ್ಕೊಡ್ತಾರೆ ಅವರು. ವಿಪ್ಪು ನನಗೆ ಮಾತಾಡಿ ಅಂತ ಹೇಳಿ 3 ದಿವಸ ಐತೆ. ನೀವು ನಿಮಗೆ ಬೇಕಾದ್ರೆ ಯಾರೋ ಪಾಪ ಕರ್ಕರ್ ಮಾತಾಡಿಸಿದ್ರೆ ನಾವೆಲ್ಲ ಏನು ಮಾಡಬೇಕು? ನಾವು ವಿಪ್ ಹೇಳಿಲ್ಲ ವಿಪ್ ಯಾಕಿರ್ಬೇಕು? ಯಾಕೆ ಮಾಡ್ತಾರೆ? ಅವ್ರಿಗೆ ಏನು ಕೆಲಸ? ಈಗ ವಿಪ್ಗಳಿಗೆ ಏನು ಕೆಲಸ? ಶಿವಲಿಂಗ ಗೌಡ್ರೆ, ಈಗ ನಿಮ್ಗೆ ವಿಚಾರ ಅಂತ ಹೇಳಿದ್ರೆ ಎಲ್ಲರಿಗೂ ನಿಮ್ಮಷ್ಟು ಹಕ್ಕು ಎಲ್ಲ ಸದಸ್ಯರು ಕೂಡ ಇದೆ. ಹೌದಾ? ನೀವು ಒಬ್ಬರಿಗೆ ಹಾಕಲ್ಲ. ಒಂದು ನಾನು ಹೇಳಿ ಕೇಳಿ ಇಲ್ಲಿ ಇನ್ನು 8 ದಿನ ಅಸೆಂಬ್ಲಿ ಜಾಸ್ತಿ ಮಾಡಿ, ಅದು ಇಲ್ಲಿ ಕೇಳಿ. 8 ದಿನ ಅಸೆಂಬ್ಲಿ ಜಾಸ್ತಿ ಮಾಡಿ, ಎಲ್ಲರಿಗೂ ಮಾತಾಡ್ಸಿ ನಾವೇನ್ ಬೇಡ ಅನ್ನಲ್ಲ. ಎಲ್ಲರೂ ಈಗ ನಿನ್ನೆ ಸಂಜೆ ಬಂದಾಗ ಕೂಡ ಹೇಳಿದ್ರೆ ಮತ್ತೆ ಸೋಮವಾರ ಮಾತಾಡೋದು ಫಸ್ಟ್ ಉತ್ತರ ಇತ್ತು. ಇವತ್ತೇ ಬೆಳಿಗ್ಗೆ ಉತ್ತರ ಕೊಡೋದು 12 ಗಂಟೆ ಆಯ್ತು. ತಾವೀಗ 11:45 ಬಂದು ಈಗಲೇ ವಿಪ್ ಹೇಳಿದ್ದಾರೆ, ನೀವು ಮಾತಾಡಿ. ಅದಕ್ಕೆ ಬೇಗ ಬರ್ಬೇಕಲ್ಲ ಅಂತ ಮಾತಾಡಿ. ನೀವು 11:45 ಬಂದು 10:30 ಗಂಟೆ ಬಂದವರು ಕಾಯ್ಬೇಕಾ? ನೀವು 11:45 ಬಂದವರು ಮಾತಾಡ್ಬೇಕಾ? ನೀವು ಕೊಡದಲ್ಲ, ಬೇಗ ಬರ್ಬೇಕಿತ್ತು. ಮಾತಾಡ್ಬೇಕಿದ್ರೆ ಆಗ ಬೇಗ ಬಂದವ್ರಿಗೆ ಗಣ ವ್ಯಾಲ್ಯೂ ಇಲ್ವಾ? ಅಧ್ಯಕ್ಷರೇ, ಲೆಟ್ ಹಿಮ್ ಸ್ಪೀಕ್. ಮಾತಾಡ್ಲಿ ಸರ್, ಅವ್ರು ಬಂದದ್ದೇ ಲೇಟ್. ಮಾತಾಡ್ರಿ ಶಿವಲಿಂಗೇಗೌಡ್ರೆ. ನೀವು ಈ ತರ ಇನ್ಫ್ಲೂಯೆನ್ಸ್ ಮಾಡೋದು ತಪ್ಪು ಸರ್. ಮುಖ್ಯಮಂತ್ರಿ ಅಲ್ಲ ಸರ್, ನೀವು ಈ ತರ ಮಾಡ್ಬಿಟ್ರೆ ಕಷ್ಟ ಶಿವಲಿಂಗೇಗೌಡರಿಗೆ. ನನಗೆ ಅವಕಾಶ ಕೊಟ್ಟಾರೆ ಬಿಡ್ರಿ. ಅವರೇ ಲೇಟ್. ಈ ಬಾರಿ ಗೆದ್ದಾದ್ಮೇಲೆ ಭಾರಿ ಡಿಮ್ಯಾಂಡಿಂಗ್ ಆಗಿದ್ದಾರೆ. ಲೇಟ್ ಬಂದಾರ. ಆಯ್ತು, ಕೂತ್ಕೊಳ್ಳಿ. ಅವರೇ ಲೇಟ್ ಬಂದಾರ. ಭಾರಿ ಮುಖ್ಯಮಂತ್ರಿ ಅವರು ಸ್ಪೀಡ್ ಇರ್ತಾರೆ. ಶೈಲೇಂದ್ರ. ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಕೊನೆಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ಏನು ಮಾಡ್ತೀರಿ? ಕೆಲವರು ಮೂಕ ಪ್ರೇಕ್ಷಕರಾಗೇನೆ ತಮ್ಮ ಕಾರ್ಯನ ಸಾಧನೆ ಮಾಡ್ತಾರೆ. ಕೆಲವ್ರದ್ದು ಈ ಭಾಷಣ ಕಲ್ತಿರೋದು ಚಟ, ಮಾತಾಡಲೇಬೇಕು ಅನ್ನೋದು ಅವ್ರ ಆಸೆ, ಅಭಿಲಾಷೆ ಇರುತ್ತೆ. ಆದ್ರಿಂದ ನೀವು ಅವಕಾಶನ ತಗೊಳತಕ್ಕಂಥದ್ದು ಆ ಅಸೆಂಬ್ಲಿನಲ್ಲಿ ನಾನು ಮೊದಲು ಏನು 2008ನಲ್ಲಿ ಸಭೆ ಬಂದೆ, ಅಲ್ಲಿಂದ ಇಲ್ಲಿವರೆಗೂ ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಮೊದಲನೇ ಸಾರಿ ಗೆದ್ದು ಬಂದಲ್ಲಿ ನಾನು 1.25 ಗಂಟೆ ಮಾತಾಡಿ ತಗಿಸಿ ನೋಡಿಸಿ ಕಟ್ತಾ, ಗೊತ್ತಾಯ್ತಾ? ಆ ರೀತಿ ವಿಚಾರಗಳನ್ನು ತಿಳ್ಕೊಂಡರು ಮಣ್ಣೆ ಮಾಡ್ತಾರೆ. ಸ್ಪೀಕರ್ಗಳು ಅವ್ರ ಪಕ್ಷಕ್ಕೆ ಕೊಟ್ಟಂಥ ಸಮಯಾವಕಾಶ ತಕ್ಕನಾಗಿ ಅವರು ಅವಕಾಶ ಕೊಡ್ತಾರೆ, ಮಾತನಾಡ್ತೀವಿ. ಅದಕ್ಕೆ ನೀವು ಈಗ ಏನಾದರೂ ಇದನ್ನು ಅವಕಾಶ ಮಾಡಿಕೊಡಿ. ನಮ್ಮ ಆಡಳಿತ ಪಕ್ಷದಲ್ಲಿ ಹಂಗಾರೆ ಮಾತನಾಡಬಾರ್ದಾ? ಆಡಳಿತ ಪಕ್ಷದವ್ರಿಗೂ ಸಮಾನವಾದಂಥ ಅವಕಾಶನ ಕೊಡಬೇಕು. ಬರೀ ವಿರೋಧ ಪಕ್ಷದಲ್ಲೇ ಮಾತಾಡ್ಸಿ ಕೂತ್ಕೊಂಡ್ರೆ ನಾವೆಲ್ಲಿಗೆ ಹೋಗ್ಬೇಕು? ನಾವು ಮಾತನಾಡ್ಲಿಕ್ಕೋಸ್ಕರನೇ ಇಲ್ಲಿ ವಿಚಾರಗಳನ್ನು ಮಂಡನೆ ಮಾಡಲಿಕ್ಕೋಸ್ಕರನೇ ನಾವು ಬಂದಿರತಕ್ಕಂಥದ್ದು. ಅದರಿಂದ ದಯಮಾಡಿ ಇವತ್ತು ಈ ರಾಜ್ಯಪಾಲರ ವಂದನಾ ನಿರ್ಣಯದ ಬಗ್ಗೆ ಮಾತನಾಡ್ತಾ, ರಾಜ್ಯಪಾಲರು ಸಂಪ್ರದಾಯದಂತೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಸರ್ಕಾರ ಮುಂದೆ ನಾವು ಏನು ಮಾಡ್ತೀವಿ, ಏನೇನು ಸಾಧನೆಯನ್ನು ಮಾಡ್ತೀವಿ, ಏನೇನು ಮಾಡಲಿಕ್ಕೆ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಸರ್ಕಾರದ ಮುಖ್ಯಮಂತ್ರಿಗಳು ಸರ್ಕಾರ ರಾಜ್ಯಪಾಲರ ಮುಖಾಂತರ ಹೇಳಿಸ್ತಕ್ಕಂಥ ಸಂಪ್ರದಾಯವನ್ನು ಮತ್ತು ಕಾನೂನನ್ನು ನಾವು ಇಟ್ಕೊಂಡು ಬಂದಿದ್ದೇವೆ. ಅದರ ಪ್ರಕಾರ ರಾಜ್ಯಪಾಲರ ಒಂದು ಸಂದೇಶವನ್ನು, ಒಂದು ವಿಚಾರವಾದವನ್ನು ಅವರು ಈ ಸರ್ಕಾರ ಮುಂದೆ ಯಾಕೆ ನಡೆಯುತ್ತೆ ಅಂತಕ್ಕಂಥ ವಿಚಾರವನ್ನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡಿದ್ದಾರೆ. ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಯಾವುದಕ್ಕೆ ಆದ್ಯತೆಯನ್ನು ಸರ್ಕಾರ ಕೊಟ್ಟಿದೆ, ಸರ್ಕಾರ ಯಾವ ರೀತಿ ಮುಂದೆ ನಡೀತೀವಿ, ನಾವು ಮುಂದಿನ ವರ್ಷದಲ್ಲಿ ಈ ರಾಜ್ಯದ ಜನತೆಗೆ ನಾವು ಕೊಟ್ಟಿರ್ತಕ್ಕಂಥ ಚುನಾವಣಾ ಪ್ರಣಾಳಿಕೆಯಲ್ಲಿ, ಚುನಾವಣೆಯ ನಮ್ಮ ಪಕ್ಷದ ಒಂದು ಭರವಸೆಗಳಲ್ಲಿ ನಾವು ಯಾವ ರೀತಿ ಮುಂದೆ ಈ ಈ ರಾಜ್ಯದಲ್ಲಿ ನಡೀತೀವಿ ಅಂತಕ್ಕಂಥದ್ದನ್ನು ರಾಜ್ಯಪಾಲರ ಮೂಲಕನೇ ಯಾಕೆ ಹೇಳಿಸ್ತಾರೆ ಅಂದರೆ,
ಯಾವುದೇ ಕಾರಣದಿಂದ ಕೊಟ್ಟ ಭರವಸೆಗಳಿಗೆ ತಪ್ಪತಕ್ಕಂತೆ ನಡೀಲಿ ಅಂತಕ್ಕಂಥ ಉದ್ದೇಶದಿಂದ ಅದನ್ನು ಘನವತ್ತ ರಾಜ್ಯಪಾಲರಿಂದ ಈ ರಾಜ್ಯದ ಜನಕ್ಕೆ ಸಂದೇಶವನ್ನು ಕೊಡ್ತಾರೆ. ಇಂತಿಂಥ ದೇಹೋದ್ದೇಶಗಳನ್ನು ಇಟ್ಕೊಂಡು ಈ ಸರ್ಕಾರ ಬಂದಿದೆ, ಇಂಥ ಭರವಸೆಗಳನ್ನು ಕೊಟ್ಟು ಇವತ್ತು ಈ ರಾಜ್ಯದಲ್ಲಿ ಬಂದು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಆ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಭಾವನೆ, ಚಿಂತನೆ ಮತ್ತು ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಕ್ಕಂಥದ್ದಕ್ಕೆ ರಾಜ್ಯಪಾಲರಿಂದ ಒಂದು ದಿಕ್ಸೂಚಿಯನ್ನು ಕೊಡಿಸ್ತಾರೆ. ಆ ದಿಕ್ಸೂಚಿ ಅಂತಲೇ ನಮ್ಮ ರಾಜ್ಯದ ಜನವೂ ಕೂಡ ಆ ಸರ್ಕಾರದ ಮೇಲೆ ಆಶಾಭಾವನೆಯನ್ನು ಇಟ್ಕೊಂಡಿರುತ್ತೆ. ಏನೇನು ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಈ ಮುಂದಿನ ವರ್ಷದಲ್ಲಿ ಈ ಸಮಗ್ರವಾದಂಥ ರಾಜ್ಯವನ್ನು ಆಳ್ತಕ್ಕಂಥದ್ದಕ್ಕೆ, ಸಮಗ್ರವಾಗಿರ್ತಕ್ಕಂಥ ಈ ರಾಜ್ಯವನ್ನು ಕಟ್ಟಲಿಕ್ಕೆ ಮತ್ತು ಎಲ್ಲ ವರ್ಗದ ಸರ್ವ ಜನಾಂಗದ ಶಾಂತಿ ತೋಟ ಆಗಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯದ ಸರ್ವತೋಮುಖವಾದಂಥ ಅಭಿವೃದ್ಧಿಯನ್ನು ನಾವು ಯಾವ ರೀತಿ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಅವರು ಪ್ರಸ್ತಾಪನೆಯನ್ನು ಮಾಡಿರ್ತಕ್ಕಂಥ ಪ್ರಕಾರ, ಯಾಕೆಂದರೆ ರಾಜ್ಯಪಾಲರ ಮೂಲಕ ಈ ರಾಜ್ಯದ ಜನತೆಗೆ ಸಂದೇಶವನ್ನು ಕೊಡಿಸಿರ್ತಕ್ಕಂಥ, ಹೇಳಿಕೆಯನ್ನು ಕೊಡಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದನ್ನು ಭಾಳ ಸ್ಪಷ್ಟವಾಗಿಯೇ ಅವರು ಯಶಸ್ವಿಯನ್ನು ಮಾಡಲಿಕ್ಕೆ ಅವರು ಕಾರಣೀಭೂತರು ಆಗಲೇಬೇಕಾಗುತ್ತೆ. ಯಾಕೆಂದರೆ ರಾಜ್ಯಪಾಲರ ಮುಖಾಂತರ ಹೇಳಿಸಿರ್ತಕ್ಕಂಥದ್ದು ನಾವು ನಾಳೆ ಕೇಳ್ಬೋದು, ಏನು ರಾಜ್ಯಪಾಲರ ಮುಖಾಂತರ ನೀವು ಈ ರೀತಿ ಹೇಳಿಸಿದ್ರಿ, ರಾಜ್ಯಪಾಲರ ಮುಖಾಂತರ ನೀವು ಇಂತಿಂಥ ಕಾರ್ಯಚಟುವಟಿಕೆಗಳನ್ನು ಮಾಡ್ತೀವಿ, ಇಂತಿಂಥ ಮಹತ್ ಕಾರ್ಯಗಳನ್ನು ಮಾಡ್ತೀವಿ ಅಂತಕ್ಕಂಥ ಭಾವನೆಯನ್ನು ನೀವೇನು ನಿಮ್ಮ ಸರ್ಕಾರ ರಾಜ್ಯಪಾಲರ ಮುಖಾಂತರ ವ್ಯಕ್ತ ಮಾಡಿತ್ತು, ಅದರಲ್ಲಿ ನೀವು ಇವತ್ತು ಕದ್ದಿದ್ದೀರಿ, ನೀವು ಮಾಡಿಲ್ಲ ಅಂತಕ್ಕಂಥದ್ದನ್ನು ಈ ಸದನದಲ್ಲಿ ಮತ್ತೆ ಪುನಃ ಚರ್ಚೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಭಾಳ ಜವಾಬ್ದಾರಿಯುತವಾಗಿರ್ತಕ್ಕಂಥದ್ದು ರಾಜ್ಯಪಾಲರ ಸಂದೇಶ. ಅವರ ಭಾಷಣಕ್ಕೆ ಅವರೇನು ಕೊಟ್ಟಿದ್ದಾರೆ ಆ ಭಾಷಣಕ್ಕೆ ನಾವು ವಂದನೆಗಳನ್ನು ಸಲ್ಲಿಸಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶವನ್ನು ಕಾರ್ಯಗತ ಮಾಡಲಿಕ್ಕೆ ಈ ಸದನದಲ್ಲಿರ್ತಕ್ಕಂಥವರು ಸರ್ಕಾರ ಮತ್ತು ವಿರೋಧಿ ಪಕ್ಷ ಎರಡೂ ಕೂಡ ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಬೇಕಾಗಿರ್ತಕ್ಕಂಥದ್ದು ಈ ಸದನದ ಕರ್ತವ್ಯ ಇದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರು, ಇದರಲ್ಲಿ ಈ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಒಂದು ಏನು ಅವಕೃಪೆ ನಮ್ಮ ಮೇಲೆ ಬಿದ್ದಿದೆ, ಅವರು ಯಾವ ರೀತಿ ನಮಗೆ ಈ ಕೆಲವೊಂದು ಕಾರ್ಯಕ್ರಮಗಳ ನಿರೂಪಣೆಯನ್ನು ಕೊಟ್ಟಿದ್ದಾರೆ, ಆ ನಿರೂಪಣೆಯಲ್ಲಿ ಬಹುಮುಖ್ಯವಾಗಿ ಈ ರಾಜ್ಯದಲ್ಲಿ ಮತ್ತು ಸದನದಲ್ಲಿ ಮತ್ತು ಸದನದ ಹೊರಗೆ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರಗಳು ಈಗಾಗಲೇ 16 ಜನ ಮಾತಾಡಿರ್ಬೋದು. ಆದರೆ ಆ 16 ಜನ ಮಾತಾಡಿರ್ತಕ್ಕಂಥದ್ರಲ್ಲಿ ಬಹು ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ಏನು ಸರ್ಕಾರ ಇವತ್ತು ನಾವು ಮಾಡ್ತೀವಿ ಅಂತಕ್ಕಂಥ ಸಂದೇಶವನ್ನು ಚುನಾವಣೆಯ ಪೂರ್ವದಲ್ಲಿ ಹೇಳಿದರೂ ಕೂಡ ಮತ್ತೆ ಪುನಃ ರಾಜ್ಯಪಾಲರ ಮುಖಾಂತರ ಅದೇ ವಿಚಾರಧಾರೆಗಳನ್ನು, ಅದೇ ಸಂದೇಶಗಳನ್ನು ಇವತ್ತೇನು ರಾಜ್ಯಪಾಲರ ಮುಖಾಂತರ ಈ ಸದನದಲ್ಲಿ ಕೊಡಿಸಿದ್ದಾರೆ ಅದರ ವಿಚಾರಧಾರೆಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದೇ ಸೂಕ್ತ ಅಂತೇಳಿ ನಾನು ಭಾವಿಸ್ತೇನೆ. ಇದರಲ್ಲಿ ಬಹು ಪ್ರಮುಖವಾಗಿರ್ತಕ್ಕಂಥ ಚರ್ಚೆ ಅನ್ನಭಾಗ್ಯ. ಈ ಅನ್ನಭಾಗ್ಯ ಯೋಜನೆ ಹಿಂದೆ ಪಡಿತರ ಚೀಟಿ ವಿತರಣೆ ಅಂತೇಳಿ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಇತ್ತು, 2 ರೂಪಾಯಿ ಕೆಜಿ ಅಕ್ಕಿ ಕೊಡ್ತಾಯಿದ್ರು. ಅದಾದ ನಂತರ ಸಿದ್ದರಾಮಯ್ಯನವರು ಬಂದ ಮೇಲೆ ಇದನ್ನು ಪ್ರತ್ಯೇಕವಾಗಿ ಅನ್ನಭಾಗ್ಯ ಅಂತಕ್ಕಂಥ ಒಂದು ಯೋಜನೆಯನ್ನು ತಂದು ಅದರ ಮುಖಾಂತರ ಅವರು ಮೊದಲು 1 ರೂಪಾಯಿ ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತಂದರು. ಅದಾದ ಮೇಲೆ 7 ಕೆಜಿಯನ್ನು ಅವರು ಫ್ರೀಯಾಗಿ ಅವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ಜನತೆಗೆ ಕೊಟ್ಟರು. 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ರಾಜ್ಯದ ಜನ ತೆಗೆದುಕೊಂಡು ಅನುಭವಿಸಿದರು. ಅದಾದ ಮೇಲೆ ಬಂದಂಥ ಸರ್ಕಾರಗಳು ಸ್ವಲ್ಪ ಕಡಿಮೆ ಮಾಡೋದು, ಏರ್ಪೇರ್ ಮಾಡೋದು, ಇದನ್ನು ಮಾಡ್ಕೊಂಡು ಹೋದು. ಆದರೆ ಈ ಸ್ಕೀಮಂತೂ ನಿಂತಿಲ್ಲ. ಈ ಸಾರಿ ಚುನಾವಣೆಯಲ್ಲಿ ನಮ್ಮ ಪಕ್ಷ ಚುನಾವಣಾ ಘೋಷಣೆಯಲ್ಲಿ, ಚುನಾವಣಾ ಪ್ರಣಾಳಿಕೆಯಲ್ಲಿ ಸ್ಪಷ್ಟವಾಗಿ ಹೇಳ್ತು, 5 ಗ್ಯಾರಂಟಿಗಳಲ್ಲಿ 1ನೇ ಗ್ಯಾರಂಟಿ ಆಗಿರ್ತಕ್ಕಂಥ
ಬಹು ಪ್ರಮುಖವಾಗಿರ್ತಕ್ಕಂಥದ್ದು ಅನ್ನಭಾಗ್ಯ. ಆ ಅನ್ನಭಾಗ್ಯ ಯೋಜನೆಗೆ ನಾವು ಗ್ಯಾರಂಟಿ 10 kg ಕೊಡ್ತೀವಿ ಅಂದರೆ ಈಗಾಗಲೇ 5 kg ಹಿಂದೆ ಮನಮೋಹನ್ ಸಿಂಗ್ರವರು ತಂದಂಥ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನಲ್ಲಿ ಅನ್ನ ಹಸಿವಿನಿಂದ ಬಳಲಬಾರದು ಅಂತೇಳಿ ಆವತ್ತಿನ ದಿವಸ 5 kg ಅಕ್ಕಿಯನ್ನು ನಾವು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಡವರ್ಗದ ಜನತೆಗೆ ನಾನು ಕೊಡ್ತೇವೆ ಅಂತಕ್ಕಂಥ ಕಾನೂನನ್ನು ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ರವರ ನೇತೃತ್ವದಲ್ಲಿ ಜಾರಿಗೆ ತಂತು. ಅದು ಅಂದಿನಿಂದ ಇಂದಿನವರೆಗೂ ನಡ್ಕೊಂಡು ಬರ್ತಾ ಇದೆ. ಈಗಾಗಲೇ 5 kg ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಇನ್ನು 5 kg ಅಕ್ಕಿಯನ್ನು ಅದಕ್ಕೆ ಸೇರಿಸಿ ನಾವು ಕೊಡ್ತೀವಿ. ನಾವು ಕೆಲವು ಕಡೆ ಭಾಷಣ ಮಾಡುತ್ತಾ 10 kg ಅಂತ ಹೇಳಿದ್ದೀವಿ. ಆದರೆ 5 kg ಈಗಾಗಲೇ ಫುಡ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಏನು ಬಂದಿದೆ ಅದನ್ನು ನೀವು 3 kg ಇಳಿಸಿದ್ದೀರಿ. 2 kg ನ್ಯಾಫೆಡ್ ರಾಗಿ ಕೊಡ್ತಾ ಇದ್ದೀರಿ. ಅದ್ರ 3 kg ಅಲ್ಲ, ಅದು 5 kg ಕೊಡಬೇಕಾಯ್ತು. ಅದ್ರ ಬದಲು 2 kg ಕೊಡ್ತಾವ್ರೆ. ಆದ್ದರಿಂದ ನಿಮಗೆ ಈ 5 kg ಜೊತೆಗೆ ನಾವು ಇನ್ನು 5 kg ಅಕ್ಕಿಯನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಸರ್ಕಾರ ಪಕ್ಷ ಕೊಟ್ಟದನ್ನು ಏನಾದರೂ ಮಾಡಿ ಕಾರ್ಯಗತ ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ಅವರು ಮೊದಲನೇ ಕ್ಯಾಬಿನೆಟ್ನಲ್ಲೇ ತಾತ್ವಿಕವಾದಂಥ ಒಪ್ಪಿಗೆಯನ್ನು ಕೊಡ್ತು. ಏನು 5 ಗ್ಯಾರಂಟಿಗಳನ್ನು ಕೊಟ್ಟ ಆ 5 ಗ್ಯಾರಂಟಿಗಳನ್ನು ನಾವು ತಾತ್ವಿಕವಾಗಿ ಒಪ್ಪಿದ್ದೇವೆ, ಏನೇ ಆಗಲಿ ಮಾಡ್ತೀವಿ ಅಂತೇಳಿ. ಇದಕ್ಕೆ ವಿರೋಧಿ ಪಕ್ಷದವರು ಭಾಳ ಅವ್ರದ್ದೇ ಆದಂಥ ರೀತಿಯಲ್ಲಿ ವ್ಯಕ್ತ ಮಾಡಿದರು. ಈಗಲೇ ಕೊಡಬೇಕು, ನಾಳಿಕೆ ಕೊಡಬೇಕು, ನಾಡ್ದೇ ಕೊಡಬೇಕು. ಏನದು ನಾವು ತಿಳ್ಕೋಬೇಕು. ಭರವಸೆ ಕೊಡ್ತೀವಿ, ಚುನಾವಣೆಯಲ್ಲಿ ಗೆದ್ದು ಬರ್ತೀವಿ. ಗೆದ್ದು ಬಂದ ಮೇಲೆ 1 ತಿಂಗಳು 2 ತಿಂಗಳು ಟೈಮ್ ಬೇಡವಾ? ಅಲ್ಲಿ ಅಕ್ಕಿ ಖರೀದಿ ಮಾಡೋದು ಬೇಡವಾ? ಗೋಣಿಚೀಲು ತುಂಬೋದು ಬೇಡವಾ? ಅಲ್ಲಿಂದ ರೈಲ್ ಬರೋದು ಬೇಡವಾ? ಆಮೇಲೆ ಅವ್ರಿಗೆಲ್ಲ ಮನೆ ಬರಬೇಕಲಿಕ್ಕೆ ತಗೊಂಡು ಕೊಡೋದು ಬೇಡವಾ? ಈಗಲೇ ಕೊಟ್ಬಿಡಿ, 24 ಗಂಟೆಲಿ ಕೊಡ್ತೀವಿ. ಹೌದು, ಚುನಾವಣಾ ಭಾಷಣದಲ್ಲಿ ನಾವು ಹಂಗೆ ಮಾಡೋದು ಭಾಷಣವ, ಎಲ್ಲರೂ ಮಾಡೋದು ಭಾಷಣ ಹಂಗೆ. ನಾನು ಗೆದ್ದ ತಕ್ಷಣ ಇಲ್ಲೇ ಆಚೆ ಒಳೆ ಹರಿಸ್ತೀನಿ ಅಂತ ನಾವು ಭಾಷಣ ಮಾಡಿ ಬಂದಿರ್ತೀವಿ. ಹಂಗಂತ ಹೇಳ್ಬಿಟ್ಟು 1-2-3 ತಿಂಗಳಾರು ಆ ಕಾರ್ಯಕ್ರಮ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಅವಕಾಶ ಕೊಡಬೇಕೇ ಬೇಡವೆ? ಕೊಡ್ದಲೇ ವಿರೋಧಿ ಪಕ್ಷಗಳು ಮತ್ತು ಕೆಲವರು ಬೊಬ್ಬೆ ಹೊಡೆದ್ರು. ಆದರೂ ಕೂಡ ಇವತ್ತು ನಾನು ಹೇಳ್ತೇನೆ, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನಿಂದ 5 kg ಕೊಡ್ತಾ ಇದ್ದು ಮತ್ತು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಅಕ್ಕಿ ಬೇಕಾದಷ್ಟು ಇದೆ ಅಂತಕ್ಕಂಥದ್ದು ಸಾಬೀತಾಗಿದೆ. ಮೊನ್ನೆ ಈ ಟೆಂಡ್ರಿಂಗ್ ಕರೀತಾರೆ ಅಕ್ಕಿನ ಖಾಲಿ ಮಾಡಲಿಕ್ಕೆ. ಯಾರು ಅಕ್ಕಿ ಖಾಲಿ ತಗೊಳಕ್ಕೆ ಭಾಗನೇ ವಹಿಸಿಲ್ಲ. ಏನು ಮಾಡ್ತೀರ ಅಕ್ಕಿನ? ಇಲಿ ತಿನ್ನಿಸ್ತೀರಾ? ಎಲ್ಲಿ ತಗೊಂಡೆ ಸುರಿತೀರಿ? ಸಮುದ್ರಕ್ಕೆ ಸುರಿತೀರವ? ಏನಾಗೋದು ಕರ್ನಾಟಕ ರಾಜ್ಯಕ್ಕೆ ನೀವು ಅಕ್ಕಿ ಕೊಟ್ಟಿದ್ರೆ? ಏನಾಗೋದು ಕರ್ನಾಟಕ ರಾಜ್ಯಕ್ಕೆ ಅಕ್ಕಿ ಕೊಟ್ಟಿದ್ರೆ? ಯಾತಕ್ಕೋಸ್ಕರ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಸೇರಿದ್ದೀವಿ? ನಮ್ಮ ಟ್ಯಾಕ್ಸಸ್ ನಿಮಗೆ ಬರ್ತಾ ಇಲ್ವಾ? ಒಕ್ಕೂಟ ವ್ಯವಸ್ಥೆ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಿ? ಒಕ್ಕೂಟ ವ್ಯವಸ್ಥೆ ಅಂದರೆ ಕೊಟ್ಟು ತಗೊಂಡು ಬಾಳ್ತಕ್ಕಂಥದ್ದೇ ಒಂದು ಒಕ್ಕೂಟ ವ್ಯವಸ್ಥೆ. ಈ ಗಣರಾಜ್ಯ ಇದರಲ್ಲಿ ನಾವು ಒಕ್ಕೂಟವಾಗಿ ಗಣರಾಜ್ಯ ಪರಿಷತ್ತನ್ನು ರಚನೆ ಮಾಡಿಕೊಂಡು ಈ ಸಾರ್ವಭೌಮತ್ವದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಾವು ಇರೋವಂಥ ಈ ಸಂದರ್ಭದಲ್ಲಿ ನೀವು ತಗೊಂಡೋಗಿ ನಮ್ಮ ಈ ಅಕ್ಕಿನ ಕೊಡ್ತೀವಿ ಅಂತ ಹೇಳಿ, ಅದು ಒಂದು ಸ್ವಾಯತ್ತ ಸಂಸ್ಥೆ, ಅದು ಆ ಸಂಸ್ಥೆ ಕೊಡ್ತೀನಿ ಅಂತೇಳಿ 12ನೇ ತಾರೀಕು ಹೇಳೋದು, 14ನೇ ತಾರೀಕು ಇಲ್ಲ ಅಂತ ಬರೆದ್ರೆ ನೀವು ಭಾಳ ಮಟ್ಟಿಗೆ ನಗ್ತಾ ಇದ್ದೀರಿ ವಿರೋಧ ಪಕ್ಷದವರು. ನಗಿ, ಇದು ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದು ಅಸ್ತ್ರ ಆಗುತ್ತೆ. ಅಕ್ಕಿನ ಇಟ್ಕೊಂಡಲ್ಲಿ ಇದು ಮಾಡಿದ್ರು ಕೂಡ ಇವರು ಆ ಅಕ್ಕಿಯನ್ನು ಕರ್ನಾಟಕ ರಾಜ್ಯ ಜನಕ್ಕೆ ಕೊಡೋಕ್ಕೆ 34 ರೂಪಾಯಿ ದರ ಏನು ಫಿಕ್ಸ್ ಮಾಡಿದ್ದಾರೆ ಅದು ಕೊಡಲಿಕ್ಕೆ ನೀವು ಹಿಂದೆ ಮುಂದೆ ನೋಡಿ ಕರ್ನಾಟಕ ರಾಜ್ಯಕ್ಕೆ ವಂಚನೆ ಮಾಡಿದಿರಿ. ಕರ್ನಾಟಕ ರಾಜ್ಯದ ಜನಕ್ಕೆ ನೀವು ಅನ್ಯಾಯ ಮಾಡಿದಿರಿ. ಅದಕ್ಕೋಸ್ಕರ ನೀವು ಇದರ ಪ್ರತಿಫಲನ ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಚುನಾವಣೆ ಬರಲಿ, ಆ ಸಂದರ್ಭದಲ್ಲಿ ಇದನ್ನು ದೊಡ್ಡ ಇಶ್ಯೂ ಮಾಡಿ ನೀವು ಯಾವ ಕಾರಣಕ್ಕೋಸ್ಕರ ಕೊಡಲಿಲ್ಲ. ಇವತ್ತು ಅಲ್ಲೇ ಇಲ್ಲ ಅಕ್ಕಿ, ಏನಾಗೋದು? ಕರ್ನಾಟಕದ ಜನ ತಿನ್ನೋರು. ನೀವು ಇನ್ನೊಂದು 5 kg ತಿನ್ನಲಿ ಜನ, ಬಡವರಿಗೆ ತಿನ್ನಿಸ್ಬೇಕ್ರಿ. ಯಾರ್ಯಾರಿಗೋ ತಿನ್ಸಿರೇನು ಆಗೋದಿಲ್ಲ. ಯಾರ ಹಸಿವಿರುತ್ತೆ
ಯಾರಿಗೆ ಅದರ ಅವಶ್ಯಕತೆ ಇರುತ್ತೆ ಅಂಥ ಜನರ ಹಸಿವಿಗೆ ಮುಕ್ತವಾಗಿರ್ತಕ್ಕಂಥ ಜನಗಳಿಗೆ ಇಂಥ ಭಾಗ್ಯಗಳನ್ನು ಕೊಡ್ತಕ್ಕಂಥದ್ರಿಂದ ನಮಗೆ ಒಳ್ಳೆ ಇದು ಬರುತ್ತೆ. ಅದನ್ನು ಬಿಟ್ಟು ನೀವು ಇದರಲ್ಲಿ ಅಕ್ಕಿನ ಏನೇನು ಅವತಾರ ಆಡಿರಿ 15 ದಿವಸ ನೀವು ಯಾಕೆ ಏನು ಕೇಜ್ರಿವಾಲ್ ಅವರು ಪ್ರಧಾನಮಂತ್ರಿ ಕೇಳೇ ಮಾಡ್ಯಾರ ಎಲ್ಲನೂ ಅನೌನ್ಸ್ ಮಾಡಿದ್ರ. ಈ ರಾಜ್ಯದಲ್ಲಿ ಇದರಲ್ಲಿ ತಮಿಳ್ನಾಡಿನಲ್ಲಿ ಶಕ್ತಿಗೆ ಇದನ್ನ ಯೋಜನೆಯನ್ನು ಬಸ್ ಫ್ರೀ ಮಾಡಿದ್ದಾರೆ, ಇವ್ರನ್ನ ಕೇಳೇ ಮಾಡಿದ್ರ. ಅವ್ರವ್ರ ರಾಜ್ಯದ ಅದು ಒಂದು ಸ್ವತಂತ್ರವಾಗಿರ್ತಕ್ಕಂಥ ರಾಜ್ಯ, ಅವರು ಆ ರಾಜ್ಯಭಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಅನೌನ್ಸ್ಮೆಂಟ್ ಮಾಡಿಕೊಂಡು ಭರವಸೆಗಳನ್ನು ಕೊಟ್ಟು ಈಡೇರಿಸ್ತಕ್ಕಂಥದ್ದು ಆ ರಾಜ್ಯದ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ, ಆ ರಾಜ್ಯದ ಒಂದು ಪ್ರಮುಖವಾದಂಥ ಜವಾಬ್ದಾರಿ. ಅವ್ರು ಮಾಡ್ತಾರೆ. ಅದನ್ನು ನಮ್ಮನ್ನು ಕೇಳಿಕೊಟ್ರ, ಮೋದಿಯವ್ರ ತಕ್ಕ ಹೋಗಿ ಕೇಳಿದ್ರ, ಇವರೆಲ್ಲ ಭರವಸೆಗಳನ್ನು ಕೊಡ್ತಾರಲ್ಲ. 2 ಲಕ್ಷ ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ರಲ್ಲ, ಅವತ್ತು ಯಾರನ್ನೂ ಕೇಳಿರಲ್ಲ. ಕೊಟ್ರ 2 ಕೋಟಿ 2 ಕೋಟಿ ರೀ, 2 ಕೋಟಿ ಬರುತ್ತೆ. ಬಾಯಲ್ಲಿ ಉಚ್ಚಾರಣೆ ಮಾಡುವಾಗ ಯೋಚನೆ ಮಾಡಬೇಡಿ. 2 ಕೋಟಿನೇ ವರ್ಷಕ್ಕೆ 2 ಕೋಟಿ. ಇಲ್ಲಿಗೆ ಎಷ್ಟು ಕೋಟಿ ಕೊಡಬೇಕಾಯ್ತು? ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ? ಅಲ್ಲ, ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ? ಹಂಗೆ ಇವತ್ತು ನೀವು ಆ ಭರವಸೆಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ನೀವೇನು ರಾಜ್ಯಗಳನ್ನೆಲ್ಲ ಕೇಳಿಕೊಟ್ರ? GST ಒಳಗೆ ನಾವು ಸೇರಬೇಕು ಅಂತಕ್ಕಂಥದ್ದೇನಿರಲಿಲ್ಲ. ರಾಜ್ಯ ಬೇಕಾದರೂ ನಾವು ಪ್ರತ್ಯೇಕವಾಗಿ ನಮ್ಮ GST ತೆರಿಗೆನ ನಾವು ಮಾಡ್ಕೊತೀವಿ ಅಂತ ಹೇಳ್ಬೋದಾಯ್ತು. ಅವತ್ತು ಇರಲಿ ಒಕ್ಕೂಟ ವ್ಯವಸ್ಥೆ, ನಾವು ಬೇರೆ ಹೋಗೋದಲ್ಲ ಅಂತೇಳಿ ಯಾತಕ್ಕೆ ಈ ರಾಜ್ಯ ಅನುಮತಿ ಕೊಡ್ತಾವತ್ತು? ನಾವೆಲ್ಲ ಒಟ್ಟು ಹೋಗಬೇಕು ಈ ವ್ಯವಸ್ಥೆ ಒಳಗೆ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ಅಂತ ತಾನೇ ಈ ಒಕ್ಕೂಟ ವ್ಯವಸ್ಥೆನ ನಾವು ರಚನೆ ಮಾಡಿಕೊಂಡಿರೋದು. ರಾಜ್ಯ ಇಕ್ಕಟ್ಟಿಗೆ ಸಿಕ್ಕಿದಾಗ, ರಾಜ್ಯ ಸಂಕಷ್ಟಕ್ಕೆ ಸಿಕ್ಕಿದಾಗ ಅದರ ನೆರವಿಗೆ ಬರ್ತಕ್ಕಂಥದ್ದು ಇವತ್ತಿನ ದಿವಸ ಕೇಂದ್ರ ಸರ್ಕಾರದ ಕರ್ತವ್ಯ ಅಂತಕ್ಕಂಥದ್ದನ್ನು, ಅದರಲ್ಲಿ ಪ್ರಮುಖವಾದಂಥ ಕರ್ತವ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಯಾವುದು ಕಳೆದ ಸಾರಿ ಅಶೋಕಣ್ಣ ಇಲ್ಲೇ ಇದ್ದಾರೆ, 1020 ಕೋಟಿ ಫ್ಲಡ್ ಡ್ಯಾಮೇಜಸ್ಸಲ್ಲಿ ಕೊಡ್ತೀವಿ ಅಂತ ಇಲ್ಲಿಂದ ಹೋಯ್ತು. ಬಂತ ದುಡ್ಡು? ಏನು ಅನ್ಯಾಯ ಮಾಡಿದ್ವಿ? ನಮ್ಮಿಂದ ಎಷ್ಟು 1000 ಕೋಟಿ ಇಲ್ಲಿಂದ ಟ್ಯಾಕ್ಸಸ್ ಹೋಗ್ತಾ ಇದೆ. ನಮ್ಮ ಟ್ಯಾಕ್ಸಸ್ ಇಲ್ಲದಲ್ಲ ನೀವು ರಾಜ್ಯಭಾರ ಮಾಡ್ತಾ ಇದ್ದೀರಾ. ನಾವು ನಿಮ್ಮ ಕೈಗೆ ಎಲ್ಲ ಟ್ಯಾಕ್ಸ್ ಹಾಕೋದು ನಿಮ್ಮ ಕೈ ಕೊಟ್ಟು ನಿಮ್ಮ ಹತ್ರ ಬಂದು ಈಗ ನಾವು ಕೈ ಮುಗಿದು ಸ್ವಾಮಿ ಮತ್ತೆ ನಮಗೆ ಭಿಕ್ಷೆ ಕೊಡಿ ಅಂತ ಕೇಳೋವಂಥ ಪರಿಸ್ಥಿತಿಗೆ ತಗೊಂಬಂದು ಎಲ್ಲ ಒಕ್ಕೂಟ ಧೀಮಂತ ರಾಜನ್ ನೀವಾದ್ರಿ, ನಾವು ಸಾಮಂತ ರಾಜರಾದ. ನಿಮ್ಮ ಹತ್ರ ಬಂದುಬಿಟ್ಟು ಡೆಲ್ಲಿ ಒಳಕ್ಕೆ ಇಲ್ಲಿಂದ ಎಲ್ಲ ಟ್ಯಾಕ್ಸ್ ಅಲ್ಲಿ ಕೊಡೋದು, ಆಮೇಲೆ ಬಂದು ನಿಮ್ಮ ಕೈ ಮುಗಿತೀವಿ, ಕೊಡ್ರಪ್ಪ ನಮ್ಗೊಂಚೂರು ಟ್ಯಾಕ್ಸಾ, ಕೊಡ್ರಪ್ಪ ನಮ್ಗೊಂಚೂರು ದುಡ್ಡು ಅಂತ ಕೇಳೋವಂಥ ಪರಿಸ್ಥಿತಿಗೆ ತಂದ್ಕೊಂಡು ಇಟ್ಕೊಂಡಿದ್ದೀರಿ ಇವತ್ತು. ಶಿವಲಿಂಗೇಗೌಡ್ರೆ, ನೀವು ಸುಳ್ಳು ಹೇಳ್ಬೇಡಿ. ಯಾಕೆ ಸುಳ್ಳು ಹೇಳ್ಬೇಡಿ? ಹೇಳಿ. ನಿಮ್ಮ NDA ಸರ್ಕಾರ ಇರ್ಬೋದು, ನಿಮ್ಮ UPA ಸರ್ಕಾರ ಇರ್ಬೋದು, ಎರಡೂ ನಾನು ಟ್ಯಾಲಿ ಮಾಡಿ ಹೇಳಿದ್ದೀನಿ. ನಿಮ್ಮ ಕಾಂಗ್ರೆಸ್ ನೇತೃತ್ವದ ಏನು ಮನಮೋಹನ್ ಸಿಂಗ್ ಸರ್ಕಾರ ಆಯಿತು, ಆಗ ಏನು ಕೊಟ್ಟಿದ್ದಾರೆ ಅದರ 5 ಪಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ನೆನ್ನೆನೂ ರಿಲೀಸ್ ಮಾಡಿದ್ದಾರೆ. 5 ಪಟ್ಟು ನಿಮ್ಗೆ ಅಂಕಿ ಅಂಶ ಬೇಕಾದ್ರೆ ಅಂಕಿ ಅಂಶ ಈಗ ಕೊಡ್ತೀನಿ. ನಾನು ಹೇಳ್ತೀನಿ, ಇಡೀ ದೇಶದಲ್ಲೇ ಕಾಂಗ್ರೆಸ್ ಸರ್ಕಾರ ಯಾವತ್ತಿತ್ತು ಅದಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿ ಅವರ ಸರ್ಕಾರ ನಮ್ಮ ರಾಜ್ಯಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಅಂಕಿ ಅಂಶ ಯಾವ ಅಂಕಿ ಅಂಶ ಅವ್ರಿಗೇನ್ ಭ್ರಮೆ ಅಂತ ಹೇಳಿದ್ರೆ 75 ವರ್ಷದಲ್ಲಿ ದೇಶ ಯಾರು ಏನೂ ಮಾಡಿಲ್ಲ, ಇವ್ರು ಬಂದ್ಮೇಲೆ ಆಗಿರೋದು ಅಂತ ಮಾತಾಡ್ತಾರೆ. ಯಾವಾಗ ಮೇಲೆ ಬಂದಿದ್ದೀರಿ ಸರ್
ವಿಶೇಷ ಅನುದಾನ ಅಂತ ಹೇಳಿ 5,395 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಇವತ್ತವರೆಗೂ ಕೊಟ್ಟಿರೇನ್ರಿ? ಬಜೆಟ್ ಬಂದಾಗ ನಿಮ್ ಸರ್ಕಾರ ಏನ್ ಕೊಟ್ಟಿದೆ? ನೀವೇನು ಎಲ್ಲ ಗೊತ್ತಿದೆ ನೋಡಿ, ಒಬ್ಬರೇ ಒಬ್ಬರು ಪ್ರಧಾನಿ ಇದ್ದರು, ವಾಜಪೇಯಿ ಅವರು ಕೆಲಸ ಮಾಡ್ತಾರೆ. ನಮ್ಮ ಸರ್ಕಾರದಲ್ಲಿ ನಿಮ್ಮ 9 ವರ್ಷ ಯುಪಿಎ ಸರ್ಕಾರದಲ್ಲಿ ಅಂಕಿಅಂಶಗಳು ಬಿಡಿಸಿ ಬಿಡಿಸಿ ಮಾತಾಡೋಣ. ಬೇಕಾದ್ರೆ ಇದನ್ನೇ ಚರ್ಚೆ ಮಾಡೋಣ. ಅದನ್ನ ತಿಳಿಸ್ತೀರಿ. ಭಾರತಕ್ಕೆ ಒಂದು ಅಧ್ಯಕ್ಷರೇ, ಒಂದು ಅಂಕಿಅಂಶ ಅವ್ರು ಕೇಳ್ತೇನೆ. ಒಂದು ಅಂಕಿಅಂಶ ನಮ್ಮವ್ರು ಮಾತಾಡಕತ್ತಾರ, ಅವ್ರು ಮಾತಾಡಿ ಇವ್ರು ಮಾತಾಡ್ಬೇಕಾದ್ರೆ ಎಲ್ಲದೂ ಕೊಡುವಂತೆ ನೀವು ಕೊಡುವಂತೆ ನಾಳೆ ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ನನ್ನ ಹೆಸರೇಳಿಕ್ಕೆ ಮಾತಾಡ್ಬೇಕು. ಹೇಳ್ತೀನಿ. ಇಲ್ಲ ಅಂದ್ರೆ ನಾನು ನನ್ನ ಹೆಸರು ಈಗಲೇ ಹೇಳ್ತೀನಿ. ನೀವು ಕುಂತ್ಕೊಡ್ರಿ. ಹೇಳ ಈಗ ಬೇಡ ಬೇಡ ಸರ್. ಮಾನ್ಯ ಅಧ್ಯಕ್ಷರೇ, ನಿಮಿಷ. ಮಾನ್ಯ ಅಧ್ಯಕ್ಷರೇ, ನಮಗೆ ಫೈನಾನ್ಸ್ ಕಮಿಷನ್ ಆದಂಥ ತೊಂದರೆ ಡೆವಲ್ಯೂಷನ್ ನಲ್ಲಿ, ಅದಕ್ಕೆ ಫೈನಾನ್ಸ್ ಕಮಿಷನ್ ಅವರೇ ರೆಕಮೆಂಡ್ ಮಾಡ್ತಾರೆ 5,000 ಕೋಟಿ ಹೆಚ್ಚು ಕೊಡಿ ಅಂತ. ಅದನ್ನು ಕೂಡ ನಮ್ಮ ರಾಜ್ಯದಿಂದ ಗೆದ್ದಿರ್ತಕ್ಕಂಥ ಫೈನಾನ್ಸ್ ಮಿನಿಸ್ಟರ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಅನ್ಯಾಯ ಇನ್ಯಾವುದು ಸ್ವಾಮಿ? ನಿರ್ಮಲಾ ಸೀತಾರಾಮನ್ ಅವರು ಬಾಯ್ ತೆಗೆಯಕ್ಕೆ ರೆಡಿ ಇಲ್ಲ. ನೀವು ಎಂಪಿಗಳು ಅಂಕಿಅಂಶ ಕೊಡ್ರಿ, ಅಂಕಿಅಂಶ ಕೊಡಿ. ಮಾತಾಡುವಂತ್ರಿ ಸರ್. ಬಜೆಟ್ ಅವ್ರು ಶಿವಲಿಂಗೇಗೌಡರು ಮಾತಾಡ್ತಾರೆ. ಫೈನಾನ್ಸ್ ಮಿನಿಸ್ಟರ್ ಶಿವಲಿಂಗೇಗೌಡರು ಮಾತಾಡ್ತಾ ಇದ್ದಾರೆ. 5,000 ಕೋಟಿ ಕೊಟ್ಟಿಲ್ಲ. ನ್ಯಾಷನಲ್ ಪ್ರಾಜೆಕ್ಟ್ ಮಾತಾಡ್ರಿ, ತಾವು ಮಾತಾಡ್ರಿ. ಅಲ್ಲ ಇವರು ಇಲ್ಲ, ನಾವು UPA ಸರ್ಕಾರ ಎರಡು ಮುಖ್ಯವಾದಂಥ ಈ ದೇಶಕ್ಕೆ ಕೊಟ್ಟಿರೋ ವಿಷಯಗಳನ್ನು ನಾನು ಅಶೋಕಣ್ಣವ್ರ ಮುಂದೆ ಅಶ್ವತ್ಥಣ್ಣ ಮುಂದೆ ಹೇಳ್ತೇನೆ. ಭಾರತ ದೇಶದಲ್ಲಿ ಅನ್ನದಾತರಂಥ ರೈತರು ಭಾರತ ದೇಶದ ಬೆನ್ನೆಲುಬು. 72,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ UPA ಸರ್ಕಾರ. ಇದು ಈ ದೇಶದ ಅನ್ನದಾತರಿಗೆ ಕೊಟ್ಟಂಥ ಕೊಡುಗೆ. ಎರಡನೇದು ಮಹತ್ತರವಾದ್ದು, ಫುಡ್ ಸೆಕ್ಯೂರಿಟಿ ಬಿಲ್ಲನ್ನು ತಂದು ಆ ದಿನ ಯಾರು ಹಸಿವಿನಿಂದಿದ್ದಾರೆ ಅವರೆಲ್ಲರೂ ಕೂಡ ಅನ್ನ ಕೊಡಬೇಕನ್ನೋದು ಒಂದು ಮಹತ್ತರವಾದ ತೀರ್ಮಾನ ಮಾಡಿ ಮತ್ತು ಮನ್ರೇಗಾವನ್ನು ಪ್ರಾರಂಭ ಮಾಡಿ ಅತ್ಯುತ್ತಮವಾದಂಥ ಹಳ್ಳಿಗಾಡಿನಲ್ಲಿರೋ ಜನಕ್ಕೆ, ಪಂಚಾಯತಿಯಲ್ಲಿರೋರಿಗೆ, ಕೆಲಸ ಇಲ್ಲದವ್ರಿಗೆ, ಬೇಸಿಗೆಯಲ್ಲಿ ಎಲ್ಲ ರೈತರು ಕೂಡ ಕೆಲಸ ಕೊಡುವಂಥ ಮಹತ್ತರವಾದ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನಾನು ಒಂದನ್ನು ಕೇಳ್ತೀನಿ, BJP ಸರ್ಕಾರ ಸನ್ಮಾನ್ಯ ಮೋದಿಯವರು ಪ್ರಧಾನಮಂತ್ರಿಗಳು 2 ವಿಷಯಗಳಿಗೆ ಅವ್ರ ಉತ್ತರ ಇನ್ನೂ ಕೊಡೋಕ್ಕಾಗಿಲ್ಲ. 2 ಕೋಟಿ ಮಕ್ಕಳಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದರು. ಪ್ರತಿ ವರ್ಷ 9 ವರ್ಷಕ್ಕೆ 18 ಕೋಟಿ ಮಕ್ಕಳಿಗೆ ಈ ದೇಶದಲ್ಲಿ ಕೆಲಸ ಕೊಡಬೇಕಾಯ್ತು. 2ನೇ ವಿಷಯ, ಕಪ್ಪು ಹಣವನ್ನು ನಾನು ತಂದು 15 ಲಕ್ಷ ಕೊಡ್ತೀನಿ ಅಂತ ಹೇಳಿದರು. ಅವು ಆಗ್ಲೇ ಅದ್ರ ಮೇಲೆ ಸಾಕಷ್ಟು ಚರ್ಚೆ ಆಗಿದೆ. ಮತ್ತೆ ಪದೇ ಪದೇ ಅದನ್ನ ಹೇಳೋದು ಬೇಡ. ಮಾತಾಡ್ಲಿ ಅವ್ರು, ಮಾತಾಡ್ಲಿ. ಅವ್ರು 3 ದಿವಸದ ನಾನು
ಪಾರ್ಲಿಮೆಂಟ್ ಅಲ್ಲಿ ಇದ್ದವನು ವಿಷಯ ಕಾರಣ ಆರ್ಗ್ಯುಮೆಂಟ್ ಮಾಡೋದಿಲ್ಲ. ವಾಸ್ತವದಲ್ಲಿ ಹೇಳ್ತೀನಿ, ಬರೀ ವೃತ್ತ ಕೊಡಕ್ ಆಗೋದಿಲ್ಲ. ಅದಕ್ಕೆ ಜನ ಕಾಂಗ್ರೆಸ್ ಕಾಲದಲ್ಲಿ ತರ್ತೀನಿ ಅಂತ ಹೇಳಿದ್ರು. ನಾನು ನಾಯಕರಿಗೆ ಮನವಿ ಮಾಡ್ತೀನಿ, ಸುಳ್ಳು ಈ ದೇಶಕ್ಕೆ ಗೊತ್ತಾಗಿದೆ. ಮೋದಿಯವರು ಸುಳ್ಳು ಪಾರ್ಲಿಮೆಂಟ್ ಅಲ್ಲಿ ಹೇಳಿದಂತ ಮಾತನ್ನ ನಾನು ಹೇಳಿದ್ದೇನೆ. ಅವರು ಬಜೆಟ್ ನಲ್ಲಿ ಹೇಳಿದಂತ ಮಾತನ್ನ ಹೇಳಿದ್ದೀನಿ, ಬೇರೆ ಏನು ಹೇಳಿಲ್ಲ. ಅದಕ್ಕೆ ಉತ್ತರ ಕೊಡಿ. ಅವರು ಅದನ್ನ ಇದ್ರೆ ತಂದು ಕೊಡ್ರಿ ಅಂತಾರ. ದಯವಿಟ್ಟು ಆ ಕಡತ ಇದ್ರೆ ತಂದು ಕೊಡ್ರಿ. ಹಾ, ಶಿವಲಿಂಗೇಗೌಡರು ಮಾತಾಡ್ರಿ, ನೀವು ಅಲ್ಲಿಗೆ ನಿಂದಿರ್ಸಿದ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನೋಡಪ್ಪ, ನಾನು ಹೇಳೋದು ಸುಳ್ಳಿದ್ರೆ ಆಮೇಲೆ ಚರ್ಚೆ ಮಾಡೋಣ ಸಪ್ರೇಟಾಗಿ, ಇಲ್ಲಿ ಬೇಡ. ಈಗ ನಾನು ಹೇಳೋದು ಕೇಳ್ರಿ ರೀ. ನೋಡ್ರಿ, ವಿರೋಧಿ ಪಕ್ಷದವರು, ನಾವು ಆಡಳಿತ ಪಕ್ಷದವರು ಯಾವುದೇ ವಿಚಾರನ ಮಂಡನೆ ಮಾಡಿದಾಗ ಪಾಯಿಂಟನ್ನು ಗುರ್ತಾಕೊಂಡು ಇಂಥವರು ಇಂಥ ಸುಳ್ಳು ಹೇಳಿದ್ದಾರೆ ಅಂತ ನಿಮಗೆ ಭಾಷಣ ಕೊಟ್ಟಾಗ ಹೇಳಿ. ಹಿಂಗೆ ಮಧ್ಯೆ ಗಲಭೆ ಎಬ್ಬಿಸಿ ಸತ್ಯ ಎಲ್ಲನೂ ಯಾಕೆ ಮರ್ಮಾಚ್ತೀರಿ? ಆ ಸತ್ಯ ಹೇಳಿದ್ದನ್ನು ಮರ್ಮಾಚಕ್ಕೆ ಹಿಂಗೆ ಎದ್ದು ನಿಂತ್ಕೊಳ್ಳೋದು, ಕೂಗೋದು, ಈ ಪದ್ಧತಿ ಬಿಡಿ ನೀವು. ಇದು ಮೊದಲಿಂದ ನಡೆದು ಬಂದಿರೋ ಪದ್ಧತಿ, ಇದು ನಿಲ್ಲಿಸ್ಬೇಕಿದೆ. ಜೆಡಿಎಸ್ ಇದ್ದಾಗೂ ಇದೇ ಹೇಳ್ತಾ ಇದ್ರಿ. ಆಯ್ತು, ಜೆಡಿಎಸ್ ಇಂದಲೂ ನಾನು ಈಗ ಅಲ್ಲ, ಗ್ರೀನ್ ಇಂದ ಬೇರೆ ಇದಕ್ಕೆ ಹೋಗಿದ್ದೀರಾ, ಜೆಡಿಎಸ್ ಇಂದ ಕಾಂಗ್ರೆಸ್ ಹೋಗಿದ್ದೀರಾ. ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ. ಅದೇ ಸ್ಟೈಲ್ ಅಲ್ಲಿ ಅಲ್ಲೂ ಹೊಡೆದ್ರೆ ಕೇಂದ್ರ ಸರ್ಕಾರನೇ ಹೊಣೆಗಾರಿಕೆ ಮಾಡ್ತಾ ಇದ್ದೆ ಆಗ್ಲೂ. ಈಗ ಕೇಂದ್ರ ಯಾವ ಪಾರ್ಟಿ ಗೆಲ್ತೈತೆ ಆ ಪಾರ್ಟಿಗೆ, ಯಾವ ಪಾರ್ಟಿ ಅಲ್ಲ, ಪಾರ್ಟಿ ಅಲ್ಲ, ನಿಮ್ ಪರ್ಸನಲ್ ನಿಮ್ಗೆ ಯಾಕ್ರಿ ರೂಲಿಂಗ್ ಅಲ್ಲಿ ಇರ್ತದ ಆ ಪಾರ್ಟಿ ಅಲ್ವಾ? ನಾವು ಯಾವ ಪಕ್ಷದಲ್ಲಾರು ಗೆಲ್ತೀವಿ ನಾವು. ಸ್ವಲ್ಪ ಯಾಕೆ ಯಾರಾದ್ರೂ ಸುಮ್ಮನೆ ಇವ್ರಿ ಮೂಕ್ರಂಗೆ ಅಂತಂದು ನಾಳೆ ಕೇಳ್ಬಿಟ್ಟು ಸುಮ್ಮನೆ ಕುದುರ್ತೀರಿ. ಏನಾರ ಒಂಚೂರು ಚೇಡ್ಸಿರ್ ಸಾಕು ಎದ್ದು ಬಿಡೋದು ಎಲ್ಲವ. ಯಾಕೆ ಎದ್ಹೇಳ್ತೀರಿ? ಗುರ್ತಾಗಿ ಕೇಳಿ, ಇಂಥ ಶಿವಲಿಂಗೇಗೌಡ ಇಂಥ ಭಾಷಣ ಮಾಡ್ದ, ಹಿಂಗ್ ಸುಳ್ಳು ಹೇಳ್ದ ಅಂತ ಹೇಳಿ ಹಾಗೆ ಹೇಳಿ ಮರ್ಯಾದೆ ಕಳ್ಕತ್ತೀವಿ. ಕುತ್ಕೊಳ್ರಿ, ಅವ್ರು ಮಾತಾಡ್ಲಿ, ಅವ್ರಿಗೆ ಮಾತಾಡಕ್ಕೆ ಬಿಡೋದಿಲ್ಲ. ಮಾತಾಡ್ದಲ್ಲ ಬಿಡ್ತಾರೆ. ನೀವು ಹೇಳ್ತೀರಿ, ಅವ್ರ ಮತ್ತೆ ಕುಂದ್ರೆ ನಿಮ್ ಘನತೆ ನೀವ್ ಹೇಳೋದಲ್ಲ. 5 ನಿಮಿಷ 10 ನಿಮಿಷ ನಾನು ಮಾತಾಡ್ತೀನಿ, ನನಗೆ ಗೊತ್ತೈತೆ. ಶಿವಲಿಂಗೇಗೌಡ್ರೆ, ನೀವೆಲ್ಲ ಟೈಮ್ ಕೊಡೋರು. ಶಿವಲಿಂಗೇಗೌಡ್ರೆ, ಒಂದು ನಿಮಿಷ. ಅಲ್ಲ ನಾ ಕೊಡಿಸ್ತಂತೇಳಿ, ನಾ ಎಷ್ಟು ಮಾತಾಡ್ತೀನಿ ಅಷ್ಟು ಕೊಡಿಸ್ತೀನಿ. ಈಗ ಪಾಪ ಅವ್ರ ಕಷ್ಟ ನೀನು ಅರ್ಥ ಮಾಡ್ಕೊಳ್ಳೋದ್ರ, ಸುಮ್ಮನೆ ಅವ್ರ ಮೇಲೆ ಎರಗತೀಯ. ನೀನು ಏನಾದರೂ ಇದ್ದ ಸತ್ಯಾಂಶಗಳನ್ನು ಹೇಳಿಕ್ಕೆ ಹೋದಾಗ ಕೇಂದ್ರದ ಮೇಲೆ ನೀನು ಬಟ್ ತೋರಿಸ್ತೀಯ. ಆ ಕೇಂದ್ರದ ಮೇಲೆ ಬೆಟ್ ಮಾಡಿ ತೋರಿಸಿದಾಗ ಅವ್ರು ಸುಮ್ಮನೆ ಹೆಂಗೆ ಕೊಡೋಕ್ಕಾಗತ್ತೆ? ಪಾಪ ಅವರೆಲ್ಲ ಕಾಂಪಿಟೇಷನ್ ಲೈನ್ದಾಗಿದ್ದಾರೆ, ಅವ್ರು ನೋಡ್ತಾ ಇರ್ತಾರೆ. ಯಾರು ಹೆಚ್ಚು ಹೇಳ್ತಾರೆ, ಯಾರು ಗಪ್ ಕೊಡ್ತಾರೆ, ಯಾರು ಹೆಚ್ಚು ವಾದಗಳನ್ನು ಮಾಡ್ತಾರೆ, ಅಲ್ಲೆಲ್ಲವೂ ಪ್ರಿಂಟ್ ಆಗ್ತಾ ಇದೆ. ಅವರಿಗೆಲ್ಲ ಮಾರ್ಕ್ಸ್ ಬರ್ತಾ ಇದ್ದಾವೆ. ಆ ಮಾರ್ಕ್ಸ್ ಬರೋಕ್ಕೋಸ್ಕರ ಅವರೆಲ್ಲ ಪಾಪ ಮಾಡ್ತಾರೆ. ಅದು ಸಹನ್ ಮಾಡ್ಕೊಂಡು ನೀನು ಸಹನ್ ಮಾಡ್ಕೊಂಡು ಮಾಡೋ ನೀವು ಕೂಡ
ಪಕ್ಷ ಬಿಟ್ಟು ಗೆದ್ದು ನೋಡ್ರಿ ರೇ ಡಾಕ್ಟ್ರೆ ನಿಮಗೆ ತಾಕತ್ತಿದ್ರೆ ಮಲ್ಲೇಶ್ವರದಲ್ಲಿ ಕಾಂಗ್ರೆಸ್ ಇಂದ ಗೆದ್ದು ತೋರಿಸ್ರಿ, ನೋಡ್ತೀನಿ ನಾನು. ಹೋರಿ ನಿಮಗೆ ತಾಕತ್ತಿದೆಯೇನ್ರಿ ನಿಮ್ಗೆ? ಎಲ್ಲಿ ಏನಿದ್ರಿ ಗೆಲ್ರಿ ಅಲ್ಲಿ ಕಾಂಗ್ರೆಸ್ ಯಾವ ಪಾರ್ಟಿ ತಾಕತ್ ಬರ್ತೀವಿ? ಮಂಕೇರ್ತಾ ಇದ್ದೀರಾ? ಅಲ್ಲಲ್ಲ ಗೌಡ್ರ ಸಬ್ಜೆಕ್ಟಿಗೆ ಬರ್ರಿ. ಆಯ್ತು, ಸಬ್ಜೆಕ್ಟ್ ಮಾಡಕ್ ಬಿಡ್ಬೇಕಲ್ಲ ಇವ್ರು. ಕೇಂದ್ರ ಸರ್ಕಾರದ ತಡೆಯಕ್ಕಾಗ್ತಾ ಇಲ್ಲ ಇವ್ರಿಗೆ. ಹುರಿಗೌಡ್ರ ಬಗ್ಗೆ ಯಾಕೆ ಮಾತಾಡ್ತೀರಾ ಬಿಡ್ರಿ, ಅವ್ರಿಗೆ ಸಮಯ ಕೊಟ್ಟು ಅವರಿಗೆ ನೀವು ಅವ್ರಿಗೆ ಮಾತಾಡಕ್ಕೆ ಬಿಡು. ಅದನ್ನ ಹೇಳಕ್ಕೆ ಬಿಡದೆ ಇದ್ರೆ ಏನ್ ಮಾಡ್ಬೇಕು? ಗೌಡ್ರ ಮಾತಾಡ್ರಿ ನೀವು. ತಡೆ, ಆಯ್ತು ಗೌಡ್ರ ನೀವು ಕುತ್ಕೊಳ್ರಿ, ಎಲ್ಲರೂ ಎದ್ದು ಅವ್ರು ಏನ್ ಮಾಡ್ಬೇಕು? ನೀವು ಸಮಾಧಿನೇ ಇದೆಯಲ್ಲ ಅಂತ, ಕೆಂಪೇಗೌಡರು ಸಮಾಧಿನೇ ಇಲ್ಲ ಅಂತ ಹೇಳೋಂತವ್ರು ನೀವು. ಯಾಕ್ರಿ ನಿಮಗೆ? ಕುತ್ಕೊಳ್ರಿ ಸುಮ್ಮನೆ. ನೀವು ಯಾವ್ರಿಗೆ ಏನ್ ಬೇಕಾದ್ರೆ ಮಾತಾಡ್ತಿರ್ತೀರ. ಅಂದ್ರೆ ಲೂಸ್ಟ್ ಹಾಕಿನೇ ಅದು. ಬೇಡ ಬೇಡ ಕುತ್ಕೊಳ್ರಿ. ಈಗ ನೋಡಿ ಅಧ್ಯಕ್ಷರೇ, ಈ ರೀತಿ ಇದು ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ. ಒಬ್ರು ಯಾರು ಬೇಕಾದರೂ ಯಾರನ್ನು ಬೇಕಾದ್ರೂ ಟೀಕೆ ಮಾಡಿದ್ರೆ ಅದ್ರ ವಿರುದ್ಧ ಆಮೇಲೆ ಸಮಂಜಸವಾದಂಥ ಉತ್ತರ ಕೊಡ್ತಕ್ಕಂಥದ್ದು ವಿರೋಧಿ ಪಕ್ಷದ ಕರ್ತವ್ಯ. ಇವ್ರು ಅದು ಬಿಟ್ಟು ಮಧ್ಯ ಇಂತಿಂಥ ಮಹಾನ್ ಘಟಾನುಘಟಿಗಳೆಲ್ಲ ಎದ್ದೆದ್ದು ಎಲ್ಲ ಇವರೆಲ್ಲ ಎದ್ದೆದ್ದು ಮಧ್ಯ ಯಾಕ್ರಿ ಹಿಂಗ್ ಮಾಡ್ತೀರಿ? ನಾವ್ ಹೇಳ್ಕೊಂಡು ಹೋಗಿ ಸುಳ್ಳು ಅಂದ್ರೆ ಆಮೇಲೆ ಹೇಳಿರೋದ್ ಬಿಡ್ರಿ. ಯಾಕ್ರಿ ಹಿಂಗೆ? ನಾನು ಅವತ್ತಿಂದ ನೋಡ್ತಾ ಇದ್ದೀನಿ, ಬರೀ ಎದ್ದೆದ್ದು ಗಲಾಟೆ ಮಾಡೋದು. ಹೇಳ್ಕೊಟ್ರದ್ ನಿಮ್ಮನ್ನ. ವಿರೋಧ ಪಕ್ಷದ ಕೆಲಸ ನಾವ್ ಯಾವತ್ತು ಯಾರ ಬಗ್ಗೆ ಮಾತಾಡಲ್ಲ. ಕಾನೂನು ಬಂದ ಬಿಡ್ರಿ. ಅಧ್ಯಕ್ಷ ಶಿವಲಿಂಗೇಗೌಡರು ಮಾತಾಡ್ತವ್ರೆ. ಸನ್ಮಾನ್ಯ ಅಧ್ಯಕ್ಷರೇ, ತಡಪ್ಪ ಯಾರು ಮಾತಾಡ್ಬೇಡತ್ಲ ಓಲೆ. ನೀವು ಕುತ್ಕೊಳ್ಳಿ ಸರ್, ಅವ್ರು ಮಾತಾಡ್ತಾರೆ. ನೋಡ್ರಿ ಸ್ವಾಮಿ, ನಮ್ಮದು ಏನಿಲ್ಲ, ನಮ್ಮದು ಇಷ್ಟೇ. ಈಗ ಒಂದು ಮಹತ್ತರವಾಗಿರ್ತಕ್ಕಂಥ ಯೋಜನೆಯನ್ನ ಕಾರ್ಯಗತ ಮಾಡಲಿಕ್ಕೆ ಅದು ಬಡವರ, ದೀನದಲಿತರ, ಅಲ್ಪಸಂಖ್ಯಾತರ, ಬಹಳ ಜನ ಬಡವರ ಕೈಗೆ ಒಂದು ಅನ್ನವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಹೊಂಟ್ರಲ್ಲ, ಅದಕ್ಕೆ ಕೇಂದ್ರ ಸರ್ಕಾರ ಸಹಕಾರ ಮಾಡಲಿಲ್ಲ ಅನ್ನೋದನ್ನೇ ನಾನು ಹೇಳಿದ್ದೀನಿ, ಏನು ಹೇಳಲಿಲ್ಲ. ಅದು ಮಾಡಿದ್ರೆ ನಾವ್ಯಾಕೆ ಹೇಳ್ತಿದ್ದೋ, ಅವ್ರಿಗಿನ್ನೂ ಜಿಂದಾಬಾದ್ ಆಗ್ತಿದ್ದು. ಆದರೆ ಅವ್ರು ಮಾಡಿಲ್ಲ. ಅಕ್ಕಿನ ಗೋಡನಲ್ಲಿ ಇಟ್ಕೊಂಡು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೋಸ ಮಾಡಿದ್ದಾರೆ, ಕೊಡ್ತಾ ಇಲ್ಲ, ಅನ್ಯಾಯ ಮಾಡಿದ್ದಾರೆ ಅನ್ನೋದು ಅಷ್ಟೇ ನಮ್ಮ ಇದು. ಇನ್ನೇನು ತಕರಾರಿಲ್ಲ. ಒಂದು ಅದರ ಫಲಾಫಲಗಳನ್ನ ಜನ ನಿರೀಕ್ಷಣೆ ಮಾಡ್ತಾರೆ, ಆಮೇಲೆ ಜನ ತೀರ್ಮಾನ ಮಾಡ್ತಾರೆ. ಎರಡನೇ ವಿಚಾರ, ಈಗ ನಮಗೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಅನುದಾನದ ಅವಶ್ಯಕತೆಯಲ್ಲಿ ನಾವು ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟವನ್ನು ನಾವು ರಚನೆ ಮಾಡ್ಕೊಂಡಿದ್ದೀವಿ. ನಮಗೆ ಅವರು, ಅವ್ರಿಗೆ ನಾವು. ಅವ್ರ ಇರೋದನ್ನ ನಾವು ಕೊಡಬೇಕು, ನಮ್ಮ ಇರೋದನ್ನ ಅವ್ರು ತಗೋಬೇಕು ಅಂತ ಇದ್ದಾಗ, ಒಕ್ಕೂಟ ವ್ಯವಸ್ಥೆನಲ್ಲಿ ಇಷ್ಟೆಲ್ಲ ಇದಿದ್ದಾಗ, ನಾವು ಮಾಡಿದಾಗ ನಾವು ಎಲ್ಲನೂ ಕೊಡ್ತಾ ಇದ್ದೀವಿ ಅವ್ರಿಗೆ. GST ಅವರೇ ಅದು ತಂದಂಥ ಕಾನೂನು. ಆ ಕಾನೂನಿಗೆ ಬದ್ಧರಾಗಿ ಇವತ್ತು ನಮ್ಮ GST ಭಾಗದ ಹಣನೆಲ್ಲನೂ ತಗೊಂಡು ಅವ್ರಿಗೆ 50% ನಾವು ಕೊಡ್ತಾ ಇದ್ದೀವಿ. ಆದ್ದರಿಂದ ನಾವು ಸ್ವತಂತ್ರವಾಗಿ ಯಾವುದೇ ಒಂದು ಯೋಜನೆಯನ್ನು ತರಬೇಕಾದ್ರೆ ಹಿಂದೆ ಮುಂದೆ ನೋಡಬೇಕಾಗಿದೆ.
ಇವತ್ತು ನಮ್ಮ ಹತ್ರ ಟ್ಯಾಕ್ಸ್ ಹಾಕಂಗಿಲ್ಲ. ನಾವು ಟ್ಯಾಕ್ಸ್ ಎಲ್ಲನೂ ಹಾಕುವಂತ ಪವರ್ ಎಲ್ಲನೂ ಕೇಂದ್ರ ಸರ್ಕಾರಕ್ಕೆ ಕೊಟ್ಬಿಟ್ಟಿದ್ವಿ. ನೋಡಿ ಎಲ್ಲ ಎದ್ರಿ ಬಜೆಟ್ ಬಗ್ಗೆ ಮಾತಾಡ್ತಿದಾರ, ಬಜೆಟ್ ಬಗ್ಗೆ ಹಣಕಾಸಿನ ಬಗ್ಗೆ ಮಾತಾಡ್ರಿ. ಅಷ್ಟೊಂದು ಹೊಟ್ಟೆ ಬರಿದ್ರೆ ಬಿಡ್ರೆ ಗೌರವ ಐತ್ರೆ ತಂದೆ ಅವ್ರು ಯಾಕೆ ಎದ್ದು ಡಿಸ್ಟರ್ಬ್ ಮಾಡ್ತಾರೆ? ನಿಮ್ ವಿಜಯೇಂದ್ರ ಯಾದ್ರ ಮೇಲೆ ಮಾತಾಡ್ತಾರೆ? ಮನೆ ಅಧ್ಯಕ್ಷರೇ, ವಿರೋಧ ಪಕ್ಷದವರಿಗೆ ಅವ್ರು ಮಾತನಾಡಿದ್ದಾರೆ. ಏನಾರ ಹೇಳ್ಬೇಕಾದ್ರೆ ಆಮೇಲೆ ಹೇಳಲಿ. ಮಧ್ಯೆ ನೀವು ಮಂತ್ರಿ ಆಗಿದ್ದವರು ಅಶ್ವಥ್ ನಾರಾಯಣ ಅವರು, ಸೀನಿಯರ್ ಮಿನಿಸ್ಟ್ರು, ಸೀನಿಯರ್ ಆಗಿದ್ದವರು, ಉಪಮುಖ್ಯಮಂತ್ರಿ ಆಗಿದ್ರಿ. ನೀವು ಮಧ್ಯೆ ಎದ್ದು ಡಿಸ್ಟರ್ಬ್ ಮಾಡಿದ್ರೆ ಹೆಂಗೆ? ದಯಮಾಡಿ ಏನಾರು ಹೇಳದಿದ್ರೆ ಅವ್ರು ಹೇಳಿದ ಮೇಲೆ ಹೇಳಿ. ನಿಮಗೆ ಯು ಗಾಟ್ ಎವರಿ ರೈಟ್ ಟು ಎಕ್ಸ್ಪ್ರೆಸ್ ಯುವರ್ ಒಪಿನಿಯನ್ ಆರ್ ಮೇಕ್ ಎ ರಿಯಾಕ್ಷನ್. ಯು ಗಾಟ್ ಎವರಿ ರೈಟ್. ಬಟ್ ಹಾಗಂತೇಳಿ ಅವ್ರು ಮಾತಾಡೋಕ್ಕೆ ಬಿಡದೆ ಹೋದ್ರೆ ಹೆಂಗೆ? ಲೆಟ್ ಹಿಮ್ ಸ್ಪೀಕ್. ಏನಾದ್ರು ಇದ್ದರೆ, ಅನ್ಪಾರ್ಲಿಮೆಂಟ್ರಿ ಇದ್ದರೆ ಅಥವಾ ವಿಷಯಾಂತರ ಆಗಿದ್ದರೆ ನೀವು ಹೇಳಿ, ಪಾಯಿಂಟ್ ಆಫ್ ಆರ್ಡರ್ ಮೂಲಕ ರೈಸ್ ಮಾಡಿ ಹೇಳಿ, ಬೇಡ ಅಂತ ಹೇಳೋದಿಲ್ಲ. ಮತ್ತು ಅವ್ರು ಮಾತಾಡೋಕ್ಕೆ ಬಿಡದೇನೆ 4-5 ಜನ ಒಟ್ಟಿಗೆ ನಿಂತ್ಕೊಂಡು ತೊಂದರೆ ಕೊಟ್ಟರೆ ಹೆಂಗೆ ಮಾತಾಡೋಕ್ಕಾಗ್ತದೆ? ಮತ್ತು ಚರ್ಚೆ ಆಗೋದು ಹೆಂಗೆ? ಇಲ್ಲಿ ಅಸೆಂಬ್ಲಿ ನಡೆಯೋದು ಹೆಂಗೆ? ದಯಮಾಡಿ ಐ ಫೀಲ್ ಟು ಆಲ್ ದಿ ಲೀಡರ್ಸ್ ಇನ್ ದಿ ಅಪೋಸಿಷನ್ ಆರ್ ಮೆಂಬರ್ಸ್ ಆಫ್ ದಿ ಅಪೋಸಿಷನ್, ಪ್ಲೀಸ್ ಅವ್ರು ಮಾತಾಡೋಕ್ಕೆ ಬಿಡಲಿ. ಅವ್ರು ಮಾತಾಡಿದ ಮೇಲೆ ಏನಾದ್ರು ಇದ್ದರೆ ಹೇಳಿ. ನೀವು ನಾವು ಕೇಳ್ತಿರೋದು ಉಪಾಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಟ್ರ್ಯಾಕ್ ತಪ್ತಾ ಇರ್ತಾರೆ, ಆ ಟ್ರ್ಯಾಕಿಗೆ ತರುವಂಥದ್ದು ಮಾಡ್ತಾ ಇದ್ದೀವಿ. ಮಾತಾಡಿ, ಅವ್ರು ಈಗಾದ್ರೆ ಮಾತಾಡಿ. ನೀವು ಪ್ರತಿಪಕ್ಷದಲ್ಲಿ ಇದ್ದೀರಿ, ಪ್ರತಿಪಕ್ಷದಲ್ಲಿ ಹಿಂಗೆ ಮಾತಾಡ್ತಿದ್ವಾ? ಮೆಂಬರ್ಗಳೆಲ್ಲ ಮಾತಾಡುವಾಗೆಲ್ಲ ಅಡ್ಡ ಬರೋದ? ಅವ್ರು ಮಾತಾಡ್ತಿರೋದು ಗವರ್ನರ್ ಭಾಷಣದ ಮೇಲೆ. ನೀವು ಇಷ್ಟ ಇಲ್ಲದೆ ಹೋದ್ರೆ ಆಮೇಲೆ ಹೇಳಿ. ತಪ್ಪು ಹೇಳಿದ್ರೆ ಹೇಳಿ, ಆಮೇಲೆ ತಪ್ಪು ಹೇಳಿದ್ರೆ ಹೇಳಿ. ಸುಮ್ಮನೆ ಮಧ್ಯೆ ಮಾತಾಡಿದ್ರೆ ಪ್ಲೀಸ್ ಡೋಂಟ್ ಅಲೌ ಹಿಮ್ ಟು ಸ್ಪೀಕ್. ಶಿವಲಿಂಗೇಗೌಡರು ಮಾತಾಡಿದ್ದೀರಾ? ಹಿಂದೆ ಮಾಡ್ತಿದ್ರಿ, ನೀವೇನ್ ಮಾಡ್ತಿದ್ರಿ? ಆಗ ನೀವೇನ್ರಿ ಮಾಡ್ತಿದ್ರಿ? ನಾವು ರೆಸ್ಪಾಂಡ್ ಮಾಡ್ತಿದ್ವಲ್ಲ. ಏನ್ ಮಾತಾಡ್ತಾ ಇದ್ರಿ ನೀವು? ಸುಮ್ಮನೆ ಏನ್ ಮಾತಾಡ್ತಿರ್ರಿ? ಅವ್ರು ಮಾತಾಡುವಾಗ ಸುಮ್ಮನೆ ಕೂತಿರ್ಬೇಕು. ಏನಾರು ಹೇಳೋದಾದ್ರೆ ಆಮೇಲೆ ಸಬ್ಜೆಕ್ಟ್ ಬಿಟ್ಟು ಮಾತಾಡೋದು permission of the chair. Please tell. I don't come in your way. I don't come in your way. ಈ ರೀತಿ ನಮಗೇನು ಏನು ಉಪಾಧ್ಯಕ್ಷರು ನಮಗೇನು ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ, ನಮಗೇನು ಏನ್ ಬೇಕಾದ್ರೆ ಮಾತಾಡೋಕೆ ಅವ್ರು ಮಾತಾಡಕ್ಕೆ ಬಿಟ್ಟಿಲ್ಲ. ಅವ್ರು ಎಷ್ಟು 10 ನಿಮಿಷದಿಂದ ಮಾತಾಡಕ್ಕೆ ಬಿಟ್ಟಿಲ್ಲ. ಏನ್ ಮಾಡ್ಬೇಕು? ಅವರು ಏನೇ ಕೇಳ್ತಿರೋದು ಅವ್ರು ಮಾತಾಡ್ಲಿ, ಅವ್ರು ಮಾತಾಡ್ಲಿ, ಆಮೇಲೆ ಹೇಳಿ. ಅಶ್ವಥ್ ನಾರಾಯಣ ಏನ್ ಹೇಳ್ಬೇಕು ಅಂತ ಹೇಳ್ರಿ. ಆಮೇಲೆ ಸಾಮಾನ್ಯ ಉಪಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡೋ ಬರದಲ್ಲಿ ಡೋಂಟ್ ಅಲೌ ಹಿಮ್ ಟು ಸ್ಪೀಕ್ ಅನ್ನುವಂಥ ಮಾತನ್ನು ತಮಗೆ ಹೇಳಿದರು. ಐ ಥಿಂಕ್ ಒಬ್ಬ ಮುಖ್ಯಮಂತ್ರಿಗಳಾಗಿ ಈ ರೀತಿ ಹೇಳೋದು ಸರಿಯಲ್ಲ. ಪ್ಲೀಸ್ ರಿಮೂವ್ ದಟ್ ವರ್ಡ್ ಫ್ರಮ್ ದ ಕಡತಿರಿಂದ. ಏನಂತ? ಡೋಂಟ್ ಸ್ಪೀಕ್ ಅಂತ ಅಂದ್ರಿ. ಒಂದು ನಿಮಿಷ ಒಬ್ಬ ಮುಖ್ಯಮಂತ್ರಿ ಅನ್ಪಾರ್ಲಿಮೆಂಟ್ರಿನಾ? ನೀವು ಡೈರೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇರೋದು. ಡೈರೆಕ್ಟ್ ಮಾಡ್ತಾ ಇಲ್ಲ. ನಾನು ಪ್ಲೀಸ್ ಅನ್ನೋ ಪದ ಉಪಯೋಗಿಸಿದ್ದೀನಿ. ಪ್ಲೀಸ್ ಅನ್ನೋ ಪದ ಉಪಯೋಗಿಸಿದ್ದೀನಿ. ಪ್ಲೀಸ್
ಪ್ಲೀಸ್ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂತ ಹೇಳಿದ್ದೀನಿ. ನಾನು ಹೇಳುವುದು ಇಲ್ಲಿ ಬರಲ್ಲ ಪ್ರತಿಯೊಬ್ಬರು ಇನ್ನಷ್ಟು ಪಟ್ಟಿದವರಲ್ಲ ನಾನು. ನೀವು ಹೇಳೋದು ಚೆನ್ನಾಗಿದೆ. ಪ್ಲೀಸ್ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂತ ಪ್ಲೀಸ್ ಅಂತ ಸೇರಿಸ್ಬಿಟ್ರೆ ಅದಕ್ಕೊಂದು ಇದು ಪ್ಲೀಸ್ ಕಿಲ್ ಹಿಮ್ ಅಂದಂಗೆ. ನೀವು ಬಹಳ ವರ್ಷದಿಂದ ಇದ್ದೀರಿ. ಪ್ಲೀಸ್ ಅಂದ್ರೆ ಏನು? ಅಲ್ಲ ಪ್ಲೀಸ್ ಅಂತ ಸೇರಿಸ್ಬಿಟ್ಟು ಏನಾದ್ರು ಹೇಳ್ಬೋದಾ? ಏನಾದ್ರು ಹೇಳಂಗಿಲ್ಲ. ಪ್ಲೀಸ್ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂದ್ರೆ ಏನು? ಪ್ಲೀಸ್ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂತ ಹೇಳೋದು ನಿಜ. ಪ್ಲೀಸ್ ಅಂತ ಡಸ್ ಇಟ್ ಅಮೌಂಟ್ ಟು ಅನ್ಪಾರ್ಲಿಮೆಂಟರಿ? Does it amount to unparliamentary? ನಾನು ಹೇಳಿಲ್ಲ ಮುಖ್ಯಮಂತ್ರಿಗಳೇ, ಆದ್ರೆ ತಾವು ಆ ರೀತಿ ಡೈರೆಕ್ಷನ್ ಕೊಟ್ಟಿದ್ದು ಸರಿಯಲ್ಲ ಮುಖ್ಯಮಂತ್ರಿಗಳಾಗಿರುವಂತ ನನ್ನ ಭಾವನೆ ಅಲ್ಲ. ಮಾನ್ಯ ಉಪಾಧ್ಯಕ್ಷ ನನಗೆ ಗೊತ್ತಿಲ್ಲಪ್ಪ. ನೀವು 4-5 ಜನ ಯಾಕ್ರಪ್ಪ? ಬೊಮ್ಮಾಯಿಯವರು 4 ಗಂಟೆ ಭಾಷಣ ಮಾಡಿರು. ನಾವೇನಾರ ಒಂದು ವರ್ಡ್ ಎತ್ತಿದ್ವೇನ್ರಿ? ಸುಮ್ಮ ಕೂತಿರ್ಲ್ವೇನ್ರಿ? 4 ಗಂಟೆ 2.5 ಗಂಟೆ ಭಾಷಣ ಮಾಡಿರು ಬೊಮ್ಮಾಯಿಯವರು. ನಾವು ಸುಮ್ಮನೆ ಕೂತಿರ್ಲ್ವಾ? ಏನೇನೆಲ್ಲ ಹೇಳಿದ್ರು. ಇದು ಅನ್ಪಾರ್ಲಿಮೆಂಟರಿ ಆಗಲಿ, ವಿಷಯ ಹಸ್ತಾಂತರ ಹೆಂಗಾಗುತ್ತೆ? ನೀವು ಅಕ್ಕಿ ಕೊಟ್ಟಿಲ್ಲ ಅನ್ನೋದು ವಿಷಯಾಂತರನ? ಅಕ್ಕಿ ಸೆಂಟ್ರಲ್ ಗವರ್ನಮೆಂಟ್ ನವ್ರು ಕೊಟ್ಟಿಲ್ಲ ಅನ್ನೋದು ವಿಷಯಾಂತರನ? ಮಾತಾಡ್ರಿ ನೋಡಿ ಇಲ್ಲಿ ಎಲ್ಲ ಎದ್ರು. ಏನ್ರಿ ಇದು? ಇದೇನು ಔಷಧ? ಇದೇನು ಅಧ್ಯಕ್ಷರೇ, ಅಲ್ಲ ಅವ್ರು ಮಾತಾಡಕ್ಕೆ ಬಿಡೋದು ಅವರೇ ಮಾತಾಡುವಲ್ರು. ಇನ್ನು ಹಿಂಗ್ ತೊಂದರೆ ಕೊಡಿ. ನೀವು ಮಾತಾಡ ಬಂದ ಅಲ್ಲಲ್ಲ, ನಾವು ಕೂತ್ಕೊಳ್ರಿ. ಹಿಂಗೆ ನೀವು ಎದ್ದೆದ್ದು ಸಂದವೆ ನೀವು ಕೂತ್ಕೊಳ್ರಿ. ಇವ್ರೆ, ಇದು ಈ ಸಾರಿ ಬಂದಿದೆ ಈ ಸಂಪ್ರದಾಯ. ನಾವು 15 ವರ್ಷದಿಂದ ನೋಡ್ತಾ ಇದ್ವಿ. ಅಲ್ಲ ನೀವು ಕೂತ್ಕೊಳ್ರಿ. ಯಾವತ್ತೂ ಈ ಸಂಪ್ರದಾಯ ಇರ್ಲಿಲ್ಲ, ಇದು ಇರ್ಲಿಲ್ಲ. ಈ ಸಾರಿ ಬಂದಿದೆ, ಈ ಸಾರಿ ಮಾಡಿ. ನೀವು ಯಾರು ಎದುರ್ತೀರೋ ಇನ್ನು ನಮಗೂ ಗೊತ್ತಿಲ್ಲ. ಆಮೇಲೆ ನೀವ್ ಹೆಂಗ್ ಮಾಡ್ತೀವಿ ನಾವು ನೋಡ್ತೀವಿ. ಯಾಕೆ ಹಿಂಗೆ ಎದಳ್ತೀರಿ? ವಿಷಯಾಂತರ ಹೆಂಗಾಗುತ್ತೆ? ಇದು ವಿಷಯಾಂತರ. ಗೌಡ್ರ ಮಾತಾಡ್ರಿ. ಅಕ್ಕಿ ಕೊಡ್ಲಿಲ್ಲ ಅಂತಂದ್ರೆ ಕೇಂದ್ರ ಕೊಟ್ಟಿಲ್ಲ ಅಂತ ಹೇಳಿದ್ ವಿಷಯಾಂತರನ? ಸುಮ್ಮನೆ ಎದ್ದೆದ್ದು ಈ ಸಂಪ್ರದಾಯನ ಹಾಳು ಮಾಡ್ತೀರಿ. ನಮ್ಗೆ ಕುಯ್ಯಾಡಕ್ ಬರ್ಕಲ್ವಾ? ನಾವು ಕುಯ್ಯಾಡ್ತೀವಿ. GST ಬಗ್ಗೆ ಮಾತಾಡ್ತಾ ಇದ್ರೆ ನಿಮಗೆ ನೆನಪಲ್ಲ? ನಾನೇನ್ ಹೇಳಿದ್ದು ಅಂದ್ರೆ ಅಕ್ಕಿ ಕೊಡಕ್ಕಲ್ಲ ಅಂದ್ರಲ್ಲ, ನಾವು ನಿಮಗೆ ಕೊಟ್ಟಿಲ್ವಾ? ಎಲ್ಲನೂ ಟ್ಯಾಕ್ಸ್ ಕೊಟ್ಟಿಲ್ವಾ? ಪ್ರತಿಯೊಂದು ನೀವು ಹೇಳಿದ್ ನಾವು ಕೇಳಿಲ್ವಾ? ಆಗ್ತಂದವಕ್ಕೆಲ್ಲ ನಾವು ಸಹಕಾರ ಕೊಟ್ಟಿಲ್ವಾ ಕೇಂದ್ರಕ್ಕೆ? ದಯಮಾಡಿ ಈ ಸಣ್ಣ ಕೆಲಸಕ್ಕೆ ಯಾತಕ್ಕೆ ಇದು ಮಾಡ್ತಾ ಇದ್ರಿ? ನಮ್ಗೆ ಅಕ್ಕಿ ಕೊಡಿ, ದುಡ್ಡು ಕೊಡೋದ್ರ ಬದಲು ಅಕ್ಕಿ ಕೊಡ್ತೀವಿ, ಜನಗಳಿಗೆ ಅಕ್ಕಿ ಬೇಕು ಅಂತ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಹೇಳಿದ್ವಪ್ಪ. ಪ್ರಮುಖವಾದಂತ ಘಟ್ಟ ಅಕ್ಕಿ ಹಂಚೋದು. ಅನ್ನಭಾಗ್ಯ ಯೋಜನೆ, ಅನ್ನಭಾಗ್ಯ ಯೋಜನೆ ಬಗ್ಗೆ ಇನ್ನೇನ್ ಮಾತಾಡ್ಬೇಕು? ಅನ್ನಭಾಗ್ಯ ಯೋಜನೆ ಬಗ್ಗೆ ನೀವು ಮಾಡಿರೋದ್ರ ಬಗ್ಗೆ ನಾವು ಮಾತಾಡಿದ್ವಪ್ಪ. ಆಯ್ತು ಮಾತಾಡ್ರಿ ನೋಡು. ಇನ್ನು 5 ನಿಮಿಷದಲ್ಲಿ ಮುಗಿಸ್ರಿ. ಅಲ್ರಿ ನೀವು ಅವ್ರು ಏನ್ ತಪ್ಪು ಮಾತಾಡಿದಾರೆ? ಅವರು ಮಾತಾಡಕ್ಕ ಅವಕಾಶ ಕೊಟ್ಟಿದ್ದೀವಿ. ಅದನ್ನ ಅವಲಂಬನೆ ಏನ್ ಮಾತಾಡ್ಬೇಕು? ಪ್ರಭು ಶಿವಲಿಂಗೇಗೌಡ್ರೆ, ನೀವು ಮಾತಾಡುವಾಗ ಚೇರನ್ನು ಉದ್ದೇಶಿಸಿ ಮಾತಾಡಿ. ಆ ಕಡೆ ತಿರುಗಿಕೊಂಡು ಅವ್ರು ಏನು ಹೇಳ್ತಾರೆ ಅಂತ ಮಾತಾಡಕ್ಕೆ ಹೋಗ್ಬೇಡಿ. ಅವ್ರನ್ನ ಉದ್ದೇಶಿಸಿ ಅವ್ರು ನೋಡ್ಕೊಂಡು ಹೇಳಿದ್ರೆ ಅವ್ರಿಗೇನೋ ಇರಿಟೇಷನ್ ಆಗ್ಬಿಡ್ತದೆ. ಪ್ಲೀಸ್ ಆ ಕಡೆ ನೋಡಕ್ಕೆ ಹೋಗ್ಬೇಡಿ, ಈ ಕಡೆ ನೋಡ್ಬೇಡಿ. ಹೇಳ್ರಿ, ಇನ್ನೇನು ಆರಾಮಾಗಿ ಹೇಳ್ರಿ. ಈಗ ಒಂದು ಸ್ಕ್ರೀನ್ ಹಾಕ್ಬಿಡಿ, ಅವ್ರು ನೋಡೋದು ಬೇಡ. ನನ್ನ ಕಡೆ ನೋಡ್ರಿ. ಈಗ ಇನ್ನೇನಿಲ್ಲ ಅಧ್ಯಕ್ಷರೇ, ನಾವು ಹೇಳಿದ್ದು ಯಾರಿಗೂ ಛೇಡಿಸ್ಬೇಕು ಅಂತ ಅಲ್ಲ. ಇದೊಂದು ಬಹಳ ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ತರ್ತಾ ಇದೆ. ಅದಕ್ಕೆ ನಿಮ್ಮ ಸಹಕಾರ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ನೀವು ಒಂದು ಅಂತಕ್ಕಂಥ ದೃಷ್ಟಿಯಲ್ಲಿ ಭಾರತ ಮಾತೆ ಅಂತೇಳಿ ನಾವೆಲ್ಲ ಕರಿತೀವಿ.
ಈ ಭಾರತ ಮಾತೆ ನೆಲೆಸಿರ್ತಕ್ಕಂಥ ಈ ನಾಡಿನಲ್ಲಿ ಈ ವಿಭಿನ್ನತೆ ಯಾಕೆ, ಯಾತಕ್ಕೆ, ಯಾವ ಕಾರಣಕ್ಕೋಸ್ಕರ ಈ ವಿಭಿನ್ನತೆ? ಬೇಕಾದಷ್ಟು ದಾಸ್ತಾನು ಅಕ್ಕಿನ ಇಟ್ಕೊಂಡು ಗೋಡನ್ನಲ್ಲಿ ಕೊಡ್ತೀವಿ ಇಂದು, ಏನೋ ನಾವು ಪರಕೀಯರು ಅನ್ನಂಗೆ, ಯಾವುದೋ ದೇಶದಿಂದ ಬಂದಿದ್ದೀವಿ, ಯಾವುದೋ ಇದರಿಂದ ಅನ್ನಂಗೆ ನಮ್ಮನ್ನ ನೀವು ಅಕ್ಕಿ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರಲ್ಲ, ನಮಗೆ ಅಕ್ಕಿ ಕೊಡೋಕ್ಕಾಗಲ್ಲ ಅಂತ ಹೇಳಿ ಹೇಳ್ಬಿಟ್ರಲ್ಲ. ಏನು ನಾವು ಮಾಡಿರೋ ಕರ್ಮ ಏನು ಅಂತೇಳಿ ಈ ರಾಜ್ಯದ ಒಬ್ಬ ಸಾಮಾನ್ಯ ರೈತನ ಮಗನಾಗಿ ನಾನು ಚಿಂತನೆ ಮಾಡ್ತಾ ಇದ್ದೀನಿ. ಏನಪ್ಪ, ಇದಕ್ಕೋಸ್ಕರ ನಾವು ಭಾರತ ಒಕ್ಕೂಟವನ್ನು ಕಟ್ಟಬೇಕಾ? ಭಾರತ ಮಾತೆ ಒಂದೇ ಅಂತ ಹೇಳಿ ನಾವು ಕರಿಬೇಕಾ? ಭಾರತ ಮಾತೆಗೆ ಜಯವಾಗಲಿ ಅಂತ ಹೇಳಿ ನಾವು ಕರಿಬೇಕಾ? ಇದರೊಳಗೆ ಕೇವಲ ಒಂದು ಅಕ್ಕಿಯನ್ನು ತಂದು ಕೊಡ್ತಕ್ಕಂಥ ಧಾರಾಳವಾಗಿ ಕೊಡ್ತಕ್ಕಂಥ ಒಂದು ಉದಾರವಾದಂಥ ಮನಸ್ಸು ನಿಮ್ಮ ಮನಸ್ಸಿನಲ್ಲಿ ಇಲ್ವಲ್ಲ? ಈ ದೇಶದ ಒಕ್ಕೂಟ ವ್ಯವಸ್ಥೆ ಅಂತೇಳಿ ನಾವು ಕರಿಬೇಕಾ? ಭಾರತ ಮಾತೆ ಜೈ ಅಂತ ಕರಿಬೇಕಾ? ನೀವು ಭಾರತ ದೇಶದಲ್ಲಿ ಇದ್ದೀರಾ? ಇದು ಪ್ರಶ್ನೆ ಮಾಡಬಾರ್ದ? ಇದು ಪ್ರಶ್ನೆ ಮಾಡಬಾರ್ದೇನು? ಇದು ಸಣ್ಣ ವಿಚಾರ ಅಂತ ಕಾಣ್ಬೋದು, ಮುಂದೆ ಇದು ದೊಡ್ಡ ವಿಷಯ ಆಗಿ ಪರಿಣಮಿಸುತ್ತೆ. ಇದು ದೊಡ್ಡ ಪರಿಣಾಮ ಆಗಿ ಕಾಣುತ್ತೆ. ಇದು ಏನು ಸುಮ್ಮನೆ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಹತ್ರ ಇಲ್ಲದೆ ಇದ್ರೆ ನೀವು ಕೊಂಡ್ಕೊಂಬಂದು ಕೊಡಿ ಅಂತ ಹೇಳೋದಿಲ್ಲ. ನಿಮ್ಮ ಹತ್ರ ಬೇಕಾದಷ್ಟು ಮೊನ್ನೆ ಟೆಂಡರ್ ಕರೆದಿದ್ದೀರಿ, ಈ ಟೆಂಡರಿಂಗ್ ಕರೆದಿದ್ದೀರಿ, ಒಬ್ಬರು ಬಂದು ನಿಮ್ಮ ಅಕ್ಕಿ ಕೊಂಡ್ಕೊಳ್ಳೋನಿಲ್ಲ, ಒಬ್ಬರು ಭಾಗವಹಿಸಿಲ್ಲ. ಆ ಅಕ್ಕಿನ ಏನು ಮಾಡ್ತೀರಿ? ಇಂಥ ಒಂದು ರಾಜ್ಯ ತಂದಿದೆ, ಒಳ್ಳೆ ಕಾನೂನು, ಒಳ್ಳೆ ಇದನ್ನು ತಂದಿದೆ. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ನಾವು ಉತ್ತೇಜನ ಕೊಟ್ಟು ನಾವು ಇನ್ನೂ ಸಹಕಾರ ಕೊಡ್ಬೇಕು. ನೀವು ಕೋವಿಡಲ್ಲಿ 5 kg ಜಾಸ್ತಿ ಕೊಟ್ಟು ನಾವು ಸ್ವಾಗತ ಮಾಡಲಿಲ್ಲ. ಕಷ್ಟ ಕಾಲದಲ್ಲಿ ಇದ್ದಾಗ ನಾವು ಮಾಡಲಿಲ್ಲ. ನಾವು ನಿಮಗೆ ಸ್ವಾಗತನ, ಹೌದಪ್ಪ ಕಷ್ಟ ಕಾಲದಲ್ಲಿ 5 kg ಅಕ್ಕಿ ಎಕ್ಸ್ಟ್ರಾ ಕೊಟ್ಟರು ಅಂತ. ಈಗ ನಾವು ಕೊಡ್ತಾ ಇದ್ದೀವಿ ಅದೇ 5 kgನ. ನೀವು ಸ್ವಾಗತ ಮಾಡಿ, ನೀವು ಹೇಳಿ, ನೀವು ಮತ್ತು ನಾವು ಯಾಕೆ ನಿಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರಬೇಕು? ಒಕ್ಕೂಟ ವ್ಯವಸ್ಥೆ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಿ? ಕೊಟ್ಟು ತಗೊಳ್ಳೋದನ್ನೇ ಒಕ್ಕೂಟ ವ್ಯವಸ್ಥೆ ಅಂತ ಕಾಣೋದು. ನಾವೆಲ್ಲ ಭಾರತೀಯರು ಅಂತ ಹೇಳ್ತೀವಿ. ನಾವೆಲ್ಲ ಭಾರತೀಯರೇ ಆದಮೇಲೆ ಭಾರತದ ಒಂದು ರಾಜ್ಯವಾಗಿರ್ತಕ್ಕಂಥ ಕರ್ನಾಟಕಕ್ಕೆ ಬೇಕಾದಂಥ ಅಕ್ಕಿನ ಕೊಡ್ಲಿಕ್ಕೆ ನಿಮ್ಗೆ ಆಗಲಿಲ್ಲ ಅಂದ್ರೆ ಏನು ಮಾಡಬೇಕು ನಾವು? ಇದನ್ನ ನಾನು ಮಾತಾಡಿದ ವಿಷಯ ಅಂತೇಳಿ ನೀವು ಗಲಾಟೆ ಮಾಡಿದ್ರೆ ನಾನೇನು ಮಾಡೋಣ? ನಾನು ಮಾಡಿರೋ ತಪ್ಪು ಅಂತ ಯಾರಾದರೂ ಹೇಳಪ್ಪ. ನಾನು ಗಲಾಟೆಯಿಂದ ನಾನು ಮಾತಾಡೋದು ಹಂಗೆ. ನಾನು ಮಾತಾಡಿ ನಿಮಗೆ ಅದು ನೋವಾಗ್ಬೋದು, ನಿಮ್ಮ ನಾಯಕರುಗಳಿಗೆ ನೋವಾಗ್ಬೋದು, ನಿಮ್ಮ ದೇಶ ಆಳ್ತಕ್ಕಂಥವ್ರಿಗೆ ನೋವಾಗ್ಬೋದು. ಇದನ್ನೇನು ಸಾಮಾನ್ಯವಾಗಿ ಬಿಡ್ತೀವಿ ಅಂತ ತಿಳ್ಕೊಬೇಡಿ. ಹಾಕೊಂಡು ಹರಿತೀವಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ. ನಿಮ್ಮನ್ನ ಸುಮ್ಮನೆ ಬಿಟ್ಬಿಡಕ್ಕಾಗಲ್ಲ. ಮಾತಾಡಕ್ ಬಿಡ್ರಿ. ಏನು ಅಕ್ಕಿ ಯಾಕೆ ಕೊಡ್ಲಿಲ್ಲ ಹೇಳಿ? ಯಾಕೆ ಕೊಡ್ಲಿಲ್ಲ? ಇವ್ರಿಗೆ ಕೇಳಿ ಮಾಡ್ಬೇಕಾಯ್ತಂತೆ ನಾವು ಕಾರ್ಯಕ್ರಮ. ಚುನಾವಣೆ ಭಾಷಣ ಕುತ್ಕೊಳ್ರಿ. ಅಲ್ಲ ಕುತ್ಕೊಳ್ರಿ, ಮುಗಿಸ್ತಾರೆ. ಈಗ 5 ನಿಮಿಷದಲ್ಲಿ ಮುಗಿಸ್ತಾರೆ. ಗೌಡ್ರ ಈಗ ಮುಗಿಸ್ಬಿಡ್ರಿ ಗೌಡ್ರ. ಈಗ ಯಾರಲ್ಲ ಇವ್ರಿಗೆ ಅದರಿಂದ ಬಹಳ ಆಘಾತಕ್ಕೆ ಹೋಗಿದೆ. ಮಾಡ್ಯಾರೆ, ಅಕ್ಕಿ ಕೊಡ್ದಲೇ ಕೆಟ್ಟ ಕೆಲಸ ಮಾಡ್ಕೊಂಡಾರೆ. ಇದು ಮುಂದೆ ದೊಡ್ಡದಾಗುತ್ತೆ ಅಂತೇಳಿ ಯಾರು ನಮ್ಮಂತರ ಮಾತಾಡೋರು ಮುಚ್ಚಾಕ ಕೊಡಾಡ್ತಾವ್ರಿ ಇವರು. ದೊಡ್ಡ ಇಶ್ಯೂ ಆಗುತ್ತೆ, ದೊಡ್ಡ ಇಶ್ಯೂ ಆಗುತ್ತೆ. ಇದು ಏನ್ ಸುಮ್ಮನೆ ಏನೋ ತಿಳ್ಕೊಂಡಿದ್ದಾರೆ. ಅವ್ರಿಗೆ ಮುಗಿಸ್ತಾರೆ. ಈಗ 5 ನಿಮಿಷ ಕೂತ್ಕೊಳ್ರಿ. ಆಯ್ತು, ಈಗ ಅಕ್ಕಿದು ಮುಂದೆ ತಗತೀವಿ, ಈಗ ನಿಲ್ಲಿಸ್ತೀವಿ. ಅಕ್ಕಿದು ಒಂದು ನಮ್ಮ ಕಾರ್ಯಕ್ರಮ ಅಕ್ಕಿ ಆದ್ಮೇಲೆ ಅವ್ರು ಮಾತಾಡಕ್ ಅವಕಾಶ ನೀವು ದಯವಿಟ್ಟು ಕೂತ್ಕೋಬೇಕು. ಚುನಾವಣೆ ಭಾಷಣ ಅಲ್ಲ, ಅವ್ರು ಮಾತಾಡ್ತಾ ಇದ್ದಾರೆ. ನೀವು ಆಮೇಲೆ ಹೇಳಿ. ಈಗ ನೆಕ್ಸ್ಟ್ ನಿಮಗೆ ಅವಕಾಶ ಕೊಟ್ಟ ನೀವು ಹೇಳ್ರಿ. ಆಮೇಲೆ ನೀವು ಕೂತ್ಕೊಳ್ರಿ ದಯವಿಟ್ಟು.
ಇದು ಏನು ಹಿಂಗ್ ಮಾಡಿದ್ರೆ ಏನ್ ಪಾರ್ಲಿಮೆಂಟ್ ಏನ್ ಕೊಡಿಸ್ಬೇಕಾದ್ರೆ ಇಲ್ಲಿಂದ ಗೆದ್ದವರೆಲ್ಲ ಅವ್ರು ಗೊತ್ತಾಗುತ್ತೆ ಮುಂದೆ ಸಾರಿ ಇದ್ರದ್ದು ಏನು ಅಂತ, ಇದ್ರ ಪರಿಣಾಮ ಏನು ಅಂತ ಮುಂದೆ ಸಾರಿ ಗೊತ್ತಾಗುತ್ತೆ. ಅಲ್ಲಿ ತೋರಿಸ್ತೀವಿ, ಮುಂದೆ ಜನ ನೀವು ಕುತ್ಕೊಳ್ರಿ ಅವ್ರು ಮಾತಾಡಕತ್ತಾರ, ನೀವು ಮಾತಾಡುವಾಗ ಮಾತಾಡ್ರಿ. ಸೌದಿ ಅವರ ನಿಮಗೆ ಕೊಡ್ತೀನಿ, ಮಾತಾಡಕ್ ಅವಕಾಶ ಕೊಡ್ತೀನಿ, ನೀವು ಕುತ್ಕೊಳ್ರಿ. ಗೌಡ್ರ ಮುಗಿಸ್ಬಿಡ್ರಿ. ಆಮೇಲೆ ಅಧ್ಯಕ್ಷರಿಂದ ಪರ್ಮಿಷನ್ ಮಾತಾಡಿ, ಈ ಸಂಪ್ರದಾಯನ ಬಿಡಿ, ಆಮೇಲೆ ಮಾತಾಡಿ ನೀವು. ನಾನು ಏನಾದ್ರು ತಪ್ಪು ಮಾತಾಡಿದ್ರೆ ದಯವಿಟ್ಟು ಕುಂದ್ರಿ. ಅಧ್ಯಕ್ಷ ಅವರು ಲೋಕಸಭಾ ಚುನಾವಣೆಗೆ ನಾವು ಹರಿತೀವಿ ಅಂತ ಹೇಳಿ ಒಂದ್ ನಿಮಿಷ ಏನಂತ ಓಟ್ಗೆ ಇಷ್ಟು ವರ್ಷ JDS ನಲ್ಲಿ ಏನ್ ಹರಿದ್ರಿ, ಈಗ ಕಾಂಗ್ರೆಸ್ ಹೋಗಿ ಏನ್ ಹರಿತೀರಿ ಅಂತ ಹೇಳಿ ಫಸ್ಟ್. ಅವರು ರಾಜ್ಯಪಾಲರ ಮೇಲೆ ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಜನರು ಬಿಜೆಪಿ ಹೌದು. ಹಿಂಗೆ ಪಾರ್ಲಿಮೆಂಟ್ ನಿಮ್ NDA ಸರ್ಕಾರ ಕೆಡುತ್ತೀವಿ ನೆಕ್ಸ್ಟ್. ಆಮೇಲೆ ಗೌಡ್ರ ಮುಗಿಸ್ರಿ. ಬೇಜಾರಾಗುತ್ತೆ ಮಾತಾಡಲ್ಲ, ಅಕ್ಕಿದ ಮುಂದೆ ಮಾತಾಡೋಣ, ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡೋಣ. ಈಗ ಗೃಹ ಜ್ಯೋತಿ ಬೇಡ ಈಗ ನೀವು ಗೃಹ ಜ್ಯೋತಿ ಬೇಡವಾ? ಈಗ ಅದೆಲ್ಲ ಹೇಳಿದಾರ, ತಾವು ಕೂತ್ಕೊಳ್ರಿ. ಅವ್ರು ಸಿದ್ದು ಸೌದಿ ಅವರಿಗೆ ಅವಕಾಶ ಗೃಹ ಜ್ಯೋತಿ ಯಾಕೆ ಬೇಡ ಹೇಳಿದಾರ, ಈಗೆಲ್ಲ ಹೇಳಿದಾರ, ನಿನ್ನೆಯಿಂದ ಅದನ್ನೇ ಕೇಳಿದಾರೆ. ಯಾರು ಕೇಳಿ ಅವ್ರು ಯಾರ ಕೇಳಿದ್ರು ನಾನು ಹೇಳ್ಬೇಕು. ಇನ್ನು 2 ಮಂದಿ ಮಾಡಿ ಮಾತಾಡ್ಸೋದು ಒಂದು ದೊಡ್ಡದಲ್ಲ, ತಡ್ರಿ ನಾವು ಮಾತಾಡ್ತೀವಿ. ಇಲ್ಲ ಈಗ ಅವ್ರು ಹೇಳಿದ ಕೂತ್ಕೊಂಡ್ಬಿಡ್ರಿ. ಈಗ ಗೃಹ ಜ್ಯೋತಿ ಬಗ್ಗೆ 2 ನಿಮಿಷ ಕುಂದ್ರಿ ಸರ್. ಅವ್ರು ಮುಗಿಸಂಗಿಲ್ರಿ, ಮುಗಿಸ್ತಾರ. ಕುಂದ್ರಿ ನಿಮಗೆ ಕೊಡ್ತೇವೆ 2 ನಿಮಿಷ. ಮುಗಿಸ್ರಿ ಗೌಡ್ರ, ದೌಡ್ ಮುಗಿಸ್ರಿ. ನೀವು ಇಷ್ಟ ತಗೊಂಡ್ರಿ, ಬಹಳ ಟೈಮ್ ಆಯ್ತು. ರೇ ಸ್ವಾಮಿ, ನಾನು ಇನ್ನೂ 4ರಲ್ಲಿ 1 ಮಾತಾಡಿದ್ದೀನಿ, ಇನ್ನೂ 4 ಇದಾವೆ. ನಾನು 4 ಗ್ಯಾರಂಟಿ ಬಗ್ಗೆ ನಾನು ಮಾತಾಡ್ಬೇಕಾ ಬೇಡ? ರಾಜ್ಯಪಾಲರ ಬಗ್ಗೆ ಏನೇನು ಮಾಡ್ತೀವಿ, ಯಾವ್ಯಾವ ಉದ್ದೇಶ ಇಟ್ಕೊಂಡಿದ್ದೀವಿ ಅನ್ನೋದನ್ನು ಪೂರ್ಣವಾಗಿ ಹೇಳ್ಬೇಕು ಅಂತಿದ್ದೆ. ಟೈಮ್ ಇಲ್ಲ, ನನಗೂ ಅರ್ಥವಾಗುತ್ತೆ. ಈ 4 ಏನು ಗ್ಯಾರಂಟಿಗಳು ಕೊಟ್ಟಿದ್ದೋ ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ನಾನು ಅಕ್ಕಿದೊಂದನ್ನು ಡೀಪಾಗಿ ಹೋದೆ. ಯಾಕೆ ಹೋದೆ ಅಂದರೆ ಅದು ಅನ್ಯಾಯ ಆಗಿತ್ತು, ಅದ್ರ ಫಲ ಮುಂದೆ ಜನರಿಗೆ ಬಿಡೋಣ, ಅದಕ್ಕೋಸ್ಕರ ಬಿಡಿ. ಈಗ 2ನೇದು ಗೃಹ ಜ್ಯೋತಿನಲ್ಲಿ ನಾವು 200 ಯೂನಿಟ್ ಅಂತ ಮಾತಾಡಿದ್ದು ನಿಜ. 200 ಯೂನಿಟನ್ನು ಕೊಡ್ತೀವಿ. ಈಗಲೂ 200 ಯೂನಿಟ್ಗೆ ಭದ್ರಾಗೇ ಇದ್ದೀವಿ. 200 ಯೂನಿಟ್ ಯಾರು ಖರ್ಚು ಮಾಡ್ತಾನೆ ಅದು ಕೊಡ್ತೀವಿ. ಅದಕ್ಕೆ ಬದಲೆಯ ನೀವು ಅದರಲ್ಲಿ ಈಗ ಯಾವುದೇ ಒಂದು ಅಧ್ಯಕ್ಷರೇ ಗೌಡ್ರು ಒಂದು ವರ್ಷದ್ದು ಚರ್ಚೆ ಮಾಡುವಾಗ ನಿನ್ನೆ ಅಶೋಕ್ ಅವರು ಎಲ್ಲರೂ ಹೇಳಿದ್ದಾರೆ. ಅಲ್ಲ, ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಎನರ್ಜಿ ಮಿನಿಸ್ಟ್ರು ಹೇಳಿದ್ದಾರೆ, ಅದಕ್ಕೆ ವಿವರಣೆ ನಿನ್ನೆ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಏನೈತೆ ಅವ್ರಿಗೆ ಹೇಳಿ, ಹೇಳ್ರಿ. ಅವ್ರು ಏನೈತೆ ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡ್ರಿ, ಹೋಗ್ಲಿ. ಯಾಕ್ರಿ ಮಾತಾಡಕ್ಕೆ ಅವಕಾಶ ಕೊಡ್ರಿ. ವರ್ಷದ್ದು ಇದು ಯಾಕಪ್ಪ ಹಿಂಗೆಲ್ಲ ತೊಂದರೆ ಕೊಡ್ತೀರಿ? ಇದು ನೆಲೆ ಅಲ್ಲ, ಇದು ಅಲ್ಲೆಲ್ಲ ಜನ ಆಚೆ ಕಡೆ ನೋಡ್ಕೊಂಡವ್ರು ಸುಮ್ಮ ಕುತ್ಕೊಂಡು ನನ್ನ ಕಡೆ ನೋಡಿ ಮಾತಾಡ್ರಿ, ಅವ್ರ ಕಡೆ ಮಾತಾಡ್ರಿ. ಎಲ್ಲ ಹೇಳ್ಕೊಟ್ಟಾರೇನೋ ಹಿಂದ್ಗಡೆ ನಿಂತ್ಕೊಂಡು ಅವ್ರು ಯಾರ ಮಾತಾಡೋರು ಇದ್ರು ನೀವು ಆಮೇಲೆ ನಿನಗೆ ಕೊಡ್ತಾರಲ್ಲ ಟೈಮ್, ಶಿವಲಿಂಗೇಗೌಡರು ಹೇಳಿ ತಪ್ಪು ಅಂತ ಹೇಳು, ಯಾರು ಬೇಡ ಅಂತಾರೆ ಹಿಡ್ಕೊಂಡು ಮಾತಾಡ್ರಿ. ನೀವು ಮಾತಾಡ್ರಿ. ಈಗ ಗೌಡ್ರ 200 ಯೂನಿಟ್ ಬರ್ರಿ, ದೌಡು
ತೀರ ಸಂಕಷ್ಟದಲ್ಲಿ ಭಾಷಣ ಮಾಡೋ ಅವಶ್ಯಕತೆ ನನಗೆ ಅಲ್ಲ. ಈಗ ಎಲ್ಲರೂ ಮಾತಾಡ್ಬೇಕಲ್ಲ, ಸಂಕಷ್ಟದಲ್ಲಿ ವಿರೋಧ ಪಕ್ಷದವರಿಗೆ ಬಹಳ ಆನಂದ ಕೊಡುವಂತ ಭಾಷಣ ಮಾಡಬೇಕು ಅನ್ನೋದು ನನಗಿಲ್ಲ. ಅಲ್ಲ ಬೇಡ, ನಾನು ನಿಜ ಸ್ಥಿತಿ ಹೇಳ್ತೀನಿ. ನಾನು ಹೇಳಿರೋದ್ರಲ್ಲಿ ಒಂದೇ ಒಂದು ಅಂಶ ಏನಾರ ತಪ್ಪಿದ್ರೆ ನಾನು ಈಗಲೇ ಈ ಸ್ಥಾನದಿಂದ ಆಚೆ ಕಡೆ ಮಾತಾಡ್ರಿ. ಗೊತ್ತಾಯ್ತಾ? ಸುಮ್ಮನೆ ಈ ತರ ವಿನಾಕಾರಣ ಒಬ್ಬ ಮಾತಾಡುವಂತ ವ್ಯಕ್ತಿಗೆ ವಿಚಾರನ ತಿಳ್ಕೊಂಡು ಮಾತಾಡ್ತಾ ಇದ್ದೀನಿ. ವಿಚಾರ ಗೊತ್ತಿಲ್ಲದಲ್ಲೇ ಮಾತಾಡ್ತಾ ಇಲ್ಲ. ನಾನು ಯಾತಕ್ಕೆ ಅಷ್ಟನ್ನು ಅದನ್ನು ರಾಂಗ್ ಸೈಡಾಗಿ ತಗೊಂಡು ಇದಾಗಿ ಭಾಳ ಎಮೋಷನಲ್ ಆಗಿ ತಗೊಂಡೆ ಇದ್ರೆ ನಾವೆಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದೀವಿ ಅಂತ ಹೇಳುವ ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ ತಪ್ಪ ಏನ್ ತಪ್ಪಿಲ್ಲ ಹೇಳಿದಿರಿ. ಅದು ಇವ್ರಿಗೆ ಇದಾಗ್ಬಿಟ್ರೆ ಮತ್ತೆ ಇದನ್ನ ಹಿಂಗೆ ಬಿಡ್ತೀವ, ಇನ್ನು ದೊಡ್ಡದಾಗೆ ತಗತೀವಿ. ಗೊತ್ತಾಯ್ತಾ? ಆದ್ರಿಂದ ಯಾವುದೊಂದು ಎತ್ತಲಿ, ಗೃಹ ಜ್ಯೋತಿ ಎತ್ತದಂಗೆ ಅಲ್ಲಿ ಎಲ್ಲ ಎದ್ದಿತ್ಕೊಂಡು ಅದೇನೋ ಅಂತ ಮಾತಾಡ್ತಾರೆ. ಯಾಕೆ ಮಾತಾಡ್ತೀರಿ ನೀವು? ಈಗ ನೀವು ಮಾತಾಡುವಾಗ ಎಲ್ಲ ನಾವಿನ್ ಕಲಿಯೋಣದ? ಇಲ್ಲ, ಆ ವ್ಯವಸ್ಥೆ ಸರಿಯಲ್ಲ. ಮಾತಾಡ್ರಿ, ನೀವು ಮಾತಾಡ್ರಿ. ಗೃಹ ಜ್ಯೋತಿ ಬಗ್ಗೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿರ್ತಕ್ಕಂಥದ್ದು 200 ಯೂನಿಟ್ವರೆಗೆ ನಾವು ಕೊಡ್ತೀವಿ ಅಂತೇಳಿ ಮಾತಾಗಿದೆ. ಈಗ 200 ಯೂನಿಟ್ವರೆಗೂ ಅವ್ನು ಉರಿಸ್ತಾ ಅಂತ ಇಟ್ಕೊಳ್ಳಿ. ಅವ್ನಿಗೆ ಎಲ್ಲಿ ಕಟ್ ಡೌನ್ ಮಾಡಿದ್ದಾರೆ? ಅವನು ಒಂದು ತಿಂಗಳು 50 ಯೂನಿಟ್ ಉರಿಸ್ಬಿಟ್ಟು ಇನ್ನು 50 ಎಷ್ಟು ಉರಿಸ್ತಾನೆ ಅಷ್ಟನ್ನು ಒಂದು ಅಂದಾಜು ಇಟ್ಕೋಬಾರ್ದ? ಕರೆಂಟ್ ಏನದು ಇದರಲ್ಲಿ ಉತ್ಪತ್ತಿ ಆಗದ? ತರಬೇಕಲ್ವ ಕರೆಂಟ? ಎಷ್ಟು ಬೇಕು ಅಂತ ಒಂದು ಅಂದಾಜು ಮಾಡಬೇಕಲ್ಲ. ತತ್ತಾರೆ. ಎಷ್ಟು ಉರಿಸ್ತಾನೆ? 200 ಯೂನಿಟ್. 200 ಯೂನಿಟನ್ನು ಕೊಡ್ತಾರೆ ಕೂಡ್ಸಿರೆ. ಅದ್ರ ಮೇಲೆ 10% ಅಂತಲೂ ಹೇಳ್ಯಾರ. ಅವ್ನು ಎಷ್ಟು ಉರಿಸ್ತಾನೆ ಅದರಲ್ಲಿ ಅವನದ್ದು ಏನಾರ ಬಿಲ್ ಕಟಾವ್ ಆಗದೆ ಇದ್ರೆ ಕೇಳ್ಬೇಕು ಇವರು. ಅದನ್ನ ಹಂಗೆ ಅದಕ್ಕೂ ತಕರಾರು. ಏನು ಒಬ್ಬ ಬಡವನ ಬಗ್ಗೆ ಇಂಥ 5 ಗ್ಯಾರಂಟಿಗಳನ್ನ ತಂದಿದಾರಲ್ಲ, ಇದನ್ನು ಶ್ಲಾಘನೆ ಮಾಡಬೇಕು. ಯಾರಿಗೂ ಇದಿಲ್ಲ, ಆ ಮನಸ್ಥೈರ್ಯ ಇಲ್ಲ. ಸಿದ್ದರಾಮಣ್ಣಂಗೆ ಆ ಮನಸ್ಥೈರ್ಯ ಇರೋ ಹೊತ್ತಿಗೆ ಆ 5 ಗ್ಯಾರಂಟಿ ತಂದಿದ್ದಾರೆ. ಬಡವರ ಬಗ್ಗೆ, ಹಿಂದುಳಿದ ವರ್ಗದವ್ರ ಬಗ್ಗೆ, ದೀನದಲಿತರ ಬಗ್ಗೆ ಎಲ್ಲ ಸಾಮಾನ್ಯವಾಗಿ ಕರ್ನಾಟಕದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನೆಲೆಸಿರತಕ್ಕಂಥ ಈ ಬಡವರಿಗೆ ಈ ದುಡ್ಡು ತಲುಪಬೇಕು. ಒಂದು 50-60 ಸಾವಿರ ಕೋಟಿ ಅದು ಮತ್ತೆ ಟ್ರಾನ್ಸಾಕ್ಷನ್ ಬರುತ್ತೆ. ಮತ್ತೆ ಈ ದೇಶಕ್ಕೆ ಅಸೆಟ್ ಕ್ರಿಯೇಟ್ ಆಗೋಕ್ಕೆ ಕಾರಣ ಆಗುತ್ತೆ. ಟ್ಯಾಕ್ಸಸ್ ಬರುತ್ತೆ. ಇದು ಆಗಬೇಕು. ಅದು ಬಿಟ್ಟು ಯಾರೋ ಬ್ಲ್ಯಾಕ್ ಮನಿಸ್ಟ್ಗಳಿಗೆ ಆಗೋವಂಥ ಕಾರ್ಯಕ್ರಮ ಆದರೆ ಅವ್ನು ತಗೊಂಡೋಗಿ ಎಲ್ಲೋ ಮೆದಸಂದಿಲೋ ಹೊಲದಲ್ಲೋ ಉಣ್ತಾನೆ ದುಡ್ಡ. ಅದು ಆಗೋದು ಬೇಡ. ಈ ಬಡವರಿಗೆ ಸಿಕ್ಕಲಿ ಕೈಗೆ, ಬಡವರ ದಿನನಿತ್ಯದ ವ್ಯಾವಹಾರಿಕವಾದಂಥ ಇದಕ್ಕೆ ಸರ್ಕಾರದ ಹಣ ಹರಿದು ಹೋಗಲಿ, ಅವ್ರ ಕೈಗೆ ಸಿಕ್ಕಲಿ, ಅವ್ರು ಹೋಗಿ ಖರ್ಚು ಮಾಡಿ ಎಲ್ಲ ರೀತಿಯ ಅದನ್ನು ಮತ್ತೆ ಪುನಃ ಆ ಟ್ರಾನ್ಸಾಕ್ಷನ್ಗೆ ಸೈಕಲ್ ಹೊಡೆದಂಗೆ ಅದು ಬಿಟ್ಬಿಟ್ಟು ಯಾವುದೋ ಸ್ಕೀಮ್ ತಂದುಬಿಟ್ಟು ಒಂದು 40 ಕೋಟಿ 50 ಕೋಟಿ 50 ಜನ ಹೊತ್ಕೊಂಡೋಗ್ಬಿಟ್ಟು ಎಲ್ಲ ಇಟ್ಬಿಟ್ಟು ಮಣ್ಣು ಮುಚ್ಚೋದಲ್ಲ. ಅದಾಗಬಾರ್ದು. ಬ್ಲ್ಯಾಕ್ ಮನಿ ಆಗಬಾರ್ದು. ಬ್ಲ್ಯಾಕ್ ಮನಿ ಆಗೋದ್ಕಿಂತ ಇಂಥ ಕಾರ್ಯಕ್ರಮಗಳನ್ನು ತಂದು ಯಾರಿಗೆ ನೀಡ್ಫುಲ್ ಅವಶ್ಯಕತೆ ಇದೆ, ಯಾರಿಗೆ ಈ ದೇಶದಲ್ಲಿ ಅವಶ್ಯಕತೆ ಇದೆ, ಯಾರಿಗೆ ಅದಕ್ಕೋಸ್ಕರ ಆತರಿತಾ ಇರ್ತಾರೆ 2,000 ರೂಪಾಯಿಗೆ, ಮತ್ತು ಅವರು ಗೃಹ ಜ್ಯೋತಿಗೆ, ಮತ್ತು ಈ ಬಸ್ ಪಾಸಿನ ಬಗ್ಗೆ ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ಗೊತ್ತಾ ಹೆಣ್ಮಕ್ಳು. ನನ್ನ ಜೀವನದಲ್ಲಿ ಒಂದು ಸಾರಿ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಇದ್ದೆ, ಹೋಗೋಕ್ಕಾಗಿರಲೇ ಇಲ್ಲ. ಈಗ ಹೋಗಿ ಧರ್ಮಸ್ಥಳ ನೋಡ್ಕೊಂಬಂದೆ ಅಂತೇಳಿ ನೆಮ್ಮದಿಯಿಂದ ಇದ್ದಾರೆ. ಹೌದು, ಅದೇನೊಂದು 50-60 ಸಾವಿರ ಕೋಟಿ ಒಳಗೆ ಇಡೀ ಕರ್ನಾಟಕ ರಾಜ್ಯದ ಜನ ನೆಮ್ಮದಿಯಾಗಿ ಬಾಳು ಮಾಡ್ತಾರೆ. ಅವ್ರ ಜೀವನಕ್ಕೆ ಹೆಂಗಪ್ಪ ಅನ್ನೋ ಗ್ಯಾರಂಟಿ ಇಲ್ದಾನೆ ಇಡೀ ಅವ್ರ ಜೀವನಕ್ಕೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ. ಈ 5 ಗ್ಯಾರಂಟಿಗಳ ಮುಖಾಂತರ ಅವ್ರ ಜೀವನಕ್ಕೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ. ಈಗ ಮನೇಲಿ ಕರೆಂಟ್ ಚಾರ್ಜ್ ಕಟ್ಟಂಗಿಲ್ಲ, ಎಲ್ಲಾರ ಹೋಗ್ಬೇಕು ಅಂದರೆ ಹೆಣ್ಮಕ್ಳು ಯೋಚನೆ ಮಾಡೋಂಗಿಲ್ಲ, ಫ್ರೀ ಹೋಗಿ ಬರ್ಬೋದು. ಅನ್ನ 10 kg ದುಡ್ಡು, ಅಕ್ಕಿ, ಅನ್ನ ಎಲ್ಲ ಸಿಗುತ್ತೆ. ಎಲ್ಲ ಫ್ರೀ ಮಾಡಿಕೊಂಡು 2,000 ರೂಪಾಯಿ ಹೇಳ್ತಾರೆ. ಎಷ್ಟು ಕಷ್ಟದಲ್ಲಿದ್ದರು ಮನೆ ಖರ್ಚಿಗೆ. ಗ್ಯಾಸು 400 ರೂಪಾಯಿ ಉಜ್ವಲ ಜ್ಯೋತಿ ಅಂತ ತಂದರು. ಎಲ್ಲ ಫ್ರೀ ಅಕ್ಕಿ ಹೇಳಿ ಗ್ಯಾಸ್ ತಗೊಳ್ಳಿ. ಎಲ್ಲ ಯಾರು ಬೂದಿನಲ್ಲಿ ಕಣ್ಣು ಹೊಗೆನಲ್ಲಿ ಅಡುಗೆ ಮಾಡಬೇಡಿ ಅಂತ ಹೇಳಿದರು. ಎಲ್ಲ ಗ್ಯಾಸ್ ತಗೊಂಡ್ರು. ಗ್ಯಾಸ್ ತಗೊಂಡ್ಮೇಲೆ ಏನು ಮಾಡಿರು? 400 ಮಾಡಿರು. ಈಗೆಷ್ಟು? 1,250. ಎಲ್ಲಿಂದ ತರಬೇಕು? ಅವನು ವರಮಾನ ಎಷ್ಟಿದೆ? ಅದಕ್ಕೆ 2,000 ರೂಪಾಯಿ ಕೊಡ್ತಾ ಇರೋದು. ಗ್ಯಾಸನ್ನು ತಗೋ, ನೀನು ನೆಮ್ಮದಿಯಾಗಿರು. ನೀನು ಏನು ಬೆಲೆ ಏರಿಕೆ ಆಗಿ ಬೆಲೆಯಿಂದ ತತ್ತರಿಸಿ ಹೋಗಿದೆಯಾ, ಆ ತತ್ತರಿಸಿ ಹೋಗಿರ್ತಕ್ಕಂಥವ್ರಿಗೆ ಜೀವದಾನ ಕೊಡ್ತಕ್ಕಂಥ ದೃಷ್ಟಿನಲ್ಲಿ, ನೆಮ್ಮದಿ ಕೊಡ್ತಕ್ಕಂಥ ದೃಷ್ಟಿನಲ್ಲಿ ಈ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಅದು ಸುಲಭವಾದ ಯೋಜನೆ ಅಲ್ಲ.
ಆ ಮನೆಯ ಸಂಸಾರ ನಡೆಸ್ತಕ್ಕಂಥ ಗೃಹಿಣಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ. ಆ ಕಷ್ಟನ ಅನುಭವಿಸ್ತಿಂಥ ಗೃಹಿಣಿಗೆ 2,000 ರೂಪಾಯಿ ಕೈ ಸಿಕ್ಕಿದ್ರೆ, ಪುಕ್ಕಟ್ಟೆ ಹೆಚ್ಚು ಸಿಕ್ಕಿದ್ರೆ, ಗೃಹ ಜ್ಯೋತಿ ಬಳಕೆ, ವಿದ್ಯುತ್ ಫ್ರೀ ಆದರೆ, ಬಸ್ ಪಾಸ್ ಫ್ರೀ ಆದರೆ, ಇದೆಲ್ಲ ಏನು ಸಾಮಾನ್ಯವಾದಂಥ ಯೋಜನೆ ಅಂತ ತಿಳ್ಕೊಂಡಿದ್ದೀರಾ? ಏನೂ ಇಲ್ಲ. ಇಂಥ ದುಡ್ಡನ್ನು ಅತಿ ಹೆಚ್ಚಾಗಿ ಸರ್ಕಾರದಿಂದ ಬರ್ತಕ್ಕಂಥ ಉತ್ಪಾದಿತ ಹಣದಲ್ಲಿ ಅತಿ ಹೆಚ್ಚಿನ ಜನಗಳಿಗೆ ಯಾರು ಆ ಹಣನ ತಗೊಂಡೋಗಿ ಹಿಡ್ದಲನ್ನೇ ಖರ್ಚು ಮಾಡ್ತಾರೆ, ಅವಶ್ಯಕತೆಗೆ ಅನುಗುಣವಾಗಿ ನಾವು ಹಣನ ಕೊಡೋವಂಥ ಕಾರ್ಯಕ್ರಮನ ತಂದರೆ ಜಾರಿಗೆ, ಆ ದೇಶ, ಆ ರಾಜ್ಯ ಸುಭಿಕ್ಷವಾಗುತ್ತೆ. ಮುಂದೆ ನೋಡಿ ಯಾವ ರೀತಿ ಕರ್ನಾಟಕ ರಾಜ್ಯ ಸುಭಿಕ್ಷವಾಗುತ್ತೆ ಅನ್ನೋದನ್ನು ಜನ ಮಾತಾಡ್ತಕ್ಕಂಥ ರೀತಿಯಲ್ಲಿ ಬರುತ್ತೆ. ಆ ರೀತಿ ವ್ಯವಸ್ಥೆ ಆಗುತ್ತೆ. ಈ ರೀತಿ ಅನೇಕ ಈ 5 ಗ್ಯಾರಂಟಿಗಳನ್ನು ತಂದಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯ. ಈಗ ಯಾರು ಪದವೀಧರರಿದ್ದಾರೆ, ಹೌದು, 2 ವರ್ಷ ಆಗಿನ್ನೂ ಓದಿ ಮನೆಗೆ ಬರ್ತಾರೆ, ಕೆಲಸ ಸಿಗಲ್ಲ. ನಾನೇ ನೋಡಿದ್ದೀನಿ, ಮನೇಲಿ ಇವ್ನು ಪೇಸ್ಟ್ ಹಾಕ್ಕೊಂಡು ಅಲ್ಲೂ ಉಚಿತ ಕೂತ್ಕೊತಾನೆ, ನೀವು ಹೊಲ ಉಳಕ್ಕೆ ಹೋಗ್ತಿಲ್ಲ, ಅವನ ಮೇಲೆ ಗಲಾಟೆಗೆ ಹೋಗ್ತಾರೆ. ಆ 3,000 ಸಿಕ್ಕಿರಿ ಹಂಗೆ ನೆಮ್ಮದಿಯಾಗಿರ್ತಾನೆ ಅವನು. 2 ವರ್ಷ ಕೆಲಸ ಹುಡ್ಕಕ್ಕೆ, ಅಲ್ಲಿ ತಿರ್ಗಕ್ಕೆ, ಇಲ್ಲಿ ತಿರ್ಗಕ್ಕೆ, ಅವನ ಜೀವನ ನಾನು ಯಾಕಪ್ಪ ಓದ್ದೆ ಅನ್ನೋ ಭಾವನೆ ಇತ್ತಲ್ಲ, ಅದು ಹೊಡೆದೋಗುತ್ತೆ. ನಾನು ಸಮಾನವಾಗಿ 3,000 ರೂಪಾಯಿ ಇಟ್ಕೊಂಡು ನನ್ನ ಜೀವನ ಸಾಗಿಸ್ಬೋದು ಅನ್ನೋ ಭಾವನೆ ಬರುತ್ತೆ. ಹಿಂಗೆ ಅನೇಕ ಕಾರ್ಯಕ್ರಮಗಳು ಇವು ತಂದಿರ್ತಕ್ಕಂಥದ್ದು ಸುಮ್ಮನೆ ಅಲ್ಲ. ನಮ್ಮ ಈ ಮಧ್ಯಮ ವರ್ಗದ ಜನಕ್ಕೆ, ನಮ್ಮ ಈ ಯಾರು ಇದನ್ನು ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಲ್ಲ ನಾನು. ಈ ಮಧ್ಯಮ ವರ್ಗದ ಜನ 84,18,000 ಕೋಟಿ ಜನಕ್ಕೆ ಇವತ್ತು ಈ ಯೋಜನೆಗಳು ಕರ್ನಾಟಕದಲ್ಲಿ ಮುಟ್ತವೆ. ಇದರಿಂದ ನಮ್ಮ ಪಕ್ಷ ಮುಂದೆ ಪಾರ್ಲಿಮೆಂಟಲ್ಲಿ 20 ಸೀಟ್ ಬರ್ತವೆ, 20ಕ್ಕೆ ಮೇಲೆ ಬರ್ತವೆ. ಯಾರು ತಡೆ ಹಿಡಿಯಕ್ಕಾಗಲ್ಲ. ಈ ಯೋಜನೆಯಿಂದಲೇ, ಈ ಗ್ಯಾರಂಟಿಗಳಿಂದಲೇ ನಾವು 20 ಸೀಟ್ ಮೇಲೆ ಗೆಲ್ತೀವಿ. ಆದ್ರಿಂದ ಇಷ್ಟು ಹೇಳಿ, ಇನ್ನೂ ನನಗೆ ಮಾತಾಡಬೇಕು ಅನ್ನೋದಿದ್ರು ಸಮಯದ ಅವಕಾಶ ನಾನು ನೋಡ್ತಾ ಇದ್ದೀನಿ. ದಯಮಾಡಿ ನೀವು ಅವಕಾಶ ಕಲ್ಪಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಸಿದ್ದು ಸೌದಿ ಮಾನ್ಯ ಅಧ್ಯಕ್ಷರೇ, ವಂದನಾ ನಿರ್ಣಯದ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಮಾನ್ಯ ಉಪಾಧ್ಯಕ್ಷರಿಗೆ ವಂದನೆಗಳನ್ನು ಹೇಳುತ್ತಾ, ಮಾನ್ಯ ಉಪಾಧ್ಯಕ್ಷರೇ, ನನ್ನ ಕ್ಷೇತ್ರದ ವಿಷಯಗಳನ್ನು ಮೊದಲು ಮಾತಾಡ್ತೇನೆ. ನನ್ನ ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆ ಜಾಗ ಇದೆ. ಅರಣ್ಯ ಇಲಾಖೆ ಒಳಗೆ 40 ವರ್ಷಗಳಿಂದ ಪಕ್ಕಾ ಮನೆಗಳನ್ನು ಕಟ್ಟಿಕೊಂಡು ಜನ, ನೇಕಾರರು, ಬಡವರು, ಕೂಲಿಕಾರರು, SC ST ಜನ ವಾಸ ಮಾಡ್ತಾರೆ. ನಮ್ಮ ಸರ್ಕಾರ ಹಿಂದಿದ್ದಾಗ ಆ ಪೂರ್ತಿ ಶೋಧನೆ ಮಾಡಿ ಫಾರೆಸ್ಟ್ ಲ್ಯಾಂಡ್ ಅದ, ಅಲ್ಲಿ ಫಾರೆಸ್ಟು ರಿಲೀಸ್ ಆಗಿರ್ತಕ್ಕಂಥ ಇಲಾಖೆ ಒಳಗೆ ಜಾಗವನ್ನು ಗುರುತು ಮಾಡಿದ್ದೀವಿ ನಾವು. ಅದಕ್ಕೆ ಹದ್ದುಬಸ್ತೆ ಮಾಡಿಲ್ಲ. ಹದ್ದುಬಸ್ತೆಯನ್ನು ಮಾಡಿ ಸ್ಥಳೀಯ ಸಂಸ್ಥೆಗಳಿಗೆ ಹ್ಯಾಂಡ್ ಓವರ್ ಮಾಡ್ರೆ ಅದನ್ನು ಸರ್ಕಾರದಿಂದ ಅಲ್ಲೇ 40 ವರ್ಷಗಳಿಂದ ಬಡವರು ಅದಾರ, ಅವರಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ಆಗಬೇಕಾಗಿದೆ. ಸುಮಾರು 400 ಎಕರೆ ಟೋಟಲ್ ನನ್ನ ಕ್ಷೇತ್ರ ಕೂಡಿ 1,000 ಎಕರೆ ಜಾಗ ಇದೆ. ನಮ್ಮಲ್ಲಿ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ತಂದು ನಿಲ್ಲಿಸಿವಿ. ಅನೇಕ ಸಭೆಗಳನ್ನು ಮಾಡಿವಿ. ಈಗಿನ ಇರ್ತಕ್ಕಂಥ ಅರಣ್ಯ ಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊಂಡು ತಮ್ಮ ಪರವಾಗಿ ಬೇಗನೆ ಹದ್ದುಬಸ್ತಿ ಗುರುತು ಮಾಡಿ ಅಲ್ಲೇನು ಬಡವರು ವಾಸ ಮಾಡ್ಯಾರ ಅವರಿಗೆ ಹಕ್ಕುಪತ್ರ ಕೊಡುವಂಥ ವ್ಯವಸ್ಥೆ ಆಗಬೇಕಾದ್ರೆ ನಮ್ಮ ಸ್ಥಳೀಯ ಸಂಸ್ಥೆ, ನಗರಸಭೆನೋ, ಪುರಸಭೆನೋ, ಗ್ರಾಮ ಪಂಚಾಯತಿಗಳು ನೀವು ಹ್ಯಾಂಡ್ ಓವರ್ ಮಾಡಿದ್ರೆ ಅದನ್ನು ನಾವು ಸ್ಥಳೀಯ ಸಂಸ್ಥೆಯಿಂದ ಹಕ್ಕುಪತ್ರ ಬಡವರಿಗೆ ಕೊಡುವಂಥ ಕೆಲಸ ಮಾಡ್ತೀವಿ. ಆದಷ್ಟು ಬೇಗನೆ ಮಾಡಬೇಕು. ಸುಮಾರು 40 ವರ್ಷಗಳಿಂದ ಕಾಯ್ತಾ ಇದ್ದಾರೆ ಅದನ್ನು. ಈಗ ಆಲ್ರೆಡಿ ಅದನ್ನು ಗುರುತು ಹಾಕಿ ಡಿಸ್ಫಾರೆಸ್ಟ್ ಮತ್ತು ರಿಲೀಸ್ ಆಗಿರ್ತಕ್ಕಂಥ ಭೂಮಿಯನ್ನು ಕೊಟ್ಟಿವಿ. ಮನೆ ಉತ್ತರನೂ ಕೊಟ್ಟಿರಿ. ನಾವು ಕಾಲಿಂಗ್ ಅಟೆನ್ಷನ್ ಕೇಳಿದ್ವಿ, ಉತ್ತರನೂ ಕೊಟ್ಟರೆ ಇಂತಿಷ್ಟು ಜಮೀನು ಡಿಸ್ಫಾರೆಸ್ಟ್ ಆಗೈತೆ ಅಂತ. ಅದನ್ನು ಬೇಗನೆ ಮಾಡಿಕೊಡ್ರಿ ಅಂತ ಮೊದಲನೇದಾಗಿ ಮನೆ ತಮ್ಮ ಮುಖಾಂತರ ಸರ್ಕಾರವನ್ನು ನಾನು ಕೇಳ್ತೇನೆ. ಇನ್ನು ಎರಡನೇದಾಗಿ ಮಾನ್ಯ ಅಧ್ಯಕ್ಷರೇ, ಜೂನ್ ಮೊದಲನೇ ವಾರನಾಗ ಮಳೆ ಬರಬೇಕಾಗಿತ್ತು. ಇಲ್ಲಿವರೆಗೆ ಎರಡು ತಿಂಗಳಾಯಿತು. 2 ತಿಂಗಳಾದರೂ ಸಹಿತ ಭೀಕರ ಬರಗಾಲದ ಛಾಯೆ ನಮ್ಮ ಉತ್ತರ ಕರ್ನಾಟಕದಲ್ಲಿ, ಬಾಗಲಕೋಟೆ, ಬಿಜಾಪುರ ಆ ಭಾಗದಲ್ಲಿ ಕಂಡು ಬರ್ತಾವೆ. ನೀವು ಇನ್ನೂವರೆಗೂ ಬರಗಾಲ ಅಂತ ಘೋಷಣೆ ಮಾಡಿಲ್ಲ. ದಯಮಾಡಿ ರೈತರನ್ನ ಪರೀಕ್ಷೆ ಮಾಡಬೇಡ್ರಿ, ಚಿತ್ರಹಿಂಸೆ ಕೊಡಬೇಡ್ರಿ ಅವ್ರಿಗೆ. ಅವ್ರ ಕಣ್ಣು ಮುಂದೆ ಅವ್ರು ಬೆಳೆದಂಥ ಬೆಳೆಗಳ ಹಾಳಾಗ್ತಾವೆ, ಒಣಗಿ ಹೋಗ್ತಾ ಇದ್ದಾವೆ. ಇನ್ನು ಒಂದೇ ಪರಿಹಾರ, ಅವರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ಪರಿಹಾರ.
ಒದಗಿಸಿದಂಗೆ ಆಗ್ತದೆ. ಅದನ್ನು ದಯಮಾಡಿ ಬರಗಾಲ ಅಂತ ಘೋಷಣೆ ಮಾಡಿರಿ. ಅಲ್ಲಿ ಏನೇನು ಅನಾಹುತ ಆಗ್ಯಾವ, ಕುಡಿಯೋಕ್ಕೆ ನೀರಿಗಿಲ್ಲ ರೀ. ಕೆಲವೊಂದು ಹಳ್ಳಿ ಒಳಗೆ ಪಟ್ಟಣದೊಳಗೆ ಕುಡಿ ನೀರಿಗೆ ಪ್ರಾಬ್ಲಮ್ ಆಗ್ಯದ. ಈಗ ಎಲ್ಲೋ ಮಳೆಯಾಗಿ ಕೃಷ್ಣಾ ನದಿಗೆ ನೀರು ಬಂದೈತೆ ಅಂತ ಪಟ್ಟಣಗಳಿಗೆ ನೀರು ಸಿಗ್ತಾ ಇದೆ. ಉಳಿದ ಗ್ರಾಮೀಣ ಪ್ರದೇಶದಲ್ಲಿ ನೀರಿಲ್ಲ. ಅಲ್ಲಿ ಟಾಸ್ಕ್ ಫೋರ್ಸ್ ರಚನೆ ಮಾಡ್ಯಾರ, ಅದು ದುಡ್ಡಿಲ್ಲ. ಇಡೀ ಜಿಲ್ಲೆಗೆ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಯಾರ. ನಮ್ಮಲ್ಲಿ 7 ವಿಧಾನಸಭಾ ಕ್ಷೇತ್ರದವ, 15 ಸ್ಥಳೀಯ ಸಂಸ್ಥೆಗಳದಾವ ಗ್ರಾಮ ಪಂಚಾಯತಿಯನ್ನು ಬಿಟ್ಟು. 1 ಕೋಟಿ ಒಳಗೆ ಎಷ್ಟು ನೀವು ಮಾಡೋದ್ರಿ? ಒಂದು ಸಣ್ಣ ಪೈಪ್ಲೈನ್ ಮಾಡೋಕ್ಕಾಗೋದಿಲ್ಲ, ಹರಿದಂಚಿ ಕೊಟ್ರ. ನಮ್ಮ ಹಿಂದಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಮೊನ್ನೆ ಸಲಹೆ ಕೊಟ್ಟಿದ್ರು, ಒಂದು ವಿಧಾನಸಭಾ ಕನಿಷ್ಠ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿರಿ. ಅಲ್ಲಿ ಕುಡಿಯೋ ನೀರು ಎಲ್ಲೆಲ್ಲಿ ತೀಕ್ಷ್ಣವಾಗಿ ಪ್ರಾಬ್ಲಮ್ ಅದ, ಅಲ್ಲಿ ಬೋರ್ ಹಾಕೋದಾಗಲಿ ಪೈಪ್ಲೈನ್ ಮಾಡೋದಾಗಲಿ ಅದನ್ನು ಮಾಡಿಕೊಡ್ತಾರೆ ಅನ್ನುವಂಥದ್ದನ್ನು ಈಗಾಗಲೇ ಹೇಳಿದ್ದತಿ. ಅದನ್ನು ಇನ್ನೇ ಎಷ್ಟು ದಿನ ನೀವು ಮಳೆ ಹಾದಿಕಾಯಿ ಅವರು ಎಲ್ಲ ಸರ್ವನಾಶ ಆದ ಬಳಿಕ ನೀವು ಬರಗಾಲ ಅಂತ ಘೋಷಣೆ ಮಾಡಿರಿ. ಯಾರಿಗೆ ಉಪಯೋಗ ಆಗೋದದ? ಜೀವಂತಿದ್ದಾಗ ಮೃತ ಹಾಕಬೇಕು, ಸತ್ತು ಬಳಕ ಮೃತ ಹಾಕಿ ಏನು ಮಾಡೋದು? ಆದ್ದರಿಂದ ಹಿಂದೆಂದೂ ಕಾಣದಷ್ಟು ಭಯಾನಕ ಬರಗಾಲ ನಮ್ಮ ಭಾಗದಾಗದ. ಒಂದೇ ಒಂದು ಮಳೆ ಆಗಿಲ್ಲ. ಎಲ್ಲ ನಿಮಗೆ ನಾವು ಫೋಟೋ ಬೇಕಾದ್ರೆ ತಂದು ತೋರಿಸ್ತೀನಿ. ಎಲ್ಲ ಬೆಳೆದಿರ್ತಕ್ಕಂಥ ಕಬ್ಬು, ಬಾಳೆ, ಅರಿಶಿಣ ಎಲ್ಲ ಸರ್ವನಾಶ ಆಗ್ಯದ, ಒಳಗೆ ಹೋಗ್ಯದ. ಅದ್ರ ಬೇಗನೆ ಬರಗಾಲ ಹಾಕಿ ಅವ್ರಿಗೆ ಪರಿಹಾರ ಕೊಡುವಂಥ ಕೆಲಸನೂ ಸಹಿತ ಮಾಡಬೇಕನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಇನ್ನು ಕೆಲವೊಂದು ಕಡೆ ಮಹಾರಾಷ್ಟ್ರದೊಳಗೆ ಮಳೆಯಾಗಿ, ಅದನ್ನಾದರೂ ನಾನು ಮೊನ್ನೆ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ನಾನು ಹೇಳಿದ್ದೀನಿ, ಮಳೆಯಾಗಿ ಘಟಪ್ರಭಾ ನದಿಗೆ ಕೃಷ್ಣಾ ನದಿಗೆ ನೀರು ಬಂದದ್ದು. ಘಟಪ್ರಭಾ JLBC ಕೆನಾಲ್ಗೆ ಅದನ್ನು ಹರಿಸಿದ್ರೆ ಈಗ ಆಲ್ರೆಡಿ ಘಟಪ್ರಭಾ ನದಿಯಿಂದ ಬಾಗಲಕೋಟೆವರೆಗೆ ಕುಡಿಯೋ ನೀರಿಂದ ತಲುಪ್ಯದ. ಮತ್ತು ಬ್ಯಾಕ್ ವಾಟರ್ ಬಂದು ಅದು ಸಹಿತ ಬಾಗಲಕೋಟೆ ನೀರ್ಲಿಕ್ಕೆ ತೊಂದರೆ ಆಗೋದಿಲ್ಲ. ಈ ಹಳ್ಳಿಗಳಿಗೆ ಏನು ಘಟಪ್ರಭಾ ಕೆನಾಲ್ ಹದದ, ಆ ಹಳ್ಳಿಗಳಿಗೆ ಭೀಕರ ಕುಡಿಯೋ ನೀರಿನ ಸಮಸ್ಯೆ ಅದ. ಆ ಕೆನಾಲ್ಗೂ ಸಹಿತ ಸಂಪೂರ್ಣ ನೀರು ಹರಿಸಿ ಆ ಭಾಗದ ಜನರಿಗೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕನ್ನುವಂಥ ಆಗ್ರಹವನ್ನು ಮಾನ್ಯ ಸರ್ಕಾರದಲ್ಲಿ ನಾನು ಮಾಡ್ಕೊಂಡು ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಇನ್ನು ಈ ಪ್ರೀ ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಹೇಳಿದರು. ಅದು ಒಳ್ಳೆಯ ಯೋಜನೆ, ನಾವೇನು ವಿರೋಧ ಮಾಡೋಂಗಿಲ್ಲ ಅದಕ್ಕೆ. ಆದರೆ ನೀವೇನು ಘೋಷಣೆ ಮಾಡಿರಿ ಆ ಪ್ರಕಾರ ಕೊಡ್ರಿ. ಬಸ್ಗಳನ್ನು ಸಂಖ್ಯೆ ಹೆಚ್ಚು ಮಾಡಿರಿ. ಶಾಲಾ ಕಾಲೇಜು ಮಕ್ಕಳಿಗೆ ಬಸ್ ಸಿಗ್ತಾ ಇಲ್ಲರಿ, ಅಲ್ಲೆಲ್ಲೇ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಕಾಲೇಜ್ ತಪ್ಪಿಸ್ತಾ ಇದ್ದಾರೆ. ಮಕ್ಕಳೇನು ಪಾಪ ಮಾಡ್ಯಾರ? ಮತ್ತು ಉದ್ಯೋಗಕ್ಕೆ ಹೋಗೋರು, ಪಟ್ಟಣಕ್ಕೆ ಉದ್ಯೋಗಕ್ಕೆ ಹೋಗೋರು ಬಸ್ ಪಾಸ್ ತೆಗೆದವ್ರಿಗೆ ಬಸ್ ಇಲ್ಲ. ಏನು ಸ್ಟ್ರೈಕ್ ಮಾಡ್ರೂ ಬಸ್ ಇಲ್ಲ. ಹಿಂದೇನು ಬಸ್ ಬಂದ್ ಮಾಡಿರಿ, ಯಾವ್ದ್ರ ಪ್ರಾರಂಭ ಮಾಡಿರಿ. ಹೆಚ್ಚುವರಿ ಬಸ್ ಕೊಡ್ರಿ. ನಿಮ್ಮ ಯೋಜನೆ ಆಗ್ತದ, ಯಶಸ್ವಿ ಆಗ್ತದ. ನೀವು ಬಸ್ಸ ಕೊಡಂಗಿಲ್ಲ, ಅಲ್ಲಿ ಜಗಳ ಸಾಯ್ತ. ಏನು ಉಪಯೋಗ ಅದಕ್ಕೆ? ಜನರಿಗೆ ಮುಟ್ಟಬೇಕಲ್ಲ, ಅದ್ರ ಸೇವೆ ಜನರಿಗೆ ಮುಟ್ಟಬೇಕಾದ್ರೆ ನೀವು ಶಾಲೆ ಮಕ್ಕಳನ್ನ ಬಿಡಿಸಿ ಅವ್ರಿಗೆ ಎಟ್ಟ ಹೋಗ್ಲಾಕ್ ಕೊಡವ್ರ? ಶಾಲಾ ಮಕ್ಕಳು ಏನು ತಪ್ಪು ಮಾಡ್ಯಾರ? ಶಾಲಾ ಮಕ್ಕಳಿಗೆ ನೀವು ಬಸ್ ಸಪ್ರೇಟ್ ಒದಗಿಸ್ಕೊಡ್ರಿ. ಕಡಿಕ ಸಪ್ರೇಟ್ ಆದರೂ ಮಕ್ಕಳಿಗೆ ಶಾಲೆಗೆ ಹೋಗಿ ಬಿಡುವಂಥ ತರುವಂಥ ಕೆಲಸ ಮಾಡಬೇಕು. ಬಸ್ಸಿಗೆ ಸಾಕಷ್ಟು ಮಕ್ಕಳು ಶಾಲೆ ವಂಚಿತರಾಗ್ತಾ ಇದ್ದಾರೆ ಮಾನ್ಯ ಉಪಾಧ್ಯಕ್ಷರೇ. ಅದಕ್ಕೆ ನಾನು ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ, ಹೆಚ್ಚುವರಿ ಬಸ್ ಕೊಟ್ಟು ನೀವು ಫ್ರೀಯಾಗಿ ಬಿಡ್ರಿ. ಆ ಬಸ್ನ್ಯಾಗ ಹೊಡೆದಾಡ್ತಾರ. ಇದನ್ನೆಲ್ಲ ಚಿತ್ರ ನಿಮಗೂ ಗೊತ್ತದ. ಇಂಥ ಬಡದಾಟನೊಳಗೆ ಮಕ್ಕಳಲ್ಲಿ ಬಸ್ ಹತ್ಬೇಕ್ರಿ. ಈ ಬಸ್ ಹತ್ತೋ ಮುಂದೆ ಎಷ್ಟೋ ಜನ ಪ್ರಾಣನೂ ಕಳ್ಕೊಂಡಾರ. ಒಂದು 9 ವರ್ಷದ ಹುಡುಗಿನೂ ಸಹಿತ ಬಾಗಿಲ್ದಾಗ ನಿಂತು ಬಿದ್ದು ಸತ್ತದ. ಈ ರೀತಿ ಅನಾಹುತಗಳು ನಡೀತಾವ. ನೀವು ಹೆಚ್ಚುವರಿ ಬಸ್ಗಳನ್ನು ಬಿಡುವಂಥ ಕೆಲಸ ಮಾಡಿರಿ. ನಿಮ್ಮ ಯೋಜನೆಗೆ ನಿಮಗೆ ಹೆಸರು ಬರ್ತದೆ. ನೀವು ಕೊಡಕ್ಕೆ ನಾವು ಇರೋದಿಲ್ಲ, ಆದರೆ ಬಸ್ಗಳನ್ನು ಹೆಚ್ಚು ಬಿಡ್ರಿ, ಅಟ್ಟರಿಗೆ ಸೇವೆ ದೊರಕಲಿ. ಸುಮಾರು ಬಸ್ ಬಿಡೋದು, ಒಂದು ಊಟ ಹೇಳೋದು, 10 ಮಂದಿನ ಊಟಕ್ಕೆ ಕರೆಯೋದು, ಅದು ಯಾರಿಗೂ ಸಿಗಂಗಿಲ್ಲ. ಆ ರೀತಿ ಯೋಜನೆಗಳನ್ನು ಮಾಡಿರಿ. ನೀವು ಹೆಚ್ಚುವರಿ ಬಸ್ ಖರೀದಿ ಮಾಡಿ ಜನರಿಗೆ ಕೊಡಬೇಕನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಈಗಾಗಲೇ ಸಾಕಷ್ಟು ಚರ್ಚೆ ಆಯಿತು ಗ್ಯಾರಂಟಿಗಳ ಬಗ್ಗೆ.
ಈಗ ನೀವೇನು ಗೃಹ ಜ್ಯೋತಿ ಏನು ಹೇಳಿರಿ 200 ಯೂನಿಟ್ ನಿಮ್ಮ ಉಪಮುಖ್ಯಮಂತ್ರಿಗಳನ್ನೇ ಹೇಳಿದ್ದಾರೆ. ನಮ್ಮ ಭಾಷಣದಾಗ ಕೇಳಿದ್ವಿ. ಜೂನ್ 1ನೇ ತಾರೀಕು ಹಿಡ್ಕೊಂಡು ಈ ರಾಜ್ಯದೊಳಗೆ ಯಾರು ಯಾವ ಕುಟುಂಬಸ್ಥರು ವಿದ್ಯುತ್ ಬಿಲ್ಲನ್ನು ಕಟ್ಟಂಗಿಲ್ಲ. ಅದನ್ನು ನಡ್ಕೋರಿ. ಅದರ ಪ್ರಕಾರ ಜೂನ್ ಎಲ್ಲಿ ಹೋತು? 2 ತಿಂಗಳಾಗಿ ಹೋತು. ಈಗ ವಿದ್ಯುತ್ ಬಿಲ್ ಕಟ್ಟಂಗಿಲ್ಲ ಅಂತ ನೀವೇ ಹೇಳಿರಿ. ಮತ್ತೆ ಈಗ ಕಂಡೀಷನ್ ಹಾಕ್ಲಾತಿ. ನೀವು 50 ಯೂನಿಟ್ ಕೊಡ್ತೀನಿ, 60 ಯೂನಿಟ್ ಕೊಡ್ತೀನಿ. ಅವರು ಬಡತನದೊಳಗೆ, ಅವ್ರ ಸ್ಥಿತಿ ಬಡತನದೊಳಗೆ ಅಟ್ಟ ಕಡಿಮೆ ಸುಡ್ತಿದ್ರ. ಈಗ ನೀವು ಫ್ರೀ ಕೊಟ್ಟು ಬಳಕು ನೀವು ಹೆಚ್ಚು ಉಪಯೋಗ ಮಾಡಬೇಡ್ರಿ. ನೀವು ಹಂಗೆ ಬದುಕ್ತಿರೈತ್ರಿ. ಅವ್ರಿಗೆ ಹೆಚ್ಚು ಬದುಕಲೇ. ಒಂದು ನಿಮಿಷ ಅಲ್ಲ ಮಾತಾಡಲಿ ಸ್ವಲ್ಪ ಅವರಿಗೆ ನನಗೆ ಗೊತ್ತಿರೋ ಸ್ವಲ್ಪ ಹೇಳ್ಕೊಡ್ಬೇಕಲ್ಲ ಅವರಿಗೆ. ಈಗ ಇಲ್ಲ ಅವರು 10 ಸತಿ ಹೇಳಿದ್ರು 11ನೇ ಸತಿ ಅದನ್ನೇ ಹೇಳ್ತಿದ್ದಾರೆ. ಅದಕ್ಕೆ ಸ್ವಲ್ಪ ಹೇಳ್ಬಿಡ್ತೀನಿ. ಅವರು ಸಿದ್ದು ಅವರು ಸ್ವಲ್ಪ ಅವರಿಗೆ ಅರ್ಥ ಆಗ್ತದೆ. ಸೌದಿ ಅವರಿಗೆ ನಾನೇನು ಹೇಳ್ತಾ ಇದ್ದೀನಿ, ನಾವು ಗೃಹ ಜ್ಯೋತಿ ಕಾರ್ಯಕ್ರಮ ಅನೌನ್ಸ್ ಮಾಡಿದಾಗ 200 ಯೂನಿಟ್ ತನಕ ಕೊಡ್ತೀವಿ ಅಂತ ಹೇಳಿದ್ವಿ. ಈಗ ನಮ್ಮ ರಾಜ್ಯದಲ್ಲಿ 2,16,00,000 ಜನ RR ಇರೋರು, ನಮ್ಮ ಇರೋರು 2,16,00,000 ಜನ. ಈಗ ನಮ್ಮ 200 ಯೂನಿಟ್ ಕೆಳಗಡೆ ಬರ್ತಾ ಇರೋದು ಸುಮಾರು 2,14,00,000 ಜನ. ಆ 2,14,00,000ದಲ್ಲಿ ಆವ್ರೇಜ್ ನಮ್ಮ ಕರ್ನಾಟಕ ಸ್ಟೇಟು ಎಷ್ಟು ಯೂನಿಟ್ ಇದು ಮಾಡ್ತಾ ಆವ್ರೇಜ್ ಮಾಡ್ತಾ ಇದ್ದ 53 ಯೂನಿಟ್. ನಾವೀಗ ಏನು ಹೇಳ್ತೀವಿ, 12 ತಿಂಗಳ ಆವ್ರೇಜ್ ತಗೊಂಡಿದ್ದೀವಿ. ಪ್ಲಸ್ 10%, ನೀವು ಹೇಳಿದ್ರಲ್ಲ ಹೆಚ್ಚಿಗೆ ಕೊಡಬೇಕು, 10% ಹೆಚ್ಚಿಗೆ ಕೊಡ್ತಾ ಇದ್ದೀವಿ. ಇವತ್ತು 10% ಹೆಚ್ಚಿಗಿದ್ದರೂ ಸಮೇತ ಅವ್ರು ಉಪಯೋಗ ಮಾಡಿದರೆ ನಾವು ಆ ಬಿಲ್ಲನ್ನು ಅವ್ರು ಎಷ್ಟು ಹೆಚ್ಚಿಗೆ ಉಪಯೋಗ ಮಾಡ್ತಾರೆ ಅದಕ್ಕೆ ಮಾತ್ರ ಚಾರ್ಜ್ ಮಾಡ್ತೀವಿ. ನಾವು ಸಂಪೂರ್ಣವಾಗಿ ಮಾಡೋದಿಲ್ಲ. ಅದರಿಂದ ಜನಕ್ಕೆ ಒಳ್ಳೆ ಪ್ರಯೋಜನ ಆಗ್ತಾಯಿದೆ, ಅನುಕೂಲ ಆಗ್ತಾಯಿದೆ. ನಾವು ಏನು ಮಾತು ಕೊಟ್ಟಿದ್ದೀವಿ ಅದರ ಪ್ರಕಾರ ಜುಲೈ ತಿಂಗಳಿಂದ, ಈ ತಿಂಗಳಿಂದ ಅವರು ಬಿಲ್ ಕೊಡಬೇಕಾಗಿಲ್ಲ. ನೀವು ಜೂನ್ ಅಂತ ಹೇಳಿದ್ರೆ ನಾವು ಜುಲೈ ತಿಂಗಳಿಂದ, ಯಾಕೆಂದ್ರೆ ರೆಡಿ ಮಾಡಬೇಕಾದ್ರೆ ಪ್ರಿಪ್ರೇಷನ್ ಮಾಡಬೇಕು, ಟೈಮ್ ಬೇಕಲ್ಲ. ನಾವು ಬಂದು ಕೂಡಲೇ ಅನೌನ್ಸ್ ಮಾಡಲಿಕ್ಕೆ ಆಗ್ತದ? ನಾವು ಬಂದಿದೆ ಮೇಗೆ. ಇವತ್ತು ಜುಲೈ ತಿಂಗಳಿಂದ ನಾವು ಈಗಾಗಲೇ ಅವರಿಗೆ ಈ ನಮ್ಮ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದೀವಿ. ಸುಮಾರು ಜನ ಇವತ್ತು 1 ಕೋಟಿಗಿಂತ ಹೆಚ್ಚು ಜನ ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ಸಮೇತ ಕುಟೀರ ಇದು ಜ್ಯೋತಿ, ಅಮೃತ ಜ್ಯೋತಿ, ಭಾಗ್ಯ ಜ್ಯೋತಿ ಸಮೇತ ಈಗಾಗಲೇ ಅದಕ್ಕೂ ಸಮೇತ ಮಾಡಿದ್ರೆ ಇನ್ನೂ ಲಕ್ಷಾಂತರ ಜನ ಮತ್ತೆ ಅಪ್ಲೈ ಮಾಡೋರು ಇದ್ದಾರೆ. ಅದು ಸಮೇತ ಮಾಡ್ತೀವಿ. ನಾವು ಏನು ಮಾತು ಕೊಟ್ಟಿದ್ದೀವಿ ಅದರ ಪ್ರಕಾರ ನಡ್ಕೊಂಡಿದ್ದೀವಿ. ಓಕೆ, ಮಾತಾಡ್ರಿ ನೀವು ಮಾತಾಡ್ರಿ. ಮಾನ್ಯ ಸಚಿವರೇ, ನಾನೇನು ಹೇಳ್ತೀನಿ, ನೀವು ಈ ರೀತಿ ಮಾತು ಕೊಟ್ಟಿದ್ದಿಲ್ಲ. ನೀವು ನಾನು DK ಶಿವಕುಮಾರ್ ಹೇಳಿದ್ದನ್ನು ನಿಮ್ಗೆ ಹೇಳಿಲ್ಲ. ನಾನು ಜೂನ್ 1ನೇ ತಾರೀಕಿನಿಂದ ಯಾರೂ ಬಿಲ್ ಕಟ್ಟಂಗಿಲ್ಲ. ಇದನ್ನು ಹೇಳಿದ್ದು ನಿಜಾನೋ ಸುಳ್ಳು? ನಿಶ್ಚಿತ ಖಚಿತ ಇವೆಲ್ಲ ಹೇಳಿದಾರಲ್ರಿ. ಮಾತಾಡ್ರಿ, ಮುಂದೆ ಬರ್ರಿ. ನೀವು ಅದನ್ನೇನು ಸರ್ವೆ ಮಾಡೋದು, ಅರ್ಜಿ ತಗೊಳ್ಳೋದು ಏನು ಅವಶ್ಯಕತೆ ಅದ? 200 ಯೂನಿಟ್ ದಾಟ್ತಂದ್ರೆ ಬಿಲ್ ಹಾಕಿದ್ರಿ. ನೀವು ಕಡಿಮೆ ಸುಡ್ತಾರಲ್ಲ, 200 ದಾಟ್ತಂದ್ರೆ ಅದನ್ನ ಹೆಚ್ಚುವರಿಗೆ ಎಷ್ಟು ಹಾಕತಿ, ನೀವು ಎಷ್ಟು ಚಾರ್ಜ್ ಮಾಡ್ತೀರಿ ಮಾಡಿರಿ. ಮತ್ತು ಅದ್ರಾಗ ಒಂದು ಕಂಡೀಷನ್ ಮಾಡಿರಿ. ಏನಂತ, ಇಟ್ಟೆಲ್ಲ ಕೊಟ್ಟ ನಂತರನು 200 ಯೂನಿಟ್ ದಾಟ್ರಂದ್ರೆ ಅಷ್ಟಕ್ಕೂ ಬಿಲ್ ಹಾಕ್ತೀವಿ ಅಂತ ಹೇಳ್ತೀರಿ. ಅಷ್ಟಕ್ಕೂ ಯಾಕೆ ಹಾಕ್ತೀರಿ? ಈಗಾಗ ನಿಮ್ಮ ಘೋಷಣೆ ಪ್ರಕಾರ 200 ಯೂನಿಟ್ ಫ್ರೀ ಅದ. 200 ಯೂನಿಟ್ ಫ್ರೀ ಬಿಟ್ಟು ಹೆಚ್ಚುವರಿಗೆ ನೀವು ಕ್ಲೇಮ್ ಮಾಡಿರಿ, ಬಿಲ್ ಹಾಕ್ರಿ. ನೀವು ನಮ್ಮ ಶಿವಲಿಂಗೇಗೌಡರು ಒಂದು ಮಾತು ಹೇಳಿದರು, ನಿಮಗೆ ಏಕೆ ಬೇಜಾರ? ಯಾಕೆ ನಮಗೆ ಬೇಜಾರಿಲ್ಲ, ಇದೆ, ಸಂತೋಷ. ನಾನು ಹೇಳ್ತೀನಿ ನಿಮಗಿದೆ. ಈ ಕಾರ್ಯಕ್ರಮ ನೀವೇ ಒಪ್ಕೊಳ್ತೀರಾ? ಈ ಕಾರ್ಯಕ್ರಮದ ಸೋತು ಅಲ್ಲಿ ಕೂತಿದ್ರ ಅಂದ್ಬಿಟ್ಟು ನೀವು ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದೀರಾ. ಏನು ನಾವ್ಯಾಕೆ ಇದನ್ನು ಮಾಡಲಿಲ್ಲ, ಅದರಿಂದ ನಮಗೆ ಸೋಲಾಯ್ತಲ್ಲ, ಅದಕ್ಕೋಸ್ಕರವಾಗಿ ನೀವು ಇದನ್ನು ಇದು ಮಾಡಲಿಕ್ಕೆ ಜನ ಇವತ್ತು 5 ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ತುಂಬ ಸಂತೋಷದಿದ್ದಾರೆ. ಅವರು ಚಿಂತೆ ಇದಲ್ಲ. ಈಗ ಅಸೆಂಬ್ಲಿ ಆಯ್ತು, ಪಾರ್ಲಿಮೆಂಟ್ ಅಲ್ಲಿ ಸೋಲ್ತೀವಿ ಅನ್ನೋ ಚಿಂತೆ ಬಂದಿದೆ ಅಷ್ಟೇ. ನೋಡಿ, ಒಂದು ಹೇಳ್ತೀನಿ, ಇದರಿಂದ ನೀವು ಸೋಲಿಲ್ಲ. 9 ವರ್ಷದ ನೀವು ಯಾವುದು ಜನತೆಗೆ ಕೊಟ್ಟಂತ ಯಾವುದೇ ಕಾರ್ಯಕ್ರಮ ಮಾಡಲಿಲ್ಲ, ಯಾವುದೇ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಲಿಲ್ಲ. ಅದಕ್ಕಾಗಿ ನೀವು ಸೋಲ್ತಾ ಇದ್ದೀರಾ. ಪಾರ್ಲಿಮೆಂಟ್ ಅಲ್ಲಿ ಸಮೇತ ಜನ ನಿಮಗೆ ಸರಿಯಾದ ಉತ್ತರವನ್ನು ಕೊಡ್ತಾರೆ. ನಾವು ಮಾತಾಡ್ದಾಗ ಬಿಡ್ರಿ ಮಾನ್ಯ ಮಂತ್ರಿಗಳೇ. ನಾನೇನು ಹೇಳ್ತೀನಿ, ನಾವು ಒಳ್ಳೆ ಯೋಜನೆ ಹಾತೀವಿ, ಆದ್ರೆ ಮೂಗಿ ತುಪ್ಪ ಹೊರಿಸೋದು ಮಾಡಬೇಡ. ಅಲ್ಲ, ಈ ಕಡೆ
ತುಪ್ಪ ವರ್ಷಿ ಅಲ್ಲ ನೀವು ಅವ್ರು ಪಾಸ್ ಹೇಳಿದಾರೆ, ಮಾಡಬೇಡ. ಅವರು ಉತ್ತರ ಕೊಡುವಾಗ ಮಾನ್ಯ ಉಪಾಧ್ಯಕ್ಷರೇ, ತಾವು ಮಾತಾಡ್ರಿ. ಇವರು ಒಂದು ಕೈಲೇ ಕೊಟ್ಟಾರ, ಎರಡು ಕೈಲೇ ಕಸ್ಕೊಳತ್ತಾರ. ಇಲ್ಲ ಅದ್ರಾಗ ಈಗ ನೇಕಾರ ಪರಿಸ್ಥಿತಿ ಹೇಳ್ತಾನೆ ನಾನು. ನಮ್ಮಲ್ಲಿ ನೇಕಾರ ಕ್ಷೇತ್ರ ನಮ್ಮದು 1500 ಯೂನಿಟ್ ಬಿಲ್ ಬರೋದು 5000 ಬಂದದ ಈ ತಿಂಗಳು. ಈ 2 ತಿಂಗಳು 5000 ಬರ್ಲಾಯ್ತೇವೆ. ಅವರು ನೇಕಾರ ಬಂದು ಇಲ್ಲಿ 1000 ಗಟ್ಟಲೆ ಇಡೀ ರಾಜ್ಯದ ನೇಕಾರ ಬಂದು ಸ್ಟ್ರೈಕ್ ಮಾಡ್ಯಾರ. ನೀವು ಕಡಿಮೆ ಮಾಡ್ತಂತ ಹೇಳಿರಿ, ಮತ್ತು ಬಿಲ್ ಜಾಸ್ತಿ ಮಾಡಿ ನೀವು ಕಡಿಮೆ ಮಾಡಿದ್ರಾಗ ಏನು ಅರ್ಥದ? ಒಂದು ಮಿನಿಟ್ ನಾ ಮಾತಾಡ್ತೇನೆ ತಡಿ. ಆಗಬೇಕಾದ್ರೆ ಅದು ಎಲ್ಲಿ ಆಗಲಿಲ್ಲ. ಯಾಕೆ ಏನಾಗಿದೆ ಅಂತ ಹೇಳ್ಬಿಟ್ರೆ, ನಿಮ್ಮ ಸರ್ಕಾರ ಇದ್ದಾಗ ನೀವು 3 ತಿಂಗಳು ಅದು ತಡ ಮಾಡಿ ನೀವು ಹೆಚ್ಚಿಗೆ ಮಾಡಿದವರು ಸತ್ಯ ಮಾಡಿ ಕೊಟ್ಟಿದ್ದೀರಾ. ನಿಮ್ಮ ಯಾರಾದ್ರೂ ಹೆಚ್ಚಿಗೆ ಮಾಡಿದ್ರೆ ಮಾಡಲಿಲ್ಲ. ಸತ್ಯ ಮಾಡಿ ಅದೇ ಹೇಳಿಲ್ಲ. ನಾವು ನಿಮ್ಗೆ ಅರ್ಥ ಮಾಡೋಕೆ ಹೇಳಿದೀವಿ, ನಾವೇನು ಮಾಡ್ಲಿಕ್ಕಾಗಲ್ಲ. ಪ್ರಾರಂಭ ಮಾಡ್ರಿ, ಅವರು ತಾವು ಮಾತಾಡ್ರಿ. ಮಾತಾಡ್ರಿ. ನಾನು ಅವ್ರೇನೋ ಕೇಳ್ತಾವ್ರೆ, ನಮ್ಮ ಮಂತ್ರಿಗಳು ಉತ್ತರ ಹೇಳ್ತಾರೆ, ಅದಕ್ಕೆ ಯಾಕೆ ಅವಕಾಶ ಮಾಡ್ಕೊಡಕ್ಕಾಗಲ್ಲ? ಮಾತಾಡ್ರಿ, ತಾವು ಮಾತಾಡ್ರಿ. ಉತ್ತರ ಕೊಡ್ಲಿಕ್ಕೆ ಸಮಯ ಇದೆ, ಹೋಗ್ಲಿ ಕುತ್ಕೊಳ್ರಿ. ಆಯ್ತು, ಮಾತಾಡ್ತಾರೆ ಎಲ್ಲರೂ. ಮಂತ್ರಿಗಳು ತಡ್ರಿ, ಅವ್ರದ್ದು ಏನೂ ಬೇಸರ ಇಲ್ಲ, ನಮಗೇನೂ ಬೇಸರ ಇಲ್ಲ. 5-15 ಒಳ್ಳೆಯದು ಬಡವ್ರಿಗೆ. ಆದ್ರೆ ಬಡವ್ರಿಗೆ ಚೀಟಿಂಗ್ ಮಾಡಬೇಡ. ಅಟ್ರ ಕೋಟ್ ತೋರಿಸ್ರಿ ನೀವು, ನಾವು ಇನ್ನಷ್ಟು ಸಪೋರ್ಟ್ ಮಾಡ್ತೀವಿ ನಿಮಗೆ. ಆದರೆ ಎಲ್ಲ ಬಡವರಿಗೆ ಕೊಡ್ರಿ. ನೀವೇನು ಮಾತು ಕೊಟ್ರಿ ಅದ್ರ ಪ್ರಕಾರ ಕೊಡ್ರಿ. ಕೊಡ್ತಾರೆ ನೋಡ್ರಿ. ಈ ನೇಕಾರ ಅಲ್ಲಲ್ರಿ, ನೇಕಾರ ಸ್ಟ್ರೈಕ್ ಯಾಕೆ ಮಾಡಾಯ್ತರು? ಖುಷಿಯಾಗಿದ್ದರು ಸ್ಟ್ರೈಕ್ ಯಾಕೆ ಮಾಡಾಯ್ತರು? ನಿರ್ಧಾರಕ್ಕೆ ಇವತ್ತು ಸ್ಟ್ರೈಕ್ ಮಾಡಿದ್ರೆ ನೀವು ಸರಿಯಾದ ನಿರ್ಧಾರ ತೆಗೆದುಬಿಟ್ಟು ಕಡಿಮೆ ಮಾಡಿಬಿಟ್ಟಿದ್ದಾರೆ, ಈ ತೊಂದರೆ ಬರ್ತಾನೆ ಇರಲಿಲ್ಲ. ನೀವು ನಿಮ್ಮ ಸರ್ಕಾರದಿಂದ ನಮ್ಮ ಸರ್ಕಾರ ತಂದಿದ್ದು ಯಾವುದೇ ಯೋಜನೆ ಮಾಡಲಿಲ್ಲ. 3 ತಿಂಗಳು ಇಟ್ಟಿದ್ದೀರ ಅದನ್ನ ರಿಟ್ರಾಸ್ಪೆಕ್ಟಿವ್ ಆಗಿ ಬಂದಾಗ ನಮ್ಮ ಸರ್ಕಾರ ಇರಲಿಲ್ಲ. ನಿಮ್ ಸರ್ಕಾರ ಬಂದಿದೆಯಲ್ಲ, ನೀವು ಮಾಡಿ ಅಂತಾನೆ ವಾಪಸ್ ತಗೊಳ್ರಿ. ಅವ್ರು ಮುಗಿಸ್ತಾರ, ಇನ್ನು 5 ನಿಮಿಷ ಮುಗಿಸ್ರಿ. ಇದು ನಾನು ಬೇರೆ ಹೇಳಿಲ್ಲ ಮಾನ್ಯ ಉಪಾಧ್ಯಕ್ಷರೇ, ಅವ್ರು ಹೇಳಿದ್ದ ಹೇಳಿ. ನಾನು ಜೂನ್ 1ನೇ ತಾರೀಕು ಹೇಳಿದ್ರು, ಯಾರು ಹೇಳಿದಿರಿ. ಈ ಜುಲೈ ಹೋಗ್ರಿ ಎಲ್ಲರಿಗೆ ಮಾತಾಡ್ರಿ ಮುಂದೆ ಮಾತಾಡ್ರಿ. ಇನ್ನ 2ನೇದ್ದು, ಇವರು 2000 ರೂಪಾಯಿ ಗೃಹಲಕ್ಷ್ಮಿ 2000 ರೂಪಾಯಿ ನೀವೇನು ಹೇಳಿದ್ರಿ? ನಾವು ಅಧಿಕಾರಕ್ಕೆ ಕೂತು ಒಂದು ಕ್ಷಣದೊಳಗೆ ಕೊಡ್ಲಿಕ್ಕಂದ್ರೆ ಒಂದು ಕ್ಷಣ ಕುರ್ಚಿ ಮೇಲೆ ಕುಂಡ್ರಂಗಿಲ್ಲ ಅಂತ ಹೇಳಿದ್ರಿ. ನೀವು ಒಂದು ಕ್ಷಣ ಆಗಬೇಕಾದ್ರೆ ಎಷ್ಟು ತಿಂಗಳು ಬೇಕ್ರಿ? ಒಂದು ಕ್ಷಣ ಅಂತ ಹೇಳಿದ್ರಿ. ನೀವು ಎಷ್ಟು ದಿವಸ ಜನರಿಗೆ ಇದನ್ನು ಸುಳ್ಳು ಹೇಳ್ಕೊತಗೋರಿ ನೀವು. ಮತ್ತು ಮನೆಯೊಳಗೆ ಜಗಳ ಬೇಡ್ರಿ, ಅಟ್ಟು ಗೃಹಿಣಿಗೆ ಕೊಡ್ರಿ, ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ. ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟುಬಿಡ್ರಿ, ಅತ್ತಿಗೆ ಸೊಸೆಗೆ ಎಲ್ಲರಿಗೂ ಕೊಟ್ರಿ, ನಮಗೆ ಸಂಪೂರ್ಣ ಬೆಂಬಲ ನಿಮಗದ. ಮತ್ತೇನು 2 ಮಾತಿಲ್ಲ, ನಾವು ವಿರೋಧ ಮಾಡಂಗಿಲ್ಲ. ಎಲ್ಲ ಹೆಣ್ಮಕ್ಳಿಗೆ ಕೊಡ್ರಿ, ಮನ್ಯಾಗ ಜಗಳ ಹಚ್ಚಬೇಡ್ರಿ, ಎಲ್ಲ ಹೆಣ್ಮಕ್ಳಿಗೆ ಕೊಡ್ರಿ. ಮಾತಾಡ್ರಿ, ಮುಂದೆ ಮಾತಾಡ್ರಿ. ಟರ್ವ್ ಮಾಡಿ ಕೊಡ್ತೀವಿ ನಿಮಗೆ ಬೇಕಾರ. ಎಲ್ಲ ಹೆಣ್ಮಕ್ಳಿಗೆ ನೀವು ಕೊಡ್ರಿ, ನಾವು ಬೇಡ ಅನ್ನಂಗಿಲ್ಲ. ಇನ್ನು ಕೊನೆಯದಾಗಿ ಗ್ಯಾರಂಟಿ, ನೀವು ನಿರುದ್ಯೋಗಿ ಭತ್ತೆ ನೀವೇನು ಹೇಳಿದ್ರೆ 1 ವರ್ಷ ಪಾಸ್ ಆದವ್ರು ಕೊಡ್ತೀವತ್ತು.
ಜಾತಕ ಪಕ್ಷಿ ಅಂತ ಕಾಯ್ಕೋತ ಕೂತಾರ್ರಿ. 10 ವರ್ಷ 6 ವರ್ಷ ಉದ್ಯೋಗ ಸಿಕ್ಕಿಲ್ಲ ಅವ್ರಿಗೆ ಗ್ರ್ಯಾಜುಯೇಟ್ ಆಗಿ. ಅವ್ರೆಲ್ಲರಿಗೂ ಕೊಡ್ಬೇಕಲ್ಲ ನೀವು. ಇಲ್ಲಿ ಬಂದ ಇದನ್ನ ಕಂಡೀಷನ್ ಹಾಕಿ 1 ವರ್ಷ ಪಾಸ್ ಆದವ್ರು ಕೊಡ್ತೀವಿ, ಅದನ್ನು ಸರ್ವೆ ಮಾಡಿ ಕೊಡ್ತೀವಿ. ಎಲ್ಲಿ ನ್ಯಾಯ ನಿಮ್ಮದ್ರಿ? ಮುಂದೋಗಿ 6 ತಿಂಗಳು ಪಾಸ್ ಆದವ್ರು ಕೊಡ್ತೀವಿ. ನಾನು ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ, 1 ವರ್ಷ ಗ್ರ್ಯಾಜುಯೇಟ್ ಪಾಸ್ ಆದವ್ರಿಗೆ ಏನು ನೌಕರಿ ನಿರುದ್ಯೋಗಿನ ಅವರು ಇದು ಉದ್ಯೋಗ ಹುಡುಕಾಡ್ತಾರ. ಅವ್ರಿಗೆ ಅವಶ್ಯಕತೆ ಇಲ್ಲ. 4-5 ವರ್ಷ ಗ್ರ್ಯಾಜುಯೇಟ್ ಮುಗಿಸಿ ಮನ್ಯಾಗ ಕೂತವ್ರು, ಅವ್ರಿಗೆ ಅವಶ್ಯಕತೆ ಇಲ್ಲ. ಅವ್ರಿಗೆ ನೀವು ಚೀಟಿಂಗ್ ಮಾಡ್ಯಾರಿ, ಈಗ ಮೋಸ ಮಾಡ್ರಿ. ಅವ್ರಿಗೆ ಜರೂರ ಎಲ್ಲರಿಗೂ ಕೊಡ್ರಿ. ಅಲ್ಲ ಗೊತ್ತಾಯ್ತು. ಈಗ ನಿಮ್ಮೊಂದು ಸಲಹೆ ಏನಂತ ಹೇಳಿದ್ರೆ, ಹೀಗೆ ಮಾಡಿದಂತ ಯೋಜನೆ ಬಹಳ ಚೆನ್ನಾಗಿದೆ, ಅದನ್ನು ಹಿಂದಿನವ್ರಿಗೆ ಕೂಡ ಕೊಡಿ ಅಂತ ತಾವು ಕೇಳ್ತಾ ಇದ್ದೀರಿ. ಅಷ್ಟೇ ಆಯ್ತು, ಸರ್ಕಾರ ಬರೀ ಉತ್ತರ ಕೊಡ್ತಾರೆ. ಎಲ್ಲರಿಗೆ ಕೊಡ್ಲಿ ಅಧ್ಯಕ್ಷ. ನಾವು ಕೇಳ್ತಾ ಇಲ್ಲ, ನೀವು ಹೇಳಿದ್ದನ್ನು ಕೊಡ್ತೇವೆ. ಹೇಳಿದ್ರಲ್ಲ, ಆಯ್ತು ಹೇಳಿದ್ರಿ, ಉತ್ತರ ಕೊಡ್ತಾರೆ. ಉಲ್ಟಾ ತೆಗಿಬೇಕ್ರಿ, ಅದನ್ನ ಮಾಡಬೇಡ್ರಿ ಅಂತ ಹೇಳಿ ಅದರಂತೆ ಉತ್ತರದಲ್ಲಿ ನಿಮಗೆ ಕ್ಲಾರಿಫೈ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ಗೆ ಬನ್ನಿ. ನೆಕ್ಸ್ಟ್ ಕ್ವಶನ್. ಇನ್ನು ಮನೆ ಅಧ್ಯಕ್ಷರೇ, ನಮ್ಮ ಸರ್ಕಾರ ಇದ್ದಾಗ ಅವ್ರ ಸರ್ಕಾರ ಇದ್ದಾಗೂ ಸಹಿತ ಹೊಸ ತಾಲೂಕುಗಳನ್ನು ಮಾಡಿದ್ದಾರೆ. ನನ್ನ ಕ್ಷೇತ್ರದಲ್ಲಿ 1.5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಮಾಲಿಂಗಪುರ ತಾಲೂಕು ಮಾಡಬೇಕು. ಈಗೂ ಸಹಿತ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ, ಎಲ್ಲೆಲ್ಲಿ ತಾಲೂಕುಗಳು ಬೆಳೆದಿದ್ದಾರೆ ಅವು ತಾಲೂಕುಗಳನ್ನು ಅವ್ರಿಗೆ ಮಂಜೂರು ಮಾಡಿಕೊಡೋದ್ರ ಮುಖಾಂತರ ಆಡಳಿತಕ್ಕೆ ಅನುಕೂಲ ಆಗ್ತದೆ. ಸಣ್ಣ ತಾಲೂಕು ಆದಷ್ಟು ಜನರಿಗೆ ಸರ್ಕಾರದ ಸೇವೆಗಳು ಒದಗಿಸಲಾಕ ಅನುಕೂಲ ಆಗುತ್ತೆ. ಅದಕ್ಕಾಗಿ ನಮ್ಮಲ್ಲಿ ಏನು ಬೇಡಿಕೆ ಅದ, ಮಾಲಿಂಗಪುರ ತಾಲೂಕು ತಕ್ಷಣ ನಮ್ಮ ಮುಖ್ಯಮಂತ್ರಿ ಇದ್ದಾಗ ಒಂದು ಆದೇಶ ಮಾಡ್ಯಾರ. ಆದೇಶವನ್ನು ಜಾರಿಗೆ ತಗೊಂಡ್ರಿ. ಮುಖ್ಯಮಂತ್ರಿ ಸರ್ಕಾರದಿಂದ ಆದೇಶ ಆಗೈತೆ, ಮಾಲಿಂಗಪುರ ತಾಲೂಕು ಮಂಜೂರು ಕೊಟ್ಟಾರ. ಆದರೆ ಅದನ್ನು ತಡೆ ಹಿಡಿಯುವಂಥ ಕೆಲಸ ನೀವು ಮಾಡಿರಿ. ಮತ್ತು ಹಿಂದಿನ ಏನು ತಾಲೂಕು ಘೋಷಣೆ ಮಾಡಿರಿ, ಇನ್ನೂ ಪೂರ್ಣ ಪ್ರಮಾಣದ ತಾಲೂಕು ಆಗಿಲ್ಲ. ಸಬ್ ರಿಜಿಸ್ಟ್ರ್ ಆಫೀಸ್ ಆಗಿಲ್ಲ, ಮತ್ತು BO ಆಫೀಸ್ ಆಗಿಲ್ಲ, ಯಾವುದೇ ಇಲಾಖೆ ಆಫೀಸ್ಗಳು ಆಗಿಲ್ಲ. ಕೇವಲ ತಹಸೀಲ್ದಾರು ಅವು ಅಟ್ಟ ಮಾತ್ರ ಜಾರಿ ಒಳಗದಾವೆ. ತಾಲೂಕು ಪಂಚಾಯತಿ ಒಂದು ಮಾಡಿದ್ದಾರೆ. ಇನ್ನುಳಿದ ಆಫೀಸ್ಗಳನ್ನು ತಕ್ಷಣ ಪ್ರಾರಂಭಿಸಬೇಕನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಸರ್ಕಾರದ ಬೇಡ್ಕೋತೀನಿ. ಇನ್ನು ಹಿಂದಿನ ಸರ್ಕಾರ ಜಿಲ್ಲೆಗೆ ಒಂದು ಗೋಶಾಲೆ ಮಾಡಿದ್ದಾರೆ. ಅದರ ಪ್ರಕಾರ ನನ್ನ ಕ್ಷೇತ್ರದೊಳಗೆ ಹನಗಂಡಿ ಒಳಗೆ 50 ಲಕ್ಷ ರೂಪಾಯಿ ಮಂಜೂರಾಗಿ ಗೋಶಾಲೆ ಪ್ರಾರಂಭದ. ಆ ಗೋಶಾಲೆಗಳನ್ನು ಯಾವ ಮಂಜೂರಾಗಿ ದುಡ್ಡು ಜಮಾ ಆಗ್ಯಾವ ಅವಕ್ಕಾದರೂ ಕಂಟಿನ್ಯೂ ಮಾಡ್ಬೇಕಂತ ನಾನು ಆಗ್ರಹ ಮಾಡಿದೆ ಸರ್ಕಾರದ ಮುಂದೆ. ಗೋಶಾಲೆಗಳನ್ನು ಅದ್ರ ಹಿಂದೆ ತಗೋಬೇಡ್ರಿ, ಕೊಡ್ರಿ. ಮೂಕು ಪ್ರಾಣಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಗೋಶಾಲೆಗಳನ್ನೇನು ನಮ್ಮ ಹಿಂದಿನ ಸರ್ಕಾರ ತನದ ಅದನ್ನು ಮಂಜೂರು ಮಾಡಿ. ನಿಮ್ಮ ಬಜೆಟ್ ಏನಾಗಿದೆ ಅಂದ್ರೆ ನಿಮ್ಮ ಯೋಜನೆಗಳನ್ನು ಬಿಟ್ಟು ಹಿಂದಿನ ಸರ್ಕಾರ ಬೈಯೋದೇ ಜಾಸ್ತಿ ಆಗ್ಯದ. ಅರ್ಧ ಬಜೆಟ್ ಬುಕ್ನ್ಯಾಗ ಹಿಂದಿನ ಸರ್ಕಾರದ ತೆಗಳು ಅಂಥದ್ದು ಒಂದು ಲೈನ್, ಒಂದು ಪುಟ ಇಲ್ಲ. ಅದ್ರಾಗ ನಿಮ್ಮ ಯೋಜನೆಗಿಂತ 50% ಹೆಚ್ಚು ಹಿಂದಿನ ಸರ್ಕಾರ ಬೈಯೋದಾಗ್ಯದ. ನೀವು ನಿಮ್ಮದೇ ಮಾಡಿ ತೋರಿಸ್ರಿ. ನಮ್ಮ ಸರ್ಕಾರ ಎಡವೈತಂತ ನಮ್ಮನ್ನು ಇಲ್ಲಿ ಕುಣಿಸ್ಯಾರ. ಅದ್ರ ನಿಮಗೆ ಶ್ರೇಯಸ್ಸು ಬರಲಿ. ಅದು ಅಷ್ಟು ಕೆಲಸಗಳನ್ನು ಮಾಡಿ ತೋರಿಸುವಂಥದ್ದನ್ನು ನೀವು ಮಾಡಿರಿ. ಮತ್ತು ಮನೆ ಅಧ್ಯಕ್ಷರೇ, ನಮ್ಮ ಹಿಂದಿನ ಸರ್ಕಾರಗಳ ಎಲ್ಲರಿಗೂ ನಮ್ಮ ಆಡಳಿತ ಪಕ್ಷದವ್ರಿಗಿಂತಲೂ ಹೆಚ್ಚು ವಿರೋಧ ಪಕ್ಷದವ್ರಿಗೆ ಮಂಜೂರು ಮಾಡಿಕೊಡುವಂಥ ಕೆಲಸ ನಿಷ್ಪಕ್ಷಪಾತವಾಗಿ ನಮ್ಮ ಸರ್ಕಾರ ಮಾಡಿದೆ. ಅವೆಲ್ಲ ಕೆಲಸ ಹೋಲ್ಡ್ ಮಾಡ್ಯಾರಿ. ಅವ್ರು ಹೇಳ್ತಾರೆ ನಮ್ಮ ಅನಿಸಿಕೆ ಪ್ರಾಕ್ಟಿಕಲ್ ಆಗಿ ಎಷ್ಟು ಬೇರೆ ದಾಖಲೆ ಇದೆ ಅಲ್ಲ. ಉತ್ತರ ಕೊಡ್ರಿ. ಉತ್ತರ ಅಲ್ಲ ಸರ್, ಫುಲ್ ಮಾಹಿತಿ ಕೊಡ್ತೀರಿ ಸದನಕ್ಕೆ. ನಾ ಯಾವ ಕ್ಷೇತ್ರಕ್ಕೆ ನಂಬಿಕೆ ಹೆಚ್ಚು ಕೊಟ್ರ ಅಂತ ಹೇಳ್ತೀವಿ. ನೀವು ಸಿದ್ದು ನೋಡಿ, ತಾವು ತಮ್ಮ ಕೆಲವು ವಿಚಾರ ಹೇಳ್ತೀರಿ, ಅದಲ್ಲಿ ಪ್ರಾಕ್ಟಿಕಲ್ ಎಷ್ಟು ಯಾರಿಗೆ ಎಷ್ಟು ಹೋಗಿದೆ ಏನಂತೇಳಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅಲ್ಲಿ ಗಡಿಬಿಡಿ ಮಾಡಬೇಡಿ. ಅವ್ರು ಹೇಳ್ದನ್ನೆಲ್ಲ ಹೇಳಿ. ನಾನೇನು ಹೇಳ್ತೀನಿ, ಏನು ಮಂಜೂರಾಗ್ಯದ ಹಿಂದಿನ ಸರ್ಕಾರದೊಳಗೆ ಏನು ಮಂಜೂರಾಗಿ ಟೆಂಡರ್ ಆಗ್ಯಾವ ಅವು ಕೆಲಸ ಚಾಲೂ ಮಾಡ್ರಿ.
ಅವು 12 ಆಣೆ 50% ಕೆಲಸ ಮುಕ್ತಾಯ ಮಾಡಿ ಕಾಂಟ್ರಾಕ್ಟರ್ಗೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಸಂಗ ಬಂದದ. ಈಗ ಅವ್ರಿಗೇನು ಕೊಡ್ತೀರೋ ಇಲ್ಲೋ ಅನ್ನೋದು ಕನ್ಫರ್ಮ್ ಮಾಡಿರಿ. ಅಲ್ಲಿ ಜನ ಕೇಳ್ತಾ ಇಲ್ಲ, ನೀವು ಯಾಕೆ ಹೋಲ್ಡ್ ಮಾಡಿ ಟ್ರೆಜರಿ ಬ್ಯಾನ್ ಮಾಡಿರಿ? ದಯಮಾಡಿ ಅದನ್ನು ಮಾಡಿರಿ. ಸರ್ಕಾರ ಬದಲಾವಣೆ ಆಗುವ ಅದರ ಕೆಲಸ ನಿಂದಿರಬಾರ್ದು. ಇದು ಸೆಡಿನ ರಾಜಕಾರಣ ಆಗಬಾರ್ದು. ಈಗ ಅದೇ ಇದಾಗಿ ನಿಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿ ಎಲ್ಲ ರಾಜ್ಯಕ್ಕೆ ಕೂಡ ಮಾಡಿದ್ದಾರೆ. ಅದೊಂದು ಮಾಡಿದ್ದು ಒಂದು ಸಿಸ್ಟಮ್ ತರಲಿಕ್ಕೆ ಸಹ ಈಗ ನನ್ನ ಕ್ಷೇತ್ರದಲ್ಲಿ ಕೂಡ ಆಗಿದೆ. ನಾನು ಅದನ್ನು ಒಪ್ತೇನೆ. ಯಾಕೆಂತ ಹೇಳಿದರೆ ಆ ಒಂದು ಲಾಸ್ಟ್ ಒಂದು 1-2 ತಿಂಗಳಲ್ಲಿ ಒಂದು 30-54 ಇನ್ನೊಂದು KRDL ಒಂದು ಜಡ್ಪಿ ಏನಾಗಿದೆ ನಮಗೆ ಶಾಸಕರಿಗೆ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಒಂದು ಕ್ಲಾರಿಟಿ ಬಂದು ಯಾವ್ಯಾವ ಕೆಲಸ ಯಾವುದೆಲ್ಲ ಬರ್ತದೆ ಹೋಗ್ತದೆ. ಕೆಲವರಿಗೆ ಸ್ಪೋರ್ಟ್ಸ್ ಕೆಲವು ದುಡ್ಡು ಬರಲಿಲ್ಲ ಅಂತ ಹೇಳ್ತಾರೆ, ಕೆಲಸ ಆಗಿದೆ. ಒಂದು ಕ್ಲಾರಿಟಿ ಬಂದು ಸಿಸ್ಟಮೇಟ್ ಮಾಡಲಿಕ್ಕೆ ಒಂದೊಂದು ಪ್ರಯೋಜನ ಆಗ್ತದೆ. ಆದರೆ ಇದಾದ ನಂತರ ಪ್ರಾರಂಭ ಆಗಲಿ. 2 ತಿಂಗಳಾಯ್ತು ರೀ, 2 ತಿಂಗಳಾಯ್ತು. ಮುಜರಾಯಿ ಒಳಗೆ ಕೊಟ್ಟಿದ್ದು ನಮ್ಮಲ್ಲಿ ಗೌರ್ಮೆಂಟ್ ಕೊಟ್ಟಿದ್ದು ಮುಜರಾಯಿ ದುಡ್ಡು 2ನೇ ಕಂತು ಬಿಡುಗಡೆ ಇಲ್ಲ. ಇವೆಲ್ಲ ಏನು ಮಾಡ್ಬೇಕತ್ತ ಎಲ್ಲನೂ ಬ್ಯಾನ್ ಮಾಡ್ರೆ ಏನು ಮಾಡ್ಬೇಕನ್ನುವಂಥದ್ದನ್ನು ಮತ್ತು ಇನ್ನು ನಮ್ಮಲ್ಲಿ ಸಾಕಷ್ಟು ಚರ್ಚೆ ಆಯ್ತು. ಆಡಳಿತ ಪಕ್ಷದವರು ಮಾಡಿದ್ರು, ನಾವು ಮಾಡ್ತೀವಿ. ನೀವು ಕಲ್ಯಾಣ ಕರ್ನಾಟಕ 5,000 ಕೋಟಿ ಕೊಟ್ಟರೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಅದನ್ನು ಇನ್ನೂ ಬೇಕಾದರೆ ಇನ್ನೂ 5,000 ಕೋಟಿ ಕೊಡ್ರಿ, ನಮ್ಮ ತಕರಾರಿಲ್ಲ. ಆದರೆ ಕಿತ್ತೂರು ಕರ್ನಾಟಕ ಯಾಕೆ ಮಲ್ತಾಯಿ ಧೋರಣೆ ಮಾಡ್ತೀರಿ? ನಾವೇನು ಪಾಪ ಮಾಡೀವಿ? ನಾವು ಈ ರಾಜ್ಯದಾಗದೀವಲ್ಲ. ನಮ್ಮ ಜಿಲ್ಲೆ ಒಳಗೆ ಹಿಂದುಳಿದ ತಾಲೂಕು ಅದಾವಲ್ಲ, ಅವ್ರೇನು ಮಾಡಬೇಕು? ನಮಗೂ ಸ್ವಲ್ಪ ಆದರೂ ಕೊಡ್ರಿ. ಅವ್ರಿಗೆ 5 ಕೊಟ್ಟರು ನಮಗೆ 2.5 ಕೊಡ್ರಿ. ಹಾಂ, 5 ಕೊಡಲಿ. 5 ಕೊಟ್ಟರೆ ಭಾಳ ಸಂತೋಷ ಅಲ್ಲ. ಮತ್ತು ನಾವು ಅವ್ರಿಗೆ 10 ಕೊಟ್ಟು ನಮಗೆ 5 ಕೊಡ್ರಿ ಕಡೆಗೆ ಕೇಳ್ತೀರಿ ನೀವು, ನಾವು 5 ಕೇಳೋನು. ಹಾಂ, ನಮಗೆ ಯಾಕೆ ತಾರತಮ್ಯ ಮಾಡ್ತೀರಿ? ನಾವು ಯಾವ್ದ್ರಾಗ ನಾವು ಡೆವಲಪ್ಮೆಂಟ್ ಮಾಡಬೇಕು. ಅದಕ್ಕಾಗ ನಮ್ಮ ಕಿತ್ತೂರು ಕರ್ನಾಟಕಕ್ಕೂ ಏನು ಕಲ್ಯಾಣ ಕರ್ನಾಟಕ ಕೊಟ್ರಿ ಆ ಪ್ರಮಾಣದಾಗ ಮಲ್ತಾಯಿ ಧೋರಣೆ ಮಾಡಲಾರ್ದ ನಮಗೂ ನ್ಯಾಯ ಒದಗಿಸಿಕೊಡ್ಬೇಕನ್ನುವಂಥದ್ದನ್ನು ಸರ್ಕಾರದ ಮೇಲೆ ಆಗ್ರಹ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಇನ್ನು ಒಂದು ಸರ್ಕಾರದೊಳಗೆ ನಿಗಮಗಳ ಅದಾವ, ಸರ್ಕಾರಿ ಸ್ವಾಮ್ಯದ ನಿಗಮಗಳು. ನಾನು ಒಂದು ನಿಗಮದ ಅಧ್ಯಕ್ಷ ಇದ್ದೆ. ನಾನು ನಿಗಮದ ಅಧ್ಯಕ್ಷ ಆದ ನಂತರ ಹಿಂದೆಂದೂ ಆಗದೇ ಇರತಕ್ಕಂಥ ನಿರಂತರ ಉದ್ಯೋಗ ನೇಕಾರಿ ಕೊಡುವಂಥ ಕೆಲಸ ನಾ ಮಾಡೀನಿ. ಮನೆ ಅಧ್ಯಕ್ಷರೇ, ನೇಕಾರ ಸ್ಥಿತಿ ಹೇಳ್ತಿರೋದು ಅವರ ಬದುಕು ನೋಡಿದ್ರೆ ನಮಗೆ ಕಣ್ಣಾಗ ನೀರು ಬರ್ತಾವೆ. ಯಾಕಂದ್ರೆ ಹೆಂಡರು ಮಕ್ಕಳು ಕುಟುಂಬ ಎಲ್ಲ ಕೂಡಿ ನೇದ್ರು 4,000 5 ಸಾವಿರ ಪಗಾರ ಬೀಳಂಗಿಲ್ಲ ಅವ್ರಿಗೆ. ಅಂಥ ಸ್ಥಿತಿಯೊಳಗೆ ನಿರಂತರ ಉದ್ಯೋಗ ಕೊಡುವಂಥ ಕೆಲಸ ಮಾಡೀವಿ ನಾವು. ಮತ್ತು ಅದನ್ನು ಕೆಲವೊಂದು ಏಜೆನ್ಸಿಗಳು, ಲಾಭದಾಯಕ ಏಜೆನ್ಸಿಗಳು ಈ ನಿಗಮಕ್ಕೆ ಕೊಡಬಾರ್ದು, ಟೆಂಡರ್ ಕರೆದು ನಾವು ಲಾಭ ಮಾಡ್ಕೋಬೇಕನ್ನುವಂಥ ದುರುದ್ದೇಶದಿಂದ ನಿಗಮದ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ನಮ್ಮ MDನ ಸಸ್ಪೆಂಡ್ ಮಾಡೋದು, ಕ್ರಿಮಿನಲ್ ಕೇಸ್ ಮಾಡೋದು ಬುಕ್ ಮಾಡ್ಯಾರ. ಹಿಂದೆಂದೂ ನಾವು ಕಂಡಿದ್ದಿಲ್ಲ ಇದನ್ನು. ಮತ್ತು ಬಟ್ಟೆ ಕಳಪೆ ಇದ್ರೆ ಇದಕ್ಕೆ ಕಾರಣ ಯಾರು? ಶಿಕ್ಷಣ ಇಲಾಖೆಯವರು ಡೈರೆಕ್ಟರ್ ಹೋಗಿರ್ತಾರೆ. ಅದನ್ನು ಅವರು ಸ್ಯಾಂಪಲ್ ಡ್ರಾ ಮಾಡ್ಕೊಂಡು ಬಂದು ಟೆಸ್ಟಿಂಗ್ ಪಾಸ್ ಆದ ನಂತರ ನಾವು ಸಪ್ಲೈ ಮಾಡಿರ್ತೀವಿ. ನೀವು ಕಳಪೆ ಐತೆ ನೀವು MD ಮ್ಯಾಗ ಕ್ರಿಮಿನಲ್ ಕೇಸ್ ಹಾಕಿರ ಹೆಂಗೆ? ಯಾವ ದುರುದ್ದೇಶ ಹಿಂದೆ ಏನು ಹಿಡನ್ ಅಜೆಂಡಾ ಆಯ್ತು ಅದಾಗಬೇಕಲ್ಲ. ಸರ್ಕಾರ ನೇಕಾರಿ ಬದುಕು ಬೇಕೋ ಬೇಡೋ, ಉದ್ಯೋಗ ಬೇಕೋ ಬೇಡೋ ಅದನ್ನು ಗೊತ್ತಾಗಬೇಕಲ್ಲ. ನೇಕಾರ ಅನ್ನ ಕಸ್ಕೊಳ್ಳೋದ ನಾವು? ನೀವೇನು ಹಿಂದಿಂದ 25 ವರ್ಷ ಆತು ನಡ್ಕೊಂಡು ಬಂದ ನಿಗಮದ ಸ್ವಲ್ಪ ಕಳಪೆ ಎಳೆ ಒಳಗೆ ಪರಕ್ಕಿದ್ರೆ ನೀವು ಪೆನಾಲ್ಟಿ ಹಾಕ್ತೀರಿ. ಪೆನಾಲ್ಟಿ ಹಾಕಿ ಅದನ್ನು ಪಾಸ್ ಮಾಡಿ ನೇಕಾರ ಬಿಲ್ ಕೊಡಬೇಕಲ್ಲ. 6 ತಿಂಗಳಾಯ್ತು. ಈಗ 6 ತಿಂಗಳಾಗಿತ್ತು ನೇಕಾರ ಬಿಲ್ ಕೊಟ್ಟಿಲ್ಲ. ಅವು ಏನು ಮಾಡಬೇಕು? ಅವರು ಪ್ರೊಡಕ್ಷನ್ ಮಾಡಿ ಕಚ್ಚಾ ಮಾಲ್ ತಂದು ಪ್ರೊಡಕ್ಷನ್ ಮಾಡಿ ಬಟ್ಟೆ ಕೊಟ್ಟಿರ್ತಾರೆ. ಅವ್ರ ಗತಿ ಏನು ರೀ? ನೀವು ಎನ್ಕ್ವೈರಿ ಮಾಡಿರಿ. ಹಿಂದಿನ ಸರ್ಕಾರನೂ ಎನ್ಕ್ವೈರಿ ಆಗಿತ್ತು, ಏನು ತಪ್ಪಾದ್ರೆ ನಾವು ಎನ್ಕ್ವೈರಿ ಬೇಡ ಅನ್ನಂಗಿಲ್ಲ. ಆದರೆ ನೀವು ಕ್ರಿಮಿನಲ್ ಕೇಸಾಗಿ ಹೆದರಿಸಿ ಸುಮಾರು ವಿದ್ಯಾವಿಕಾಸ ಯೋಜನೆಯ ಬಟ್ಟೆಯನ್ನು ಇಂಚಲ್ಕರಂಜಿ ಮಾರವಾಡಿಗೆ ಕೊಡೋಕೆ ಏನು ದುರುದ್ದೇಶ ಇತ್ತು?
ಏನಾಗಬೇಕು? ಮಾರವಾಡಿಗೆ ಯಾಕೆ ಕೊಡ್ತೀರಿ ನೀವು? ನೇಕಾರನ ಸಾಯಿ ಹೊಡೋದು, ನೇಕಾರ ಹೊಟ್ಟಿ ಮೇಲೆ ಕಾಲು ಕೊಟ್ಟು ಮಾರವಾಡಿನ ದೊಡ್ಡವ್ರು ಮಾಡವ್ರ? ನೂರಾರು ಕೋಟಿ ಮಾರವಾಡಿಗೆ ವಿದ್ಯಾಭ್ಯಾಸ ಕೊಟ್ಟಾರ. KHDC ಸ್ಥಾಪನೆ ಆಗಿದ್ದೆ ಯಾಕ್ರಿ? ಪವರ್ ಲೂಮ್ ನಿಗಮದ ಸ್ಥಾಪನೆ ಆಗಿದ್ದೆ ಯಾಕ್ರಿ? ಕಾವೇರಿ ನಿಗಮ ಸ್ಥಾಪನೆ ಆಗಿದ್ದೆ ಯಾಕ್ರಿ? ಬಡ ನೇಕಾರರಿಗೆ ಉದ್ಯೋಗ ಕೊಟ್ಟು ಬಟ್ಟೆ ತಯಾರು ಮಾಡಿ ಅವರಿಗೆ ಪೂರೈಕೆ ಮಾಡಬೇಕು ಅನ್ನುವಂಥ ಸದುದ್ದೇಶದಿಂದ ನಿಗಮಗಳ ಸ್ಥಾಪನೆ ಆಗ್ಯಾವ. ಮಾನ್ಯ ಅಧ್ಯಕ್ಷರೇ, ಇದನ್ನು ಬಿಟ್ಕೊಟ್ಟು ಟೆಂಡರ್ ಕರೆಯಾಕೆ ಮಾಡ್ತೀರಿ? ಟೆಂಡರ್ ಕರೆ ಮಾಡ್ರೆ ನಿಗಮಗಳನ್ನು ಮುಚ್ಚಿಬಿಡ್ರಿ. ನಮಗೆ ಆರೋಪ ಮಾಡ್ತಾರೆ ಕೆಲವು ಮಂದಿ ಯಾರೋ ಸಪ್ಲೈಯರ್ ವೆಂಡರ್ಗಳು. ಯಾಕಂದ್ರೆ ಅವ್ರು ಉದ್ಯೋಗ ನಾವಿದ್ದಾಗ ಹಂಗೆ ಅಧ್ಯಕ್ಷ ಆದ ಬಳಕೂ ಬಂದಿದ್ರು ಇಂಥವ್ರೆಲ್ಲ. ನಾವು ಯಾರು ನಂಬಬೇಕು, ಯಾರು ನಂಬಂಗಿಲ್ಲ. ಅವ್ರನ್ನ ಮನೆ ಅಧ್ಯಕ್ಷರೇ, ಆ ನಿಗಮ ಉಳಿಸುವಂಥ ಕೆಲಸ ಆಗ್ಬೇಕು. ನಿಮ್ದು ಏನೇ ಎನ್ಕ್ವೈರಿ ಇದ್ರೆ ಎನ್ಕ್ವೈರಿ ಮಾಡಿ. ಎನ್ಕ್ವೈರಿ ಮಾಡೋದು ಬಿಟ್ಕೊಟ್ಟು ಯಾರನ್ನೋ ಮರವಡಿನ ದೊಡ್ಡವ್ರು ಮಾಡ್ಲಾಕ ನಿಗಮ ನೇಕಾರರ ಹೊಟ್ಟಿ ಮೇಲೆ ಹೊಡೆಯುವಂಥ ಕೆಲಸ ದಯಮಾಡಿ ಮಾಡಕ್ಕೆ ಹೋಗ್ಬೇಡಿ. ನೇಕಾರರ ಬದುಕು ಭಾಳ ಅತ್ಯಂತ ತೊಂದರೆದಾಯಕ ಅದ ರೀ, ಬದುಕಲಾಕ ಆಗೋದಿಲ್ಲ ಅವ್ರಿಗೆ. ಅದರೊಳಗೆ ಈಗ ವಿದ್ಯುತ್ ಬಿಲ್ ಹೆಚ್ಚಾಗ್ಯದ. ವಿದ್ಯುತ್ ಬಿಲ್ ಹೆಚ್ಚಾದ ನಂತರ ಅವರೆಲ್ಲ ಮಗ್ಗುಗಳು ಬಂದ್ ಮಾಡಿ ಇಲ್ಲಿ ಬಂದು ಫ್ರೀಡಮ್ ಪಾರ್ಕ್ನಾಗ ಕೂತಾರ. ದಯಮಾಡಿ ಯಾರು ಹೋಗ್ರಿ, ಮಂತ್ರಿಗಳೇ ಹೋಗ್ರಿ, ಉಪಮುಖ್ಯಮಂತ್ರಿ ಹೋಗಿ ಅವ್ರು ಎಬ್ಬಿಸಿ ಅವ್ರಿಗೆ ನ್ಯಾಯ ತಿಳಿಸ್ಕೊಡುವಂಥ ಕೆಲಸ ದಯಮಾಡಿ ಮಾಡಬೇಕನ್ನುವಂಥದ್ದನ್ನು ನಾವು ವಿನಂತಿಯನ್ನು ಮಾಡ್ಕೋತೇನೆ. ಇಂಥ ನಿಗಮ 2-3 ನಿಗಮ ರೀ, 2-3 ನಿಗಮನೂ ಪೇಮೆಂಟ್ 6 ತಿಂಗಳಾಗಿಲ್ಲ. ಇವ್ರು ಕಳಪೆ ಅಂತ ಯಾವಾಗ ಹೇಳ್ತಾರ? ಬಟ್ಟೆ ಸಪ್ಲೈ ಮಾಡಿ 3-4 ತಿಂಗಳಾದ ಬಳಕ ಆ ಮಕ್ಕಳು ಬಟ್ಟೆ ಹೊಲಿಸ್ಕೊಂಡು ಅವ್ರು ತೊಡ್ಕೋದಾರ ಶಾಲೆ ಒಳಗೆ. 4 ತಿಂಗಳಾದ ಬಳಕ ಅವರಿಗೆ ಆ ಮಾರವಾಡಿಗೆ ಏನು ಹೇಳೋದು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ನಿಗಮದ ಅಧಿಕಾರಿಗಳು ಗೊತ್ತಿಲ್ಲ, ಸ್ಯಾಂಪಲ್ ಡ್ರಾ ಮಾಡಿ ಅವು ಕಳಪೆದಾವತ್ತು ಘೋಷಣೆ ಮಾಡಿದ. ಅವ್ನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸರ್ಕಾರ ಐತೆ ಒಬ್ಬ ಮಾರವಾಡಿಗೆ. ಅದಕ್ಕೊಂದು ನಾವು ಈಗ ನಾ ಇಲ್ಲ ಅಧಿಕಾರದಾಗ, ಈಗ ನೀವು ಅದೇರಿ ಸರ್ಕಾರ ಬಂದತಿ. ಈಗಾದರೂ ನೇಕಾರಿಗೆ ನ್ಯಾಯ ಕೊಡ್ರಿ. ನಮಗೇನು ನಮ್ದೇನು ತಪ್ಪಿದ್ರೆ ಹುಡುಕಿ ತೆಗೀರಿ. ಯಾರೋ ಸುಳ್ಳು ಹೇಳ್ತಾರೆ ನಂಬೇಡ್ರಿ. ಸರಿಗ ನಾವು ವಿನಂತಿ ಮಾಡ್ಕೊಂಡ್ರು ಕೇಳಿಲ್ಲ ರೀ. ಆ ಉದ್ಯೋಗ 100 ಕೋಟಿ 120 ಕೋಟಿ ರೂಪಾಯಿ ಟೆಂಡರ್ ಕರೆದು ಬಿಟ್ಟಾರ. ಬೇಕಾಗಿದ್ದ ನಿಗಮಗಳು ಹುಟ್ಟಿದ್ದ ಅದಕ್ಕಾಗಿ ರೀ. ನಿಗಮಗಳು ಹುಟ್ಟಿದ್ದ ವಿದ್ಯಾವಿಕಾಸ ಯೋಜನೆ ಬಂದಿದ್ದ ನೇಕಾರಿಗೆ ಉದ್ಯೋಗ ಕೊಡೋ ಸಲುವಾಗಿ. ಹಿಂದೆ ಪುಣ್ಯಾತ್ಮರು ತೆಗೆದು ಹೋಗಿದ್ದಾರೆ. ಬಂಗಿ ಅವರು ಬಂಗಿ MLA ಇದ್ದಾಗ ಅದನ್ನು ಮಾಡಿ ಸ್ಥಾಪನೆ ಮಾಡಿದ್ದಾರೆ. ಅದನ್ನು ಉಳಿಸುವಂತ ಕೆಲಸ ಉಳಿಸುವಂತ ಕೆಲಸ ಮಾಡ್ಲಿಕ್ಕೆ ಹೇಳಿದ್ದಾವು. ಆಲೋಚನೆ ಮಾಡ್ತದೆ. ತಾವು ನೇಕಾರಿಗೆ ಹ್ಯಾಂಡ್ಲೂಮ್ ಇರಲಿ ಇನ್ನಿತರ ಆ ಒಂದು ನಿಗಮ ಏನಿದೆಯಾ ಅದನ್ನು ಉಳಿಸಲಿಕ್ಕೆ ಬೇಕಾಗುವಂತಹ ಒಂದು ಸಿಸ್ಟಮನ್ನು ಮಾಡಿ ಅಂತ ತಾವು ಕೇಳಿಕೊಂಡಿದ್ದೀರಿ. ಸರ್ಕಾರದನ್ನು ಗಮನಕ್ಕೆ ತಗೊಂಡಿದೆ. ಹಿಂದೆ ಆದಂಥ ಕೆಲವು ವಿಚಾರ ಕೂಡ ತಾವು ಹೇಳಿದ್ದೀರಿ. ಅದನ್ನು ಕೂಡ ಸರ್ಕಾರ ಗಮನ ಇಟ್ಟುಕೊಂಡು ತೀರ್ಮಾನ ತಗೊಳ್ತದೆ. ಮಾನ್ಯ ಅಧ್ಯಕ್ಷರೇ, ನಾನು ಹೇಳೋದು ಅಂತ ಇಟ್ಟ ಯಾವುದೇ ಸರ್ಕಾರ ಬರ್ತೈತಿ ಹೋಗ್ತೈತಿ. ಅದರ ಉದ್ಯೋಗ ಮಾಡೋರು ಕೂಲಿಕಾರರು 4,000 ತಿಂಗಳಿಗೆ ಉದ್ಯೋಗ ಮಾಡ್ತಿರ್ತಾರೆ. ಅವ್ರಿಗೆ ನಿರಂತರ ಉದ್ಯೋಗ ಕೊಡ್ರಿ. ಅವ್ರಿಗೆ ಇನ್ನಟ್ಟು ನೀವು ಪ್ರೋತ್ಸಾಹ ಮಾಡಿರಿ, ಹೆಚ್ಚು ಮಾಡ್ತಾರ. ಅದನ್ನೆಲ್ಲ ಯಾರೋ ಮಾರವಾಡಿಗೆ ಕೊಟ್ಟು ನೀವು ಟೆಂಡರ್ ಮಾಡಿರಿ. ನೇಕಾರಗತಿ ಏನ್ರಿ ರಾಜ್ಯದೊಳಗೆ? ಅವ್ರು ಏನು ಮಾಡ್ಬೇಕು ಹೇಳ್ರಿ? ಅದು ಉದ್ಯೋಗ ಬಂದಾಗ ವಿದ್ಯುತ್ ಬಿಲ್ ಹೆಚ್ಚಾದ್ಬೇಕು, ಅದು ಬಂದಾಗೈತಿ. ವಿದ್ಯುತ್ ಬಿಲ್ ನೇಕಾರ ಮ್ಯಾಗ ಯಾಕೆ ಹೇಳ್ತೀರಿ? ನೇಕಾರಿಗೆ ಕನ್ಸೆಷನ್ ಕೊಡ್ರಿ, ಅವ್ರಿಗೆ ಅವ್ರು ರಿಯಾಯಿತಿ ಕೊಡ್ರಿ. ಅವ್ರಿಗೆ ಉಳಿದವ್ರಿಗೆ ಏನು ಮಾಡ್ತೀರಿ ಮಾಡ್ರಿ. ಅದ್ರ ನೇಕಾರ ಕಷ್ಟದಾಗದಾರ. ಅವರ ರೊಟ್ಟಿಯನ್ನು ಕಸ್ಕೊಳ್ಬೇಡ್ರಿ, ಹೊಟ್ಟೆ ಮೇಲೆ ಕಾಲು ಕೊಡೋದು ಬೇಡ. ಅವರಿಗೆ ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ಸೀರಿಯಸ್ ಆಗಿ ಆಲೋಚನೆ ಮಾಡಬೇಕು. ವಿದ್ಯುತ್ ಬಿಲ್ ಅನ್ನ ಅವ್ರಿಗೆ ಒಂದೇ ಒಂದು ಪಾಯಿಂಟ್ ಆಯ್ತು. ನೇಕಾರರ ಬಗ್ಗೆ ಅಲ್ಲಲ್ಲ, ಎಲ್ಲ ನೇಕಾರಿಗ ನೀವು ನೇಕಾರರ ಕಷ್ಟ ಎಲ್ಲ ಬಗ್ಗೆ ಚರ್ಚೆ ಮಾಡುದು. ಮುನ್ರಾಜ್ ಹೇಳಿ, ಸಿದ್ದು ಸವದಿ ಅವರೇ, ನಿಮ್ಮ ಮುನ್ರಾಜ್ ಒಂದು ಸೆಕೆಂಡ್. ತಾವೆಲ್ಲವೂ ಕೂಡ ಸವಿಯಾಗಿ ಮಾತಾಡಿದ್ದೀರಿ. ನೇಕಾರರಿಗೆ ಸಂಬಂಧ ಸಮಸ್ಯೆಗಳು, ವಿಚಾರಗಳು, ಕಷ್ಟಗಳು ಕೂಡ ಅರ್ಥ ತಾವು ಹೇಳಿದ್ದೀರಿ. ನೇಕಾರರ ಸಮಸ್ಯೆ ಮತ್ತು ಕಾಳಜಿ ಬಗ್ಗೆ ನಾನು ನಿಮಗೆ ನಿಮ್ಮನ್ನು ಶ್ಲಾಘಿಸ್ತೇನೆ. ನೇಕಾರ ಕಷ್ಟ ಜೊತೆಯಲ್ಲಿ ನನ್ನ ಕಷ್ಟ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ನನಗೆ 1:30 ಗಂಟೆಗೆ ಮುಗಿಸಿ ಮತ್ತೆ ಮಧ್ಯಾಹ್ನ ಉತ್ತರ ಕೊಡ್ಲಿಕ್ಕೆ ಇದೆ. ಬೇಗ ಮುಗಿಸಿ ಮತ್ತೆ BR ಪಾಟೀಲ್ ರೆಡಿಯಾಗಿ ಮಾತಾಡ್ಕೊಡು. 2 ಮಿನಿಟ್ ನಾನೇನು ಹೇಳ್ತೀನಿ ಅರ್ಥ ಆಯ್ತು ನಮಗೆ. ಈ ಬಜೆಟ್ನಾಗೂ ನೇಕಾರಿಗೆ ಏನೂ ಇಟ್ಟಿಲ್ರಿ. ಬಜೆಟ್ನಾಗೂ ದುಡ್ಡು ಇಟ್ಟಿಲ್ಲ ಅವ್ರಿಗೆ. ಅದೊಂದು ಅವ್ರೇನು 3rd ಗ್ರೇಡ್ ನಾಗರಿಕರ ಅವ್ರಿಗೆ ನ್ಯಾಯ ಒದಗಿಸ್ಬೇಕು ಬೇಡ?
ಎಷ್ಟೋ ಫ್ರೀ ಘೋಷಣೆ ಮಾಡ್ರಿ, ನೇಕಾರಿಗೆ ಅಟ್ಟು ಕೊಡ್ರಿ. ಓಕೆ, ಬಡ ನೇಕಾರಿದಾರ ಅವರು ಎಲ್ಲರಿಗಿಂತ ಕಷ್ಟದಾಗ ಜೀವನ ಸಾಗಿಸ್ತಾರ. ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ತಮ್ಮ ಪರವಾಗಿ ವಿನಂತಿ ಮಾಡ್ಕೊಂಡು ಅಧ್ಯಕ್ಷರೇ, ನೇಕಾರಿ ಹಿತ ಕಾಪಾಡುವಂತ ಇಡೀ ರಾಜ್ಯಪಾಲ ಕ್ಷೇತ್ರದಲ್ಲಿ ವಿನಂತಿ ಮಾಡ್ಕೊಂಡು ಓಕೆ, ಥ್ಯಾಂಕ್ ಯು. ಕೂತ್ಕೊಳ್ಳಿ. ಈಗ ಪಾಯಿಂಟ್ ಹೇಳ್ಬೇಕಾದ್ರೆ ನಿಮಗೆ ಪ್ರತಿಯೊಬ್ಬರಿಗೆ ಪಾಯಿಂಟ್ ಗೊತ್ತಿದೆ, ಅದಕ್ಕೆ ಸ್ವಲ್ಪ ಕೂತ್ಕೊಳ್ಳಿ. ಬಿ ಆರ್ ಪಾಟೀಲ್, ಈಗ ನೋಡಿ, ಈಗ ನಾವು ಆದಷ್ಟು ಬೇಗ ಮುಗಿಸ್ಬೇಕು, ಮಧ್ಯಾಹ್ನ ನಂತರ ಉತ್ತರ ಕೊಡಬೇಕಾಗ್ತದೆ. ಸೊ ಬಿ ಆರ್ ಪಾಟೀಲ್ ಅನುಭವಿಸ್ತೀರಿ, ನಾನು ವಿಚಾರ ಸೋಮವಾರ ಮಾತಾಡಿವ್ರೆ, ನಿಮಗೆ ಫಸ್ಟ್ ಟೈಮ್ ಸೋಮವಾರ ಅವಕಾಶ ಇದೆ ಅಲ್ಲ, ಮಾತಾಡಿ ಮಂಡೇ. ಅಧ್ಯಕ್ಷರೇ ಒಂದು ನಿಮಿಷ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಸಿದ್ದು ಸೌದಿ ಅವರು ಹೇಳಿರ್ತಕ್ಕಂಥ ವಿಚಾರ, ವಿದ್ಯುತ್ ಬಿಲ್ ಹೆಚ್ಚಾಗಿರ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಮತ್ತು ಇನ್ನೊಂದೇನು, ನೇಕಾರರಿಗೆ ಬಟ್ಟೆಯನ್ನು ನೇಯಲಿಕ್ಕೆ ಆದೇಶ ಕೊಡಬೇಕು. ಯಾವುದೇ ಮಾರವಾಡಿಗೆ ನಾನು ಬಂದಮೇಲೆ ಅಂತೂ ಕೊಟ್ಟಿಲ್ಲ, ನಿಮಗೆ ಗೊತ್ತಿಲ್ಲ. ನಾನು ಬಂದಮೇಲೆ ಒಂದು ಪೈಸೆದು ಆರ್ಡ್ರ್ ಕೊಟ್ಟಿಲ್ಲ. ಈಗ ಇನ್ನೂ ನಿಮಗೊಂದು ಹೇಳ್ತೀನಿ, ನಿಮ್ಮ ಕಾಲದಲ್ಲಿ ಏನು ಕೊಟ್ಟಿದ್ರಿ ಅದು ಹಿಂದಿನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳೇ ಕ್ರಮ ಕೈಗೊಳ್ಬೇಕಾಗಿತ್ತು, ದುರ್ದೈವ. ಮತ್ತು ಹಿಂದಿನ ನಿಮ್ಮ ಮನೆಯನ್ನು ಕೋಪವರೇ ಕ್ರಮ ಕೈಗೊಳ್ಬೇಕಾಗಿತ್ತು. ಈಗ MD ಮೇಲೆ ಹಿಂದಿನವ್ರು ಆದೇಶ ಮಾಡಿದ ಮೇಲೆ ನಾನು ಆದೇಶ ಅಷ್ಟೇ ಪಾಲಿಸಿದ್ದೀನಿ, ಅಷ್ಟೇ, ತೊಂದೇನಿಲ್ಲ. ನಾವು ಓದೇ ಮಾಡಿದ್ದೀನಿ. ಯಾಕ್ಯಾರ ಅವ್ರು ಎನ್ಕ್ವೈರಿ ಕಂಟಿನ್ಯೂ ಮಾಡ್ಯಾರ ಅವರು. ನೀವು ಅವ್ರನ್ನ ಸಸ್ಪೆಂಡ್ ಮಾಡಿ ಕ್ರಿಮಿನಲ್ ಕೇಸ್ ಬುಕ್ ಮಾಡಿರಿ. ಅವನು 3 ತಿಂಗಳ 4 ತಿಂಗಳ ರಿಟೈರ್ಮೆಂಟ್ ಅವ, ಒಬ್ಬ SC ಮನುಷ್ಯ. ಈಗ ಈಲ್ಡ್ ಆಗ್ತಿದ್ರೆ ಹೇಳ್ತೀನಿ, ಇದು ನನ್ನ ಇಲಾಖೆಯಿಂದ ಆಗಿಲ್ಲ, ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ ಮಾಡಿರ್ತಕ್ಕಂಥ ಎನ್ಕ್ವೈರಿ. ಆ ಎನ್ಕ್ವೈರಿಯನ್ನು ನಾನು ಒಪ್ಪಬೇಕು ಒಬ್ಬಾರ್ದು, ನೀವೇ ಹೇಳಿ. ಆ ಕಾರಣಕ್ಕಾಗಿ ಮಾಡಿ ಹೇಳಿರಲ್ಲ ಅಂದ್ರೆ ಈ ನಿಗಮಕ್ಕೆ ಉದ್ಯೋಗ ಕೊಡಬಾರ್ದು, ಇದನ್ನ ಟೆಂಡರ್ ಕರಿಬೇಕು ಅನ್ನುವಂಥ ದುರುದ್ದೇಶ ಇದರ ಹಿಂದದ. ಅದನ್ನ ಅರ್ಥ ಮಾಡ್ಕೊಳ್ರಿ ನೀವು. ಅದ್ರ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ನಾನು ಹೇಳಿ ಬಂದೆ, ಬರ್ತಕ್ಕಂಥ ದಿನಮಾನಗಳಲ್ಲಿ ಯಾವುದೇ ಇಲಾಖೆ ಇರಲಿ, ಕೇವಲ ಸಮವಸ್ತ್ರ ಅಷ್ಟೇ ಅಲ್ಲ, ಪೊಲೀಸ್ ಇರ್ಬೋದು, ಹೆಲ್ತ್ ಇರ್ಬೋದು, ಫೈರ್ ಬ್ರಿಗೇಡ್ ಸರ್ವಿಸ್ದವ್ರು ಇರ್ಬೋದು, ಅವ್ರು ಎಲ್ಲರ ಕಡೆಯಿಂದ ಸ್ವಲ್ಪ ಆದೇಶ ತಗೊಂಡು ನೇಕಾರರಿಗೆ ಕೊಡಬೇಕು. ಅಬೇ ಒಂದು ನಿಮಿಷ ಕೊಡಬೇಕು ಅನ್ನೋದೇ ಒಂದು ನನ್ನ ವಿಚಾರ ಅದ. ನಾನು ನಿಮ್ಗೆ ಸಂಪೂರ್ಣ ಸಹಕಾರ ಮಾಡ್ತೀನಿ ಸರ್. ನಾನು ಹೇಳ್ತೀನಿ, ಈಗ ಒಂದ ಮಿಟ್ ಅವ್ರು ಹೇಳ್ದು ಕೇಳ್ತಾನೆ. ದೀನ್ ದಯಾಳ್ ಹತ್ಕರ್ಗಾದೊಳಗೆ 110 ಕೋಟಿ ರೂಪಾಯಿ FD ಐತಿ ನಮ್ಮಲ್ಲಿ. ಅದನ್ನು ತರಕ್ಕೆ 3-4 ಸಲ ದಿಲ್ಲಿಗೆ ಹೋಗಿ ನಾವು ಅದನ್ನು ಕ್ರಿಯೇಟ್ ಮಾಡಿ ಬಂದೀವಿ. ಅದ್ರಾಗೂ ಆರೋಪ ಮಾಡಿ ನಮ್ಗೆ ಅದ್ರಾಗ ಕೋಟಿಗಟ್ಟಲೆ ದುಡ್ಡು ತಿಂದಾರ. ಇನ್ನು ದುಡ್ಡೇ ಬಂದಿಲ್ಲ, ಅದ ತಿನ್ನೋದು ಎಲ್ಲಿ ಬತ್ತು? ಎಷ್ಟು ಸುಳ್ಳು ಆರೋಪ ಮಾಡೋದು ಅದ ರಾಜ್ಯಕ್ಕೆ ಆರೋಪದ ಸಿದ್ದು ಸಹೋದರರೇ, ಕೋಟಿಗಟ್ಟಲೆ ದುಡ್ಡು ತಿಂದ್ರ ಮಾಡಿಲ್ಲ. ಸಿದ್ದು ಸಹೋದರರೇ, ಸಿದ್ದು ಸಹೋದರರೇ ಕೊಟ್ಟಾಗ ಸ್ಟೇಟ್ ಗೌರ್ಮೆಂಟ್ ಬಿಡುಗಡೆ ಮಾಡಿದ ಪರ್ಮಿಷನ್ ಕೊಟ್ಟಾರ. ಸಿದ್ದು ಸಹೋದರರೇ, ರಾಜ್ಯಕ್ಕೆ ಎದಲಿದ್ದು ಆರೋಪ ಬರಬಾರ್ದು ಅಂತ ಹೇಳಿ ಆಗುದಿಲ್ಲ. ಆರೋಪ ಎಲ್ಲ ಸ್ವಾಭಾವಿಕ ಇರುವಂಥ ವಿಚಾರಗಳಿದೆ. ಸತ್ಯತೆಯನ್ನು ನಮ್ಗೆ ಗೊತ್ತಾದ ಒಂದು ವಿಚಾರ ಇರ್ತಲ್ಲ, ಅದನ್ನ ಬಗ್ಗೆ ಮಾಡಬೇಡಿ. ಈಗ ಬಿ ಆರ್ ಪಾಟೀಲ್ ಮಾತಾಡಿ. ಮಂತ್ರಿಗಳು, ನಿಮ್ಮ ಮಿತ್ರರಿದ್ದಾರೆ, ಮಂತ್ರಿಗಳು ಮಾಡ್ತಾರೆ ಅವರು. ಮಾನ್ಯ ಅಧ್ಯಕ್ಷರೇ, ಈಗ 1:30 ಆಗಿದೆ. ಆಯಿತು, ನನಗೆ ಎಷ್ಟು ಸಮಯ ಕೊಡ್ತೀರಿ? ಇಲ್ಲದ್ರೆ ಊಟ ಆದಮೇಲೆ ಆದರೂ ಕೊಡಿ. ಇಲ್ಲ ನಡುವೆ ಮಧ್ಯೆ ನೀವು ಇದು ಇಂಟರಪ್ಟ್ ಮಾಡಿದ್ರೆ ನಮಗೂ ತೊಂದರೆ ಆಗ್ತದೆ. ಆಯ್ತು, ಎಷ್ಟೊತ್ತು ಬೇಕು ನಿಮಗೆ? ಅರ್ಧ ಗಂಟೆ. ಓಕೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮನ್ನು ಅಭಿನಂದಿಸ್ತೇನೆ. ಇವತ್ತು ನಾನು ಮಾತನಾಡಬೇಕಾದಂಥ ವಿಷಯ ಯಾವುದೇ ಪ್ರತ್ಯೇಕವಾದಂಥ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಲ್ಲ, ಅಥವಾ ಆರೋಪ ಪ್ರತ್ಯಾರೋಪ ಅಲ್ಲ. ಈ ರಾಜ್ಯಕ್ಕೆ, ಈ ನಾಡಿಗೆ ಮತ್ತು ದೇಶಕ್ಕೆ ಯಾವ ಥರ ಏನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ, ಏನೆಲ್ಲ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಬೆಳಕನ್ನು ಚೆಲ್ಲುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ಅನೇಕ ಕನಸುಗಳನ್ನು ಇವತ್ತು ಬಿತ್ತಿದ್ದಾರೆ. ಆ ಕನಸುಗಳನ್ನು ಇವತ್ತು ನನಸಾಗಿ ಮಾಡಬೇಕಾಗಿದ್ದರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಸಮಯ ಬೇಕಾಗ್ತದೆ, ಸಂಪನ್ಮೂಲ ಬೇಕಾಗ್ತದೆ, ಮತ್ತು ಆ ದಿಕ್ಕಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನ ಕೂಡ ಆಗಬೇಕಾಗ್ತದೆ. ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಇವತ್ತೇನು ಏನೆಲ್ಲ ಮಾತುಗಳನ್ನು ರಾಜ್ಯಪಾಲರ ಭಾಷಣದಲ್ಲಿ ಇವತ್ತು ಇದೆ, ಆ ಗುರಿಯತ್ತ ಮುಟ್ಟುವಂಥ ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರ
ಮಾಡ್ತದೆ, ಖಂಡಿತವಾಗಿ ಮಾಡುವಂಥ ಪ್ರಯತ್ನ ಮಾಡ್ತದೆ ಅನ್ನುವಂಥ ಮಾತನ್ನು ಇವತ್ತು ಹೇಳಿ, ಇವತ್ತು ಇಲ್ಲಿ ಸದನದಲ್ಲಿ ಕೂತಂಥ ಅನೇಕ ಸದಸ್ಯರು ಅವರು ಮಾತನಾಡಬೇಕಾಗಿದ್ದರೆ ಅವರು ಇವತ್ತು ಕುಡಿ ನೀರಿನ ಸಮಸ್ಯೆ ಬಗ್ಗೆ ಭಾಳಷ್ಟು ಜನರು ಪ್ರಸ್ತಾಪ ಮಾಡಿದ್ದಾರೆ, ಭಾಳಷ್ಟು ಚರ್ಚೆನೂ ಆಗಿದೆ. ಆದರೆ ಈ ನೀರಿನ ಸಮಸ್ಯೆ ಶಾಶ್ವತವಾಗಿ ಬಗೆಹರಿಸುವಂಥ ಕೆಲಸ ಇವತ್ತು ಮಾಡೋಕ್ಕೆ ಆಗ್ತಾಯಿಲ್ಲ ನಮಗೆ. ಮತ್ತೇನಾಗಿದೆ ಅಧ್ಯಕ್ಷರೇ, ಈ ಭೂಮಿ ಹುಟ್ಟಿದ ಮೇಲೆ ಏನೆಲ್ಲ ಪ್ರಕೃತಿಯಿಂದ ಮಳೆ ನೀರು ಬಂದು ಇಡೀ ಅಂತರ್ಜಲ ಇವತ್ತು ತುಂಬಿ ತುಳುಕ್ತಾ ಇತ್ತು, ಇವತ್ತು ಆ ನೀರನ್ನು ಎಲ್ಲ ಸಂಪೂರ್ಣವಾಗಿ ನಾವು ಬಳಸ್ಕೊಂಡಿದ್ದೀವಿ. ಹಿಂದಿನ ಪ್ರಧಾನಿ ಮಾನ್ಯ ಮನಮೋಹನ್ ಸಿಂಗ್ ಅವರು ಒಂದು ಭಾಳ ಉತ್ತಮವಾದಂಥ ಮಾತನ್ನು ಹೇಳಿದರು. ಈ ಭೂಮಿಯಲ್ಲಿರ್ತಕ್ಕಂಥ ಅಂತರ್ಜಲವನ್ನು ನಾವು ಯಾವತ್ತೂ ಕೈಕೊಂಡಿರಬೇಕು, ಅಸಲು ಗಂಟಿಗೆ ನಾವು ಕೈ ಹಾಕದೇನೆ ಬಡ್ಡಿ ಮೇಲೆ ಬದುಕಬೇಕು ಅಂದಾಗ ಮಾತ್ರ ಇವತ್ತು ನೀರನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋಂಥ ಮಾತನ್ನು ಮಾನ್ಯ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಅಂದು ಹೇಳಿದರು. ಈ ಸಮಸ್ಯೆ ಇವತ್ತು ಬರೀ ಕರ್ನಾಟಕದಲ್ಲ ಅಥವಾ ಬರೀ ದೇಶದಲ್ಲ, ಜಾಗತಿಕ ಮಟ್ಟದಲ್ಲಿ ನೀರಿನ ಸಮಸ್ಯೆ ಇವತ್ತು ಉದ್ಭವವಾಗಿದೆ. ಆ ಒಂದು ಸಮಸ್ಯೆಗಾಗಿ ಇವತ್ತು ಭೂಮಿಯ ತಾಪಮಾನ ಜಾಸ್ತಿ ಆಗ್ತಾ ಇದೆ, ಇವತ್ತು ಮೇಲಿಂದ ಮೇಲೆ ಬರಗಾಲಗಳು ಬೀಳ್ತಾ ಇದ್ದಾವೆ. ಕುಡಿ ನೀರಿನ ಸಮಸ್ಯೆಗೆ ಬಗೆಹರಿಸಲಿಕ್ಕೆ ಎಲ್ಲ ಸರ್ಕಾರಗಳು ಬಂದದ್ದು, ಸಾಕಷ್ಟು ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತೇವೆ, ಲಾರಿಗಳಿಂದ ಟ್ಯಾಂಕ್ಗಳಿಂದ ನೀರು ಕೊಡ್ತೇವೆ, ಆದರೂ ಶಾಶ್ವತವಾದಂಥ ಪರಿಹಾರ ಇವತ್ತು ಕೂಡ ಕಂಡುಹಿಡಲಿಕ್ಕೆ ನಮಗೆ ಆಗ್ತಾಯಿಲ್ಲ. ಈ ನಿಟ್ಟಿನಲ್ಲಿ ಈ ಭೂಮಿಯ ತಾಪಮಾನವನ್ನು ಇಳಿಸಬೇಕನ್ನುವಂಥ ಉದ್ದೇಶದಿಂದ ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗಿ ಪ್ಯಾರಿಸ್ನಲ್ಲಿ ಇಡೀ ಜಗತ್ತಿನ ಎಲ್ಲ ದೇಶಗಳು ಇವತ್ತು ಸೇರಿ ಒಂದು ಒಪ್ಪಂದಕ್ಕೆ ಬಂದು ಈ ಭೂಮಿಯ ತಾಪಮಾನವನ್ನು ಇಳಿಸುವಂಥ ಕೆಲಸವನ್ನು ಎಲ್ಲ ದೇಶದ ಎಲ್ಲ ಸರ್ಕಾರಗಳು ಮಾಡಬೇಕನ್ನುವಂಥ ಮಾತನ್ನು ಕೂಡ ಅಲ್ಲಿ ಹೇಳಾಯಿತು. ನಮ್ಮ ಸರ್ಕಾರವು ಕೂಡ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಕೂಡ ಅದಕ್ಕೆ ಹಸ್ತಾಕ್ಷರ ಹಾಕಿದ್ದಾರೆ. ಆದರೆ ಇದಾದಮೇಲೆ ಇವ್ಯಾಲ್ಯೂಯೇಷನ್ ಆಯಿತು. ಇವ್ಯಾಲ್ಯೂಯೇಷನ್ ಆಗಿ ಎಷ್ಟು ಮಟ್ಟಿಗೆ ನಾವು ಭೂಮಿ ತಾಪಮಾನವನ್ನು ಇಳಿಸಲಿಕ್ಕೆ ಸಾಧ್ಯ ಆಗಿದೆ ಅನ್ನೋಂಥ ಇವ್ಯಾಲ್ಯೂಯೇಷನ್ ಆದಮೇಲೆ ಇವತ್ತು ಅನೇಕ ರಾಜ್ಯಗಳಲ್ಲಿ ಈ ದಿಕ್ಕಿನಲ್ಲಿ ನಮಗೆ ಯಶಸ್ಸು ಕಾಣ್ತಾ ಇಲ್ಲ.